ಇನ್ನಿತ ಲೇಸುಡು ಧಾರ್ಮಿಕ ಉಪನ್ಯಾಸ ಕೊರಿಯರೊಳ್ಳೆರು ಡಾಕ್ಟರ್ ಕರುಣಾಕರ ನಿಡಿಂಜೆ MA MPL PhD ಪ್ರಾಧ್ಯಾಪಕರು ಕನ್ನಡ ವಿಭಾಗ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಮಡಿಕೇರಿ ಬೊಕ್ಕ ಇನ್ನಿತ ಲೇಸುಡು ಪಾಲು ಪಡೆಯೊಂದುಳ್ಳೆರು ಬ್ರಹ್ಮಕಲಶೋತ್ಸವದ ಗೌರವ ಸಲಹೆಗಾರರಾಯನಂಚಿನ ಸುಧಾಕರ್ ರಾವ್ ಪೇಜಾವರ ಬೊಕ್ಕ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾಯಂಚ ದೇವಪ್ಪ ಪೂಜಾರಿ ಪಡುಪು ಚೀರ್ಣೋತ್ತರ ಸಮಿತಿದ ಅಧ್ಯಕ್ಷರಾಯನಂಚಿನ ಜನಾರ್ದನ ಗೌಡ ಶಾಂತಿದ್ದಾಡ ಮುಗುಲು ಪೂರ ಮಿತ್ತ ಚಾವಡಿಗೆ ಬರುಡು ಪಣ್ಣದಂಗಳ ಈ ಸಂದರ್ಭಡು ವಿನಂತಿ ಮಂತೊಂದುಲ್ಲ ಮುದಾಕರಾತ ಮೋದಕಂ ಸದಾನು ಮುಕ್ತಿ ಸಾಧಕಂ ಕಲಾದರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಗೈಕನಾಯಕಂ ವಿನಾಶಿತೆ ಭಜೈದ್ಯತಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ ಭಕ್ತರೇನು ಪ್ರೀತಿಡು ಈ ಲೇಸಿಗೆ ಎದುಕೊನೆರ ಉಳ್ಳೆರು ಬ್ರಹ್ಮಕಲಶೋತ್ಸವದ ಗೌರವ ಸಲಹೆಗಾರರಾಯನಂಚಿನ ಸುಧಾಕರ್ ರಾವ್ ಪೇಜಾವರಂಬೇರು ಮನಸ್ತ ಮಿತ್ತು ಮೆಲುಕಾಕೊಂದೇ ಉಂಡು ಇದೇ 3ನೇ ದಿನ ಎಂಕ್ಲು ಸಮಾಜಕ್ಕೆ ಬೋಡಿತನೊಂಜಿ ಮಲ್ಲ ಕೊಡುಗೆಯನ್ನು ಮಲ್ತಿನಂಚಿನ ಏತಿಕ್ಲೇನು ಲೆಪ್ಡಾದ ಆಶೀರ್ವಚನದ ಸಿಂಚನ ಮಲ್ತೊಂದುಲ್ಲ ಎಂಕ್ ಇತ್ತೆಗಲ ಒಂಜಿ ನೆನಪಾಪುಂಡು ಅವರ ತುಳು ಪರ್ಬ ಒಡಿಯೂರು ಸ್ವಾಮಿಲು ಕುಡ್ಲಡು ಮಲ್ಪನಾಗ ಮಾತೆರ್ಲ ಬಿನ್ನೆರು ಬೈದೇರು ಮಾತಾ ಜನಕ್ಕೆಲ್ಲ ಬತ್ತದಾತಂಡು ಮೆರವಣೆ ಪಿದಾಡಿನಾಗ ಏನಡ ಪನೊಂದುಲ್ಲೇರು ಅಪ್ಪೆ ಬರೆಯರು ಇಲ್ಲೇರು ಅಪ್ಪೆ ಬತ್ತಿವಕ್ಕ ಸುರು ಮಲ್ಪುಗ ಅಂದ ಯಾನ್ಲ ನೆಂತೆ ಗುರುದೇವಾನಂದ ಸ್ವಾಮಿಲ್ನ ಅಪ್ಪೆ ಬರ್ಪೇರಿತ್ತೆ ಪ್ರಾಯದಾರು ಬರುವೇರಿತ್ತೆ ಆರೇನು ಕಾಪುಗ ಅಂದು ಯಾನ್ಲ ಪಂಡೆ ಒಕ್ಕ ಕೂಡ ಎನಡನೆ ಕೇನೊಂದಿಲ್ಲ ಏತು ಬರ್ತು ಬರ್ಪೇರಿ ಕೇನಿಲ್ಲೇ ಅಂದು ಅಪಗ ಎಂಕ್ ಮನಸ್ಸಿಗೆ ಬೊಲ್ಪು ಬತ್ತಂಡು ಪೇಜಾವರ ಸ್ವಾಮಿಲೇನು ಇಡೀ ಸಮಾಜದ ಅಪ್ಪೆಂದು ಪಂಡದು ಊರಿಡೀ ಪನೊಂದು ಬತ್ತಿನಂಚಿನ ಏತಿ ಗುರುದೇವಾನಂದ ಸ್ವಾಮಿಲು ತುಳುತ ಪರ್ಬ ಮಲ್ತೊಂದುಪ್ಪನಾಗ 87 ವರ್ಷ ತನ್ನ ಜೀವನ ಮಲ್ತಿನಂಚಿನ ಆ ಸ್ವಾಮಿಲೇನು ಸಮಾಜಗೆ ಬೋಡಿತನ ಮಲ್ಲ ಕೊಡುಗೆ ಕೊರ್ಪುನಂಚಿನ ಅಪ್ಪೆ ಬರಂದೆ ಊಲ ಬೇಲೆ ಮಲ್ಪೊಚ್ಚಿ ಇದು ಬಂಡದು ನೈರು ಮೈದಾಂಡ ಆತಿನಂಚಿನ ಒಂಜಿ ಮಲ್ಲ ಸಬೇಟ್ ಆರು ಇತರ ಸ್ವಾಮಿಲೆಗ ಮಾತ ಎಂಚ ಉಪ್ಪುಡುದು ಒಂಜಿ ಮಾದರಿ ತೋಜ್ಪಾಯರು ಎಂಕಲ್ನ ವೇದಾಂತಡ ಅಂಚನೆ ಉಂಡಿಗೆ ಭಗವಂತ ಎಂಗ್ಲಿಗೆ ಅಮ್ಮೆರಾಂಡ ಎಂಗ್ಲಿಗೆ ಮಾತೆರೆಗಳು ಒಂಜಿ ಅಪ್ಪೆ ಓಡೊಂದುಂಡು ಅಪ್ಪಗೆ ಎಂಚ ಕೊರ್ಪು ನೀವೆಂದು ಭಗವಂತಗೆ ಭಾರಿ ಮಲ್ಲ ಸಮಸ್ಯೆ ಆನಾಗ ಪೀಠಾಧಿಪತಿನ ರೂಪ ಮಲ್ತೆಗೆ ಪೀಠಾಧಿಪಂಡ ಸನ್ಯಾಸ ಪರಿವ್ರಾಜಕ್ಕೆ ಮಾತೆಲ್ಲ ಬುಡ್ದು ನಿಷ್ಕಾಮವಾದ ತಾನು ಮಲ್ಪುನಂಚಿನ ಪ್ರತಿಯೊಂಜಿ ಬೆನ್ನಿ ಬೆರಡ್ಲ ಜನಕ್ಲಿಗೆ ಬೋಡನಂಚಿನ ಒಂಜಿ ಸನ್ಯಾಸ ಪೀಠಾಧಿಪತಿನ ಮಲ್ತೇರು ಇನಿ ಗುರುದೇವಾನಂದ ಸ್ವಾಮಿನ ಒಂಜಿ ಕೃಷಿ ಇತ್ತಿನಂಚಿನ ಒಂಜಿ ಬಿತ್ತಿಳಿತ್ತಿನಾರು ಏತ್ತು ಜನ ರೋಗಿಲೇನ ನಿರೋಗಿ ಮಲ್ತದು ಪ್ರಬುದ್ಧತೆ ಮಲ್ತದು ದೇಶಕ್ಕೆ ಬೋಡಿತನ ಮಲ್ಲ ವ್ಯಕ್ತಿಯಾದ ರೂಪನ ಮಲ್ತದು ಒಂಜಿ ವಿದ್ಯಾಸಂಸ್ಥೆನ ಪುಟ್ಟಾದು ಐಟು ಜನಕ್ಲೆ ಬೋಡಿನ ಸಂಸ್ಕಾರ ಕೊರ್ದು ಒಂಜಿ ಅಪ್ಪೆ ಮಲ್ಪನ ಕೆಲಸ ನೀನು ಮಲ್ತೊಂದುಲೇರು ಇತ್ತೆಗಳ ಈತು ಬರ್ತು ಮಟ್ಟ ಒಲ್ತುರ್ದು ಬೈದರು ಒಡಗು ಪೋಪರಂದು ಕೆಂಡ ಆರ್ನ ಪುಟಟ್ಟು ಭಾರಿ ಮಲ್ಲ ಕಾರ್ಯಕ್ರಮದ ಸಂಯೋಜನೆ ಪುಂಡು ಇಡಗದಾಲ ಪೊಸತ್ತ ಆರು ಬರ್ಪುಂಡು ದುಮ್ಮಲ ಅವರ ಬೈದೇರು ಪಾತ್ರದ ಸಿಂಚನ ಕೊರತೇರು ತನ್ನ ಕ್ಷೇತ್ರಕ್ಕೆ ಬತ್ತಿನಂಚಿನ ಮಾತಾ ಬಿನ್ನೆರೆಗಳ ಬೋಡಿತಿನಂಚಿನ ಸಾಮಗ್ರಿಗಳನ್ನು ಬೋಡಿತಿನಂಚಿನ ವ್ಯವಸ್ಥೆಯನ್ನು ಬೋಡಿತಿನ ಸವಲತ್ತನ್ನು ಸದಾ ಒದಗಾದು ಐಟ್ಲ ಭಾರಿ ಮಲ್ಲ ಏರ್ಲ ಕಂಡೇರ ವಂದನ ಅಥವಾ ಓಲಾಂಡ್ಲ ದಕ್ಕದು ಪೋಯರ ಸಾಧ್ಯ ಅಂಜನ ಅಥವಾ ಕೊತ್ತಿನ ಆತು ಮಲ್ಲಾಪನಂಚಿನ ಒಂಜಿ ವಿದ್ಯನ್ಲ ಆರು ಮಲ್ಲ ಸಂಪತ್ತಾದ್ಯ ಒಂದೇರು ಭಜನೆ ಆವಡು ತುಳುತ ಬಗೆರೆ ಗೊತ್ತುಂಡು ತುಳು ಏತು ಪೊರ್ಲು ಒಂದು ಆ ಭಾಷೆಡ್ಲ ಈತು ಪೊರ್ಲುದ ಒಂಜಿ ಸಂಸ್ಕಾರ ಒಪ್ಪಂದು ದಾನೆಂದು ಕೇಂಡ ಎಡ್ಡೆಂದು ಪನ್ಪುನಿ ಅಣ್ಣ ಮಸ್ತ್ ವಿಷಯ ಪಾತೆರುಂಡು ಒಂದು ಇತ್ತೆ ಕೆಲವು ಸತಿ ಪನ್ನಾಗ ದಾನೆಂದು ಕೇಂಡ ದಾಲ ಇಜ್ಜಿಂದು ಪನ್ಪೆ ಬೊಕ ಆಡ ಪಾತೆರೇರ್ನೇ ಇಜ್ಜಿ ಆಂಡ ದುಂಬುದ ಆಕ್ಲು ತುಳುಟು ಸಂಸ್ಕಾರ ಸೇರೊಂದು ಕೊರ್ತೇರು ಬತ್ತಿನ ಬಿನ್ನೇರಿಗೆ ಬಾಜಲು ಕೊರ್ಪುನ ಪ್ರಾರಂಭ ಮಲ್ತದು ಪೋಪುನ ಮುಟ್ಟಲ ಬೋಡಿತನ ಬೇತೆ ಬೇತೆ ಆಹಾರದೊಟ್ಟಿಗೂ ಸಂಸ್ಕಾರದೊಟ್ಟಿಗೂ ನಮ್ಮ ಪ್ರಕೃತಿದ ಪೂಜೆ ಮಲ್ಪನೊಟ್ಟಿಗೂ ನಮ್ಮನ್ನು ಬರಪಾನ್ ಬಂತಿರಂಜಿನ ಮಲ್ಲ ಭಾಷೆದ ಒಂಜಿ ಉತ್ಸವನು ತನ್ನ ಜನ್ಮದಿನೋತ್ಸವಗೂ ಮಾತೆರ್ಲ ಮಲ್ಪೇರು
ಆರ್ಲ ಜನ್ಮದಿನೋತ್ಸವ ಮಲ್ತೇರು ಆಂಡ ತನ್ನ ವರ್ಷನ ಮಲ್ತಿಜೇರಾರು ಹಂಗೆ ನೆನಪಾಪುಂಡು ಪೇಜಾರು ಸ್ವಾಮಿ ಒಂಜಿ ಪಾತೆರೆ ಪಣ್ಣ ಒಂದ್ಸ ಜನ್ಮದಿನೋತ್ಸವ ಪ್ರತಿ ವರ್ಷಲ ಜನ್ಮದಿನೋತ್ಸವ ಆಚರಣೆ ಮಲ್ಪುನಂಚಿನ ಒಂಜಿ ಪದ್ಧತಿ ಮಾತೆರ್ನ ಇಲ್ಲಲುಂಡ ಒಂಜಿ ರೀತಿ ಸಲ್ಲದು ದಯನ ಪಂಡ ಆಯನ ಅಕ್ಕೇರಿಗೆ ಆಯೆ ಕೈತಲಾವೊಂದುಲ್ಲೇಂದು ನೆನಪು ಮಲ್ಪೊಡಿಗೆ ಆಂಡ ಒಂಜಿ ದೇವಸ್ಥಾನ ವಾರ್ಷಿಕೋತ್ಸವ ಸಂಘ ಸಂಸ್ಥೆ ಮಠ ದಾನಂಡಲ ಜನ್ಮದಿನೋತ್ಸವ ಉಂಡ ಆಯ್ತಾ ವಾರ್ಷಿಕೋತ್ಸವ ಮಲ್ಪನಾಗ ಭಾರಿ ಪೊರುಡು ಮಲ್ಪೊಡಿಗೆ ಮಾತೆರ್ನಲ್ಲಿ ಎತ್ತದು ಕುಲ್ಲಾದು ಬಾಯಿಗೆ ಬೋಡಿತನ ಆತು ತಿನ್ನಿಸ ಕೊರ್ದು ಸಂಭ್ರಮದ ಆಚರಣೆ ಮಲ್ಪೊಡಿಗೆ ದಯ ಪಂಡ ಗಟ್ಟಿಗೆ ಆತಂಡು ಪ್ರಬಲ ಬಂದು ಅದಕ್ಕೆ ಎಡ್ಡೆ ಬಲಿಷ್ಠ ಉಂಡು ಮಸ್ತ್ ಜನ ಸೇರೊಂದುಲ್ಲೇರು ಆಯ್ತಾ ಉದಾಹರಣೆ ನಮ್ಮ ಮೂಲೆ ತೂವಲಿ ಯಾನಿತ್ತು ಒಂಜಿ ಮೋಜಿ ದಶಕಡ್ದು ತೂವೊಂದುಲ್ಲೆ ಒಂಜಿ 30 ವರ್ಷದ ಚರಿತ್ರದ ಒಂಜೊಂಜಿ ಪುಟನಿಯಾನ ಗೆರೆ ಪ್ರಕಾರ ಬರ್ದು ಪಂಡ್ರೆ ಸಮರ್ಥೆ ಉಂಡು ದಯ ಪಂಡ ಅವನು ತೂತಿನೇ ಈ ಸರ್ತಿದ ಒಂಜಿ ಬ್ರಹ್ಮ ಕಲಶೆಡು ಮಾತಿರ್ಲ 10 ಬೆರಳತ್ತು ಅಕ್ಲಿಗೆ ಎಂಚ ಬೆರಳು ನನ್ನ ಸೇರಿದಂಡು ಗೊತ್ತೀಜಿ ರಡ್ಡು ಕೈ ಹತ್ತು ಎಂಚ ಕೈಕಲ ಐಕು ಬೈದು ಸೇರಿದನ್ನು ಗೊತ್ತೀಜಿ ನೆನಪಂದಂಚಿನ ಒಂಜಿ ಕೆಲಸ ಕಾರ್ಯ ನಮ್ಮ ಕಣ್ಣೆದುರು ಆವೊಂದುಂಡು ಅಂಚಿನ ಒಂಜಿ ಕೃಷಿಕಿ ಅಂಚಿನ ಒಂಜಿ ಪೀಠಾಧಿಪತಿ ಅಂಚಿನ ಒಂಜಿ ಗ್ರಾಮೀಣಾಭಿವೃದ್ಧಿಯನ್ನು ಮಲ್ಪುನಂಚಿನ ಪೀಠಾಧಿಪತಿನ ಲೆತ್ತದ ಏನಿತ ಆಶೀರ್ವಚನ ಕಾರ್ಯಕ್ರಮ ಎಂತೊಂದುಲ್ಲೇರು ಬತ್ತಿನ ಗುರುದೇವಾನಂದ ಸ್ವಾಮಿಗಳಿಗೂ ಎಂಕ್ಲ ಸಾಷ್ಟಾಂಗ ಪ್ರಣಾಮ ಮಲ್ತದ ಆರೇನು ಎತ್ಕೊಂಡು ಒಂಜಿ ಪಾತೆರೆ ಪಂಡದ ಧಾರ್ಮಿಕ ಸಭೆದ ಉದ್ದೇಶದ ಬಗ್ಗೆ ಒಂಜಿ ಸಂದೇಶ ದಿಯೊಂದುಲೆ ಕಿಂ ಸ್ನಾನಂ ಒಂದು ಪಂಡದು ಯಕ್ಷಿ ಒಂಜಿ ಪ್ರಶ್ನೆ ಕೇಂದ್ರಕ್ಕೆ ಧರ್ಮಜಡ ಧರ್ಮರಾಯ ಪಂಡಿನ ಲೋಕಡು ನೂದಕ್ಕೆ ನೂದು ಸತ್ಯ ಮಾತೆರಲು ಪನ್ಪುನಿದಾಯ ಪಂಡ ಯಕ್ಷ ಕೇಂಡಿನ ಪ್ರಶ್ನೆಗೆ ಧರ್ಮರಾಯ ಉತ್ತರ ಕೊಡ್ತೀನಿ ಮೆಗ್ಗೆ ಪಲಾಯನ ಹಾಕ್ಲಿನ ಮಾತ ಬದುಕಾಯರೆ ಅಂದ ಖಂಡಿತ ಆಯ ಬದುಕಾಯಿನಿ ನಮನ ನಮ್ಮ ಜೀವಮಾನಡು ಕಿಂ ಸ್ಥಾನಂ ಪನ್ಪನ ಉತ್ತರ ಸ್ಪಷ್ಟವಾದುಂಡು ಇನಿ ಕಿಂ ಸ್ಥಾನಂ ಒಂದು ಪಣ್ಯಕ್ಕೆ ಧರ್ಮರಾಯ ಉತ್ತರ ಕೊಡ್ತೀನಿ ಪಂಡ ಸಂತೋದಿಕ್ ಸರಿಯಾದ ಸ್ನಾನ ಮಲ್ತಿಲಕ ಮನಸ್ಸನ್ನು ಶುಚಿ ಮಲ್ಪುನ ಅಥವಾ ಶುಭ್ರತೆ ಮಲ್ಪುನ ಸ್ವಚ್ಛತೆ ಮಲ್ಪುನ ಶ್ರೇಷ್ಠತೆ ಮಲ್ಪುನಂಚಿನ ಮನೋಭಾವನೆ ಬತ್ತಂಡ ಮಾತ್ರ ಅವು ನಿಜವಾದ ಸ್ನಾನ ಮೈದೆಕ್ಕು ನಾವಡು ಕುರೆದೆಕ್ಕು ನಾವಡು ಅವು ಸ್ನಾನತ್ತು ಮನಸ್ಸನ್ನು ಶುಚಿ ಮಲ್ಲ ಟೆಲಿಸ್ಕೋಪ್ ದೆತ್ತದ ದೂರದ ವಸ್ತುನು ನಮ್ಮ ಸಂಶೋಧನೆ ಮಲ್ಪುನ ವಿಜ್ಞಾನಿ ಬೊರ್ಚೀತಿ ನಂಕಿತ್ತು ಬೋಡಾಯಿ ನೆಂಚಿನ ಬಂಡ ಸೂಕ್ಷ್ಮದರ್ಶಕದಿತ್ತದ ನಮ್ಮ ಕುರೆನ ದೆಪ್ಪುನಂಚಿನ ಸುಜ್ಞಾನಿ ಬೋಡು ಅಂಚಿನ ವೇದಾಂತ ಬೋಡು ಸಿದ್ಧಾಂತ ಬೋಡು ಅಂಚಿನ ಕತೆಕುಲು ಬೋಡು ಜೋಕ್ಲೆನ ಬುರಪುನಂಚಿನ ಜೋಕ್ಲೆಗೆ ಬೋಡಿತ್ತಿನ ಮೌಲ್ಯ ಕೊರ್ಪುನಂಚಿನ ಬಂಗಾರದ ಬದುಕು ಎಂಚ ಮಲ್ಪೊಡುನ್ ಪನ್ಪುನಂಚಿನ ರೂಪಕ ಬೋಡು ಐಕ್ ಈ ಧಾರ್ಮಿಕ ಸಭೆ ಭಾರಿ ಅಗತ್ಯ ಇಂದೆಟ್ಟು ಬಂತಿನಂಚಿನ ತಿರುಳುನು ನಮ್ಮ ಪತ್ತೊಂದು ಆ ತಿರುಳನ್ನು ಸಾಧ್ಯ ಅಂಡ ನಮ್ಮ ಜೋಕ್ಲೆಗೆ ಕೊರ್ದು ಆ ಜೋಕ್ಲೈಟೆ ನೀಂದದು ನಮ್ಮ ದೇಶಗೂ ಮಲ್ಲ ಸೊತ್ತಾದ ಬರಡು ಪನ್ಪುರಂಜಿ ಆಶಯದ ನುಡಿ ತೊಟ್ಟುಗೂ ಈ ಧಾರ್ಮಿಕ ಸಭೆಗೂ ಮಾತೆರೆಗ್ಲ ಶುಭ ಕೋರಂದು ಸ್ವಾಗತ ಮಲ್ತೊಂದು ಗೌರವ ಅರ್ಪಣೆ ಮಂತ್ರಿನಂಚಿನ ಪ್ರಸಾದ್ ಶೆಟ್ಟಿ ದಂಪತಿಗಳಿಗೆ ವಂದನೆ ಸಲ್ಲಿಸುವಂತು ಇನ್ನಿತ ಈ ಲೇಸಡು ಧಾರ್ಮಿಕ ಉಪನ್ಯಾಸ ಕೊರಿಯರ ಬತ್ತಿನಂಚಿನ ಡಾಕ್ಟರ್ ಕರುಣಾಕರ ನಿಡಿಂಜೆ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಫೀಲ್ಡ್ ಮಾರ್ಷಲ್ ಕಾಯಪ್ಪ ಕಾಲೇಜ್ ಮಡಿಕೇರಿ ಬೆರೆನು ಪ್ರೀತಿಪೂರ್ವಕವಾದ ಪಡೀಲು ಸೆಟ್ಲಪಾಲು ಪಟಾರ್ತಿ ಬೈಲದ ಸಂಚಾಲಕರಾಯನಂಚಿನ ಶ್ರೀ ಪದ್ಮನಾಭ ಪಟಾರ್ತಿ ಬೆರು ಗೌರವ ಸಲ್ಲಿಸವೊಂದು ವಿನಂತಿ ಮಂತೊಂದುಲ್ಲ ಈ ಧಾರ್ಮಿಕ ಲೇಸದ ಕುರಿಕಾರಮೇನ ವಹಿಸವನಂಚಿನ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು ಐನಂಚಿನ ಶ್ರೀಯುತ ಸಂಜೀವ ಮುಟ್ಟಂದೂರು ಬೆರೆಗೆ ಎಲ್ಲಿಯ ಹೆನ್ನಾಲ ಬೈಲದ ಸಂಚಾಲಕರಾಯಂಚಿನ ಸುಂದರ ಏಲಿಯ ಬೆರೆ ಗೌರವರ್ಪಣೆ ಮನ್ಪಡೊಂದು ವಿನಂತಿ ಮಂತೊಂದುಲ್ಲ ವಂದನೆಲು ಸುಂದರ ಏಲಿಯ ಬೆರೆಗೆ ನಮ್ಮ ಬ್ರಹ್ಮಕಲಶೋತ್ಸವದ ಗೌರವ ಸಲಹೆಗಾರರು ಮಾರ್ಗದರ್ಶಕರು ಐನಂಚಿನ ಸುಧಾಕರ್ ರಾವ್ ಪೇಜಾವರ ಬೆರೆಗೆ ಹಡೆಕಲ್ ಬೈಲದ ಸಂಚಾಲಕರಾಂಚ ಉಮೇಶ್ ಸಿದ್ದಿಯೊಟ್ಟುಂಬೆರು ಗೌರವಾರ್ಪಣೆ ಮನ್ಪಡೊಂದು ವಿನಂತಿ ಮಂತೊಂದುಲ್ಲ
ಪ್ರೀತಿದ ಭಗವದ್ಭಕ್ತರೇ, ಗೇನದ ದೇವೇರಿ ಸುಬ್ರಹ್ಮಣ್ಯ ದೇವೇರಿ ಅತನ ಷಣ್ಮುಗ ದೇವೇರಿ ಆಜಿಮೋನೆದ ದೇವೇರಿ ಅಂತ ಪಂಡೇರಿ ಆ ದೇವರೇ ಪಾದ ಪುಡ್ಯಾಡು ಒಂದು ರಡ್ಡು ನುಡಿಪು ನುಡುಪಾಲೆ ಎಂದು ಪ್ರಾರ್ಥನೆ ಮಲ್ತೊಂದು ರಡ್ಡು ಪಾತೆರ ಏನೇ ದುಂಬಿಡೆ ಬತ್ತನ ಈಗ ನೆನಪು ಅಂತೀರಿ ಹಿಂಗೊಂದು ಜಾಗೆ ಅಂದೋತ್ತ ಒಂದು ಸಂಶಯ ಒಂದುಂಡು ನಿಜವಾದಲ್ಲ ಸತ್ಯ ಬಂಡ ಒಂದಲ್ಲ ಹಿಂಗೊಂದು ಅಂದಾತ ಅಂದ ಸಂಶಯ ಒಂದುಂಡು ಹಿಂಗೆ ಬಣ್ಣಾಗ ಬಂಡೇರಿ ದುಂಬೀರು ಬತ್ತದಾರು ಅಂತ ಪಣ್ಣಾಗ ಇಂದು ಜಾಗನೇ ಬೇತೆ ಆತನಿಗೆ ಏನು ಮಾಡ್ಬಿಣೆ ಆತೆ ನಾ ಭೂತೋ ನಾ ಭವಿಷ್ಯ ತಿನಿಪಿನಾಡೆ ಮುಂಟ ಮುಲ್ಪ ಎತ್ತಾದಾರಂದಾಂಡ ನಿಗ್ಲೆಗೆ ನಾನು ಉಡಲ್ ದಿಂಜದು ಎಡ್ಡೆ ಪುಣ್ಣ ಬೈಕು ಅಂತುಲ್ಲೆ ಒಂಜಿ ಪೊಸತ್ ಒಂಜಿ ಸೃಷ್ಟಿ ಆತನ ಮುಲ್ಪ ಅಂದು ಅವು ಮಾತೆರೆಗಳ ಸಾಧ್ಯತೆ ಇಜ್ಜಿ ಆ ಸಾಮರ್ಥ್ಯ ನಿಕ್ಲೆಗುಂಡು ಅವು ನಿಕ್ಲು ತೋಜ್ಪದಾರ ಐಕ್ ನಿಕ್ಲೆಗೆ ನಾನು ಕುಡೋರ ಎಡ್ಡೆ ಪುಣ್ಣ ಬೈಕೊಂದು ರಡ್ಡು ವಿಚಾರ ಮಾತ್ರ ಏನು ದುಂಬುದೀಪೆ ಇಡೀ ಬಣ್ಣಗೆ ಕಾಯಿನಂಚಿನ ಅನುಭವಗಳು ದಾದಾಂತ ಕೆಂಡ ಸ್ವಚ್ಛ ಭಾರತದ ಪರಿಕಲ್ಪನೆಗೆ ಒಂಜಿ ಮುನ್ನುಡಿ ಬರೀತಾರೆ ನಿಕ್ಲು ಅಂದ್ರೆ ಏನು ಪಣವೆ ಅವು ಪಣವೆ ನೆನೊಂಜಿ ಓಲಾಂಡ ಸ್ಕಿಲ್ ಇಂಡಿಯಾ ಅಂದುಂಡತ್ತ ಕೌಶಲ್ಯ ಅಂತ ಪಂಡ್ಪೇರತ್ತೆ ಐನು ಮುಲ್ಪ ನಂಗೆ ತುಯರಿಗೆ ಸಾಧ್ಯತೆ ನಾ ಕೌಶಲ್ಯಲ ಮುಲ್ಪ ಮೂಡ್ದು ಬತ್ತನು ಅಂತ ಪಂಡ ಐತ ಕೀರ್ತಿಲ ನಿಕ್ಲೆಗೆ ಸಂದೋಡು ಇನಿ ಪೊರ್ಲುದ ಲೇಸು ಸಂಪನ್ನತೆ ಒಂದುಂಡು ಐ ಪಂಡ್ಪೇರಿ 6 ಮೊಗದವನು ಒಲಿಯುವುದಾದರೆ 6 ಮೀರಬೇಕು ಅಂತ ಆಜೆನು ಮೀರೊಡಿಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಈ ಆಜೆನು ಮೀರಿಂಡ ಆಜಿಮೋನೆದ ದೇವೇರಿ ಒಲಿಪೆರಿನ್ಪಿನಕ್ಕೆ ಈ ಊರ್ದ ಜನ ನಿಕ್ಲು ಸಾಕ್ಷಿಂದ ಅನ್ಪಂಡೊಂದುಲ್ಲ ಆ ಭಗವಂತನ ಅನುಗ್ರಹ ಆತನು ಇಜ್ಜಿನೊಂದು ಆರೆಗೆ ಸಾಧ್ಯತೆ ಇಜ್ಜಿ ಪನ್ಪೆರಿ ನೀ ಪೊರ್ಲುದ ಸಂಭ್ರಮದಲ್ಲೇ ಸ್ವಲ್ಪ ಒಂದು ಪುಂಡು ಯಾನ್ ಬಣ್ಣಗ ಸಾದಿಡು ಒಂಜಿಗರೆಟ್ಟು ಒಂಜಿ ಬೋರ್ಡು ತುಯ್ಯಾನ್ ಮೂಳತ್ತೆ ಎಲ್ಲ ಕೇನಡೆ ಒಂತೆ ಪಿದಾಡಿ ಯಾನ್ ಬರ್ತೇನೆ ಒಂತೆ ದುರಡ್ದು ಬಣ್ಣಗ ಒಂಜಿಗರೆಟ್ಟು ಬೋರ್ಡು ತೋಜುನು ಹಗ್ಗ ಜಗ್ಗಾಟಕ್ಕೆ ದಾರಿ ಎಂದು ಬರೆಯುತ್ತೇನೆ ಏನು ಬಕಲು ಅಂತೆ ಅಂಚಿಂಚಿ ತೂಯೆ ಭಾರಿ ಅಲಂಕಾರ ಮಾಡ್ತಿರೋ ಯಾನ್ ಬ್ರಹ್ಮಗಲ ಸಂದಿಗ್ರೆ ಇರ್ತೇನೆ ತೂನಗಲ್ಪ ಹೌದು ಆಲತ್ತು ಹಗ್ಗ ಜಗ್ಗಾಟದೊಂಜಿ ಕಾರ್ಯಕ್ರಮ ಅಂಡ ಭಾರಿ ಜನ ಉಂಡೈಕ್ ಯಾನೊಂಜಿ ಲೆಕ್ಕಾಚಾರಗೆ ತೊಂಡೆ ಈ ಮೊಗಲು ಪಿದೈಡ್ ಇಂಚಿನ ಹಗ್ಗ ಜಗ್ಗಾಟ ಮಲ್ಪಿರಂದಾಂಡ ನಮ್ಮ ಬದುಕುಡೊಂಜಿ ಹಗ್ಗ ಜಗ್ಗಾಟ ಉಂಡತ್ತ ಹೌದಾದ ಅಂದು ಓರ ತಿರುಗಾತು ಏನು ನಿಜವತ್ತೂನಾಗ ಅವು ಪಿದೈಡತ್ತು ನಮ್ಮ ಉಳಾಯ್ಡೆ ಉಂಡು ಇಂದ್ರಿಯಗಳೇ ಗೋಚರಾಯನಂಚಿನ ಸಂಗತಿಗಳ ಉಳಾಯ್ಡಿತ್ತನಂಚಿನ ಆತ್ಮಶಕ್ತಿಗಳ ಒಂಜಿ ರೀತಿಯ ಗುದ್ದಾಟವು ಆ ಪಣ್ಪೆರತ್ತೆ ಹಗ್ಗ ಜಗ್ಗಾಟದ ಲೆಕ್ಕನೆ ಒಯ್ಪು ಅಂಚಿಲ ಇಂಚಿಲ ಒಯ್ಪು ನಿಜವಾದ ಇಂದ್ರಿಯ ಗೋಚರವಾಯಿನಂಚಿನ ಪಿದಾಯದ ಒಯ್ಪು ಒಂಜಿ ಭಾಗ ಅಂಡ ಅಂತರಂಗದ ಉಡಲ್ದ ಆಕರ್ಷಣೆ ನೆನೊಂಜಿ ಉಂಡು ಅಂತ ಪಂಡೇರಿ ಅಂಡ ವಿಜಯಿ ಪಿದೈಗತ್ತ ಉಳೈಗೆ ವಿಜಯ ಆವಡು ಅಂಚಿನ ಸಂಕಲ್ಪ ನಮ್ಮ ಆವಡು ಒಂದು ಇನ್ನು ಹೆಂಗೆ ತೋಜನೆ ನಾನು ಉಳಾಯಿ ಬತ್ತೇನು ಒಂದು ಎತ್ತೊಂದು ಇಜ್ಜಿ ಇತ್ತೆ ಮಂಡ್ಯ ನಿಗ್ಲ ಆ ಮೆಟ್ಲ ಬರೋಳಿ ಈ ಮೆಟ್ಲ ಬರೋಳಿ ಓಳೆ ಆತನ ಎತ್ತನು ಉಳಾಯಿಗೆ ಎತ್ತನು ಇಡೀಗ ಅಂಡ ಈಗ ಪಂಡ್ಪೇರಿ ಉಳಾಯಿಂದ ಪಂಡ ಅವು ಭಗವಂತನ ವಾಸಸ್ಥಾನ ಉಳಾಯಿ ಹೃದಯ ಐತ ಅನುಸಂಧಾನಗಳು ಹಲವು ದಾರಿ ಉಂಟು ಒಂದೇ ಸಾಧ್ಯತೆ ಹಲವು ದಾರಿ ಆ 10-14 ಸಾಧ್ಯ ಇಟ್ಟು ಕೆಂಡ ಈಗ ಪಂಡ್ಪೇರಿ ಯಜ್ಞದ ಮೂಲಕ ಅನುಸಂಧಾನ ಮಾಡಬಹುದು, ತಪಸ್ಸಿನ ಮೂಲಕ ಅನುಸಂಧಾನ ಮಾಡಬಹುದು, ದಾನದ ಮೂಲಕ ಅನುಸಂಧಾನ ಮಾಡಬಹುದು, ನೆರಳೊಂಜಿ ಸೇರ್ಪಡೆ ಭಜನೆಯ ಮೂಲಕವೂ ಅನುಸಂಧಾನ ಮಾಡಬಹುದು ಇನಿಪಿನಾಡೆ ಮುಟ್ಟಲು ಇನ್ನು ನಮ್ಮ ತೂ ಒಂದುಲ್ಲ ಅಡ ಈಗ ಪಂಡ್ಪೇರಿ ಯಜ್ಞ ದಾನ ತಪಸ್ಸು ಒಂದು ಪಂಡಲ ಐಟು ಮಾತ ಕೆಲವು ನಿಯಮ ಉಂಡು, ಕೆಲವು ತಾಮಸ ತಪಸ್ಸು ಒಂದು ಪಂಡೇರಿ ಇಂದ್ರಜಿತು ಒಂದೊರಿತೆ ಮಾಯಾವಿ ಅಯ್ಯ ಮಲ್ತನೆ ದಾದ ಒಂಜಾತು ತಾಮಸ ಗುಣತ ಯಜ್ಞ ಮಲ್ತದು ಮುಗಿಯಾಡಿ ಅಂಡ ಐಕ್ ಪಂಡ್ಪೇರು ತಪಸ್ಸುಡ್ಲ ಅಂಚ ಉಂಡು, ದಾನೊಡ್ಲ ಅಂಚಿನ ಉಂಡು, ಮೂಜಿ ಗುಣತ ದಾನಗಳುಂಡು. ಐಕ್ ಶ್ರೇಷ್ಠವಾಯಿನ ಒಂದು ಕೆಂಡ ಸಾತ್ವಿಕವಾದಂತಹ ತಪಸ್ಸು ಅಂತ ಪಂಡೇರಿ, ಸಾತ್ವಿಕವಾದಂಥ ಯಜ್ಞ ಅಂತ ಪಂಡೇರಿ, ಸಾತ್ವಿಕವಾದಂಥ ದಾನ ಅಂತ ಪಂಡೇರಿ. ಅವು ಎಂಕು ತೋಜನೆ ಅವು ಮೂಜಿನ ಮುಲ್ಪ ಸಾಕಾರ ಆದುಂಡು, ಮೂಜಿಲ ಸಾಕಾರ ಆದುಂಡು. ಅಂಚಿನ ಮನಸ್ಸುದ ಕ್ಲಿತ್ತಿನಿಡ್ದಾದು ಪೊರ್ಲ ಕಂಠದ ಕಾರ್ಯ ಮನ್ಪೇರ ನಂಗೆ ಸಾಧ್ಯತೆ ಆತನ್ನೋದೊಂದು ಎಂಕು ತೋಜನೆ. ಉಳಾಯ್ತೋಡಿ ಇಂದು ಪಣ್ಣಾಗ ಉಳಾಯ್ತೋಡು ಅಂತ ಪಣ್ಣಾಗ ಅಂದು ತೋಡದು ಬರೀನೇ ಬರೋಣ ಅನ್ಕದಲ್ಲ. ಈ ನಮ್ಮಡ ಈ ತುಳುತ್ತ ಪುದರ್ಗಳು ಎತ್ತಲು ಆಯ್ಕೊಂಡು ತಲೆ ಒಯ್ಯಲ್ನ ಮರತದ ಜೇರಾಕ್ಲು ಮರತ ಜೇರು ಆ ರೀತಿ ನಾನು ಒರ್ತೊಂದು ಬತ್ತನ ಕೀರ್ತಿಲೆಡೆಗೆ ಸಂದೋಡು ಬದಲಾವಣೆ ಆಗ್ತದೆ. ಕೆಲದಕ್ಕೆ ನಗರ 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 ಒಂದು ಉಪ್ಪುಂಡು ಅಣ್ಣ ಮುಲ್ಪ ಉಳಾಯ್ 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 ಅದು ಗಟ್ಟಿ ಅಂತ ಒಂದುಂಟು. ಒಂದು ನಿಜವಾಯಿನ ಸ್ಥಿರತೆ ಎಂದು ಅಲ್ಲಿ ಪಂಡೊಂದಿಲ್ಲೇ ಒಂದು ಒರಿಪುಣಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು. ಇನಿ
ಹಿರೆ ಬಂಡಾಡಿದ ಈ ಬಾಗೋಡು ಒಂದು ಕಿರಿ ಬಂಡಾಡಿ ಹತ್ತು ಹಿರಿ ಬಂಡಾಡಿ ಮಲ್ಲ ಬಂಡಾಡಿ ಭಕ್ತಿದ ಮಲ್ಲ ಬಂಡಾಡಿ ಎಂದು ದಾಲ ದಾಲ ಸಂಶಯಗಳು ದಾಲ ಇಜ್ಜಿ ಈ ಬಾಗೋಡು ಮಾತ ಎಡ್ಡ ರೀತಿಯಲ್ಲಿ ನಡ್ತೊಂದು ಉಂಡು ಒಂದು ಪಂಡ ಇನ್ನಿತ ಅನ್ನದಾನದ ಸೇವೆ ದಾಲ ಬೇತೆ ಆಕರ್ಷಣೆ ಇಜ್ಜಿಗೆ ಅನ್ಕೇಂಡೆ ದಾಲ ಇತ್ತು ನಾನು ಬೇತೆ ದಾಲ ಆಕರ್ಷಣೆ ಇಜ್ಜಿ ಒಂಜಿ ಆಕರ್ಷಣೆ ಇತ್ತನೆ ಉಳೆದಾಯನ ಒಯ್ಪು ಒಂಜಿ ಈತ ಜನ ಉಂಡುದು ಪೋಡು ಅಂದಾಂಡ ನೆತ್ತ ಪಿರೋಡು ಒಂಜಿ ರೀತಿಯ ಕಾರ್ಣಿಕ ಉಂಡ ಇಜ್ಜ ಐಕ್ ಪಂಡ್ಪೇರು ನಮ್ಮ ತೌಳವ ಇನಿಪಿನಂಚಿನ ಈ ಊರುಡು ನಮ್ಮ ಉಳ್ಳ ಅಂದಾಂಡ ನಮ್ಮ ಶ್ವಾಸನೇ ಪ್ರೀತಿ ವಿಶ್ವಾಸ ಆ ಪ್ರೀತಿ ವಿಶ್ವಾಸಕ್ಕೂ ನೆನೊಂಜಿ ಪುದರೇ ತುಳುನಾಡು ಅಂತ ಪಂಡೇರು ತುಳುನಾಡು ಅಂತ ಪಂಡ ತುಳುನು ಇತ್ತೆ ಒಂದೇ ತುಳುನು ನಾಡು ಅಂತ ಆತನ ಅವು ಬೇತೆ ವಿಷಯ ಅಂಡ ತುಳುನಾಡು ನಿಜವಾಯನ ತುಳುನಾಡು ಅಂತ ಪಂಡ ಇಂಚೊಪ್ಪಡು ಒಂದು ಈ ಹಿರೆ ಬಂಡಾಡಿದ ಬಾಗೋಗು ಬಣ್ಣಾಗ ಕೃಷಿತ ಪುರ್ಲುಣ್ ತುನ ನಂಗೆ ಅಂದಾಜಾವು ನಿಜವಾಯನ ತುಳುನಾಡು ಇಂಚ ಉಂಡು ಇನಿಪಿನ ಕೊಂಜಿ ಆದರ್ಶ ಕೊರಡು ಒಂದಾಂಡ ಹಿರೆ ಬಂಡಾಡಿಗೆ ಪೋಲೆ ಅನ್ಪನಾಡೆ ಮುಟ್ಟ ಮುಲ್ಪ ಬುಳೆತಿನೇ ಅಂತುಯೇ ದಾಯಂದಿಗೆ ಉಣ್ತುನೆ ಓಡು ನಿಕ್ಲು ಕೃಷಿತ ಬಾಗೋಡೆ ಕುಳ್ಳೋದಿಲ್ಲ ನಿಕ್ಲು ತುಂಬ ಕಂಡೊಪ್ಪಿತ್ತು ಒಂಚೂರು ವಾಣಿಜ್ಯದಂತೆ ನೆಟ್ಟು ಒಂಚೂರು ಬದಲಾವಣೆ ಅದು ಪವು ಅಂಡ ಕಂಬ ಬಾಡೋಡು ನಿಜ ತೈಟೆ ಉಂಡತ್ತ ಕಂಬ ರಡ್ಡಲ್ಲ ಅಂಡ್ ನಂಗೆ 2 in 1 ಆಂಡ್ ನಂಗೆ ಅಂದತ್ತ ತುಲೆ ನಿಕ್ಲು ಮಿತ್ತಿ ನೀರೆಲ್ಲ ಅಂಡು ಎಲ್ಲ ಕೊಯ್ಯೊಂದು ಅಂತೆ ಪಣ ಉಗುಲಾಂಡು ರಡ್ಡಲ್ಲ ಅನುಕೂಲ ಹಾಪುಂಡು ನಂಗೆ ಅಂದತ್ತ ತುಲೆ ನಿಕ್ಲು ಎಡ್ಡೆ ಒಂಜಿ ಮುಳ್ಕೇಂಡೇನು ಬೇತೆ ಬೇತೆ ಸೊತ್ತುಗಳೇನು ಮಾತಾ ಮುಲ್ಪ ಉಪಯೋಗ ಮನ್ಪೇರೆ ಇಜ್ಜಿ ಐಕ್ಯ ಆನೆ ಕಡೆ ಶುರು ಮಲ್ತನೇ ಐಕ್ಯ ಬೋಡದು ಅಂಚಿನ ಒಂಜಿ ಕಾರ್ಯಕಜ್ಜ ಅಲ್ಪ ಅಲ್ಪ ಆದರ್ಶವಾದ ಆಂಡ ಮಾತ್ರ ಸಮಾಜದ ಒರಿಪಾಯರಿಗೆ ಸಾಧ್ಯತೆ ಉಂಡು ನೆಟ್ಟು 10-30 ಸಮಿತಿಗಳು ಮತ್ತೊಳ್ಳೆ ಅಣ್ಣ ಪುದರ್ ಪಂಡೆದನ್ನು ಸುಮಾರು ಬರ್ತಿ ಎಂಕು ಬೋಡು ಅದನ್ನೊಂದು ಉಪನ್ಯಾಸ ಉಂಡು ಆ ರೆಡ್ಡೆ ಪರಿಚಯದಾರೆ ಅನಿತ್ತೆ ಪಾತೆರ್ನ ಕೂಡ ಮುಟ್ಟ ಎಂಕ್ಲು ಪುತ್ತೂರು ಎಂಗ್ಲು ಒಟ್ಟಿಗೆ ಇತ್ತನೆ ಅಂದು ಅನ್ನು ಕೂಡ ಪಿರ ಆಪೋಯ ಅಡೆಗೆ ಅದನ್ನ ಊರ್ದು ಹಂಚಿಗೆಲ್ಲ ಪೋತೆ ಅಲ್ಪಲ್ಲ ಮಡಿಕೇರಿಗೆಲ್ಲ ಅನ್ಪೋತೆ ಸದ್ಯ ನೆನದು ಕೂಡ ಪೋಯ್ರುಂಡೆ ಎಲ್ಲ ನನ್ನ ಪೋರೆಗಳ ಪೋಡು ಅಂತೂ ಒಂಜಿ ರೀತಿಯ ಎಡ್ಡೆ ಅನುಭವದ ಪಾತ್ರೆಗಳನ್ನು ತೆರಿಪಾವನ ಚಾತುರುಪ್ಪಾರೆಡು ಉಂಡು ಈ ಯಾನ್ ಪನ್ನೊಂದು ದಾಲ ಇತ್ತೆ ಸುರುಟೊಂಜಿ ಸ್ವಾಗತ ಮಲ್ತೇರತ್ತೆ 6 ಮಾಸ್ಟ್ರಿ ಪ್ರಾಥಮಿಕ ಶಾಲೆ ಎಡ್ಡೆ ಉಂಡು ಪ್ರೌಢಶಾಲೆ ಎಡ್ಡೆ ಅಂಡು ಹೆಚ್ಚು ಬೊಕ್ಕ ಕಾಲೇಜ್ ಎಡ್ಡೆ ನಡಪು ನಿಂಪನೆ ಬೇತೆ ಸಾಕ್ಷಿಯೇ ಬಿಡ್ತೀವಿ ಶುರುವೇನೆ ಅಲ್ಪಡ್ದೆ ಅತ್ತ ಅಂಚೆ ಅದು ಅನುಭವದ ಪಾತ್ರೆ ಆರು ಕೆಲವು ವಿಚಾರನ ಹುಳ ಹಿಡ್ದಲ್ಲ ಪಾತ್ರೆ ಬೇರೆ ಕೆಲವು ಸರ್ತಿ ಎಂಕ್ಲೇನವರು ಅಂಚೆ ಇಂಚು ಮಲ್ತು ಬಿಡ್ಪೇರು ಅಂದ್ಕೆಂಡ ದಿಂಜ ಹುಳಾಯಿ ಬೋಪೇರು ಅಧ್ಯಾತ್ಮದ ಪ್ರೀತಿ ಉಂಡರಿಗೆ ಅವು ಯಾನು ಗುಟ್ಟುಕೆಂಡೆ ಒಲ್ಪಡ್ದಂದು ಅರ್ನ ಪುದರ್ನೊಂಜಿ ಪೇಜಾವರನ್ನು ಉಂಡತ ಸ್ವಾಮಿಲ್ಲ ಒಟ್ಟಿಗೆನೆ ಉಪ್ಪಡತ್ತ ಇತ್ತಂದಂಡ ಇತ್ತೆ ಗೊತ್ತಂಡ ಆರು ನಾಡು ಈ ಭಾಗಕ್ಕೆ ಬತ್ತದು ಉಳತ್ತೋಡಿಗೆ ಬತ್ತದ ಒಂಜಿ ಪೊದ್ದು ಆತಿಯರು ಮುಲ್ಪಡ್ತದೆ ನಿಜವಾದ ಎಂಚ ಉಂಡು ತುಲೆ ಇತ್ತೆ ಮನ್ಬೇರು ಅಪ್ಪಂಗ ಮಾರ್ಗದಲ್ಲ ಇಜ್ಜಂಡು 30 ವರ್ಷಗೂ ದುಂಬು ಇತ್ತೆ ಸರಾಂಗ ಮಾರ್ಗ ಆತಲು ಅಂದ ತುಲೆ ನಿಕ್ಲೆಗೆ ಒಂಜಿ ರೀತಿ ಆ ಪ್ರೀತಿನ ಪಟ್ಟೊಂಡು ಅಂಚಿನ ಒಂಜಿ ಸಂದರ್ಭ ಅಲ್ಲ ಅಂದೆ ಈ ಪಾತೆರುಂಡು ಮಾಸ್ಟರ್ ಜನ ಊರುಡು ಉಂತೆರೆ ಬಲ್ಲಿಂದಲೋ ದುಂಬುದ ಕಾಲೊಂದು ಲೆಕ್ಕ ಎತ್ತಿಂದು ಮಾಸ್ಟರ್ ಉರುಡು ಉಲ್ಲೇರ ಅಲ್ಪ ಒಂತೋಳಿಂದ ಲೆಕ್ಕ ಅದೇನ್ಕಿನ್ನ ಅಲ್ಲ ಪಂಡ್ಪುಣಾರು ಎಡ್ಡೆ ದಿನ ಪಂಡ್ಪುಣಾರು 6 ಒಂದು ಲೆಕ್ಕ ಆಯ್ತಾ ಮಿತ್ತ ಒಂಜಿ ವಿಶ್ವಾಸ ಇತ್ತಂడి ಇತ್ತೇ ಮಾಸ್ಟರ್ಗಳ ಮಂಗ ಜೋಕ್ಲೆಗ್ಲ ಮಂಗ ಒಂಜಿ 2 ಪಂಡಿತು ಜೋರು ಅಂತ ಪಂಡಬಕ್ಕ ಜೈಲಿಗೆ ಬೋಡತ್ತೆ ಹೆಚ್ಚಿ ಮಾಸ್ಟ್ರ್ ಆನೆ ಮಟ್ಟ ಉಂಡಿತ್ತೆ ದಾನೆ ಉಪ್ಪಡೆ ಇನಿತ ಬಗೆಟ ನಮ್ಮ ತೂಪ ಅಂದಾಂಡ ಒಂತೆ ಮನಸ್ಸಿಗೆ ಬೇಜಾರೆಲ್ಲ ಉಂಟೆ ಇಂಕ್ ಮುಲ್ತ ಬಗೆಟ್ ಆತ ಎಲ್ಲ ಕೇನಡೆ ನನ್ನ ಪೋಣಗ ದಾದೇರಿಗೆ ಬೇಜಾರ ಅಂತ ಕೇನಡೆ ಅಂಡ ಎಂಕ್ ತೋಜನೆ ಷಣ್ಮುಖ ಅಂತ ಪಂಡುಂದಾಂಡ ಅಯ್ಯೆ ದೇವಸೇನಾನಿ ಎಂದರ್ಥ ದೇವಸೇನಾನಿ ತಾರಕಾಸುರನ ಮುಗಿಪೊಡು ಅಂಡ 5 ಜನ 6 ಜನ ಅಪ್ಪೆಲ್ಲು ಇತ್ತೇರ್ನಾಂಡಲ ಅದಿತಿಯನ್ನು ಹೊರತುಪಡಿಸಿ ಅನ್ಯ ಮಾತೆರ್ಲ ಋಷಿ ಪತ್ನಿಯರು ದಾನೆ ಮಲ್ತೇರಿನ ಕೆಂಡ ಆ ಪೇರು ಪರ್ಪಾದು ಆ ಆಜಿ ಮೋಣೆಗಳ ಪರ್ಪಾದು ಒಂತೆ ಗಟ್ಟಿ ಮಲ್ತೇರು ಅಂತ ಸಪ್ತರ್ಷಿಕ್ಲ ಬಗ್ಗೆ ನಮಗೆ ಎತ್ತೋ ನೋಡು ಅಂಡ ಪಣ್ಪೇರು ಆ ಆಜಿ ಮೋಣೆಗಳ ಪೇರು ದಿಂಜಾದೊಂಚ ರಕ್ಕಸನ ಮುಗಿಪೊಡು ಅಂದಾಂಡ ಆ ದೇವೇರು ಆ ದೇವಸೇನಾನಿ ಆಂಡು ಅಂದಾಂಡ ನಮ್ಮ ದೇಶ ಕಟ್ಟುನಂಚಿನ ರಾಷ್ಟ್ರ ಸೇನಾನಿ ನಮ್ಮ ಆವಡ ಬೋಡ್ಚ ಅಂದು ಅನ್ಪಂಡೊಂದುಲ್ಲೆ ಖಂಡಿತವಾದಲ್ಲ ಆ ಬಗೆಟ್ ನಮ್ಮ ಎಚ್ಚರಾಪುನಂಚಿನ ಅಗತ್ಯತೆ ಉಂಡು ದೇಶದ್ರೋಹಿಗಳು ಅಲ್ಪ ಹುಟ್ಟೊಂದುಲ್ಲೇ ದಾಯ ಪುಟ್ಟದಿರಂದಲ್ಲ ನಂಗೆ ಗೊತ್ತಾಪಿ ಜಾಕಲ ಪಣ್ಪುನಂಚಿನ ಪಾತ್ರೆಗಳು ತುಲೆ ದೇಶಕ್ಕೆ ವಿರೋಧ ಮುಲ್ಪದನೇ ನೀರು ಪರ್ಪನೆ ಮುಲ್ಪದನೇ ಗಾಳಿ ತಿನ್ಪುನೆ ಮುಲ್ಪನೆ ಪುಟ್ಟುದುನೆ ಕೂಡ ಐಕೆ ತಿರುಗುದು ಬುರ್ನಂಚಿನ ಪುದರಿಗಳು ಭಾರಿ ಎಡ್ಡೆಡ್ಡೆ ದಿವೊಂದೇರ ಅಂಡಲಾಕಲ ಮನಸ್ಸು ಎದ್ದು ಕುರ್ತಿಯಲ್ಲ ತುಲೆಗೆ ಅವು ವಾಯರಿಗೆ ಬಲ್ಯತ್ತ ನಮ್ಮಡ ಅಂಚಿನ ವಾಯರಿಗೆ ಬಲ್ಯತ್ತ ರಾಷ್ಟ್ರ ಪ್ರೇಮ ಏಪ್ತು ಮುಟ್ಟ ನಮ್ಮಡ ಬುಳೆಪುಜ ಅದು ಮುಟ್ಟ ನಮ್ಮ ಬದುಕಲ ಎಡ್ಡಾರಿಗೆ ಸಾಧ್ಯತೆ ಇಜ್ಜಿ ಯಾನು ಪಂಡೊಂದು ಉಪ್ಪುನೆ ಈತೆ ಈಶ ಪ್ರೇಮದ ಜೊತೆಗೆ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ ಎಂದು ಯಾನು ಪಂಪನೆ ಎಂಡ ಸಾಧ್ಯ ಏನತ್ ಎಂಡ ಬುಳೆಪಾರೆ ಯಾನು ಪ್ರಯತ್ನ ಬರೋದಿಲ್ಲ
ಏನು ಪ್ರಯತ್ನ ಬರೋದು ಲೇರ ಕೇಳಿರಿ ನೀವು ಆಧ್ಯಾತ್ಮ ಮಾತ್ರ ಸಾಕು ಮರ ಇದೆಲ್ಲ ನಿಮಗೆ ಯಾಕೆ ಐನು ಬುಂಡ ಎಂಕ್ಲು ಉಂತಿರ ಜಾಗ ಉಂಡ ರಾಷ್ಟ್ರ ಮುಂಡ ಬಾಕಿದೇನು ಪಣ್ಪುಣಿಗಳು ಮಾರ್ಯಾರೆ ಪಣಿಯರ ಸಾಧ್ಯತೆ ಉಂಡ ನಂಗೆ ಐಕೆ ಜಾಗೇನೇ ಇಜ್ಜತ್ತ ಐಕ್ ಪಣ್ಪೇರಿ ಭಾರತ ದೇಶ ನಿಪಿನವು ಮಾತ ಧರ್ಮದ ಮೊದಲನ್ನು ತೆರಿಪಾವಣ ಸಂಗತಿ ಉಂಡು ಅಂದಾಂಡ ಅವು ಭಾರತ ಅಂತ ಪಂಡೇರು ಧರ್ಮದ ಮೊದಲೇ ಭಾರತ ಐಕ್ ಪಣ್ಪೇರಿ ಧರ್ಮನು ಬುಂಡ ಸಂಸ್ಕೃತಿ ಇಜ್ಜಿ ಸಂಸ್ಕೃತಿನ ಬುಂಡ ಧರ್ಮ ಇಜ್ಜಿ ಇಂಥ ಬಗೆಟ್ಟು ಮಲ್ಲ ಬಟ್ಟಡು ನಮ್ಮ ನೆತ್ತ ಬಗೆಕ್ಕೆ ರಾಷ್ಟ್ರದ್ರೋಹದ ಬಗ್ಗೆ ಕೊಂತ ಎಚ್ಚರ ಆಪಣಂಚಿನ ಅಗತ್ಯ ನಮ್ಮ ಜೋಕ್ಲಾಗೆ ಯಾರು ನೆನಕೆ ಬಗೆಯವರುಂಟಾರ ಅವ್ರು ಹೇಳಿದ್ರಲ್ಲ ಮರ್ರೆ ಅದು ಹೌದಲ್ವಾ ಯಾಕೆ ನಾವು ಅದನ್ನು ಇನ್ನೊಬ್ಬರನ್ನು ಹೊಗಳಬಾರ್ದು ಇನ್ನು ಅನ್ಯ ದೇಶವನ್ನು ಯಾಕೆ ಬಾತಿ ಎಡ್ಡೆ ದಿನ ಪುಗರಲೆ ಪದಲ್ಲ ತೊಂದರೆ ಅಜ್ಜಿ ನಮ್ಮನೆ ಕಂಕಣೆ ಮಣ್ಣಕ್ಲಿ ಪುಗರ್ದಾದ ಅನ್ಪಣೆ ಮಲ್ಲಿಗೆ ನಿಕ್ಲಿ ಆಪಣೊಂದು ಎಡ್ಡೆನೊಂದು ನೆತ್ತ ಬಗೆಟ್ ನಮ್ಮ ಜೋಕ್ಲೆಗೆ ಒಂತೆ ಜಾಗೃತಿ ಎಚ್ಚರ ಪಣ್ಪುಣ ಅಗತ್ಯ ಉಂಡ ಹೆಜ್ಜೆತ್ತುಲೆ ಎಲ್ಲ ಒಳ ತಿರುಗುಂತೆ ಅನ್ನೋದಲ್ಲ ಆಶ್ಚರ್ಯ ಹೆಜ್ಜತೆ ಐಕೆ ಅನ್ ಪಂಡೊಂದುಲ್ಲೆ ಆಗ್ಲ ಇಲ್ಲದ ಅಪ್ಪೆಮ್ಮೆನೇ ಬಾರಿ ಬಂಗಡುಲ್ಲೇರು ಏನಾದರೂ ಮಾಡಿ ಅವಳನ್ನು ನಾಡೆ ಮುಟ್ಟೆ ಎತ್ತದೆ ಇರ್ತುಲೆ ಅಪ್ಪಗ ನಮ್ಮ ರಾಷ್ಟ್ರದ ಆ ಒಂಜಿ ಅಂತಃಸತ್ವದ ಆದ ಅಂದ್ಕೊಂಡು ಐಕ್ ಪಂಡೇರು ಭಾರತದ ಅಂತಃಸತ್ವ ಇದ್ದರೆ ಅದು ಆಧ್ಯಾತ್ಮ ಅಂತ ಪಂಡೇರು ಐಕಂತ ಶಕ್ತಿ ಉಂಡಿಗೆ ಉಳಶಕ್ತಿ ಹೊಂದ್ಕೊಂಡು ಆಧ್ಯಾತ್ಮ ಐಡ್ದು ಅದು ಭಾರತ ಪೊರ್ಲಾಯರಿಗೆ ಸಾಧ್ಯತೆ ಆತನೊಂದು ಪಂಡ ತಪ್ಪಾವಂದು ಯಾನು ಹೆಚ್ಚಿಗೆ ಪಾತಿರದ್ದು ಕುಳ್ಳುಜಿ ಆರ್ನ ಉಪನ್ಯಾಸಕ್ಕೆ ಅವಕಾಶಗಳುಂಡು ಮಸ್ತ್ ವಿಚಾರಗಳು ನಿಕ್ಲ ದುಂಬುದಿ ಪೇರಿಂದ ಯಾನ್ ತೆರೆಯೊಂಡೆ ಎಡ್ಡೆ ಅನುಭವಿಲ್ಲ ಎಂಕು ತೋಜನು ಈ ಮತ್ತು ಜವಾಬ್ದಾರಿಗೆ ಎತ್ತೊಂಡುಂದಾಂಡ ದುಮ್ಡು ರಾಮಾಯಣ ಕಾಲಡು ಮಾತು ಎಂಚಾಂದಿಕೆ ಎಂಡ ರಾಮದ ಬೇರೆ ಭಾರೀ ಚಾತುರ್ಪುಡು ನಾಡ್ದು ಏರ ಒಂದು ಅರಿತದು ತುಳಿತದು ಪತ್ತದು ಗೆತ್ತನೆ ಹನುಮಂತನ್ ಅಣ್ಣ ನಿಕ್ಕಲ ಈ ಊರುಡೊಂಜಿ ಮಠೊಂದೂರುದಾರು ಈ ಊರುದಾರೇನು ಒಂಜಿ ಅಜಪದ ನೆಗಪ ತೋಜ್ಪದಾರ ಅವ್ರು ಸಂಜೀವಿ ಅಂತ ಬಂದು ಹನುಮಂತನೇ ಬಕದ ಹಾಲಾತ್ ಆ ಸೇವೆಗೆ ಸರಿಯಾದ ಸಮರ್ಪಕವಾದ ಸೇವೆ ಮಲ್ಪನೊಂಜಿ ಚಾತುರ್ಪು ಅರಡ ಉಂಡು ಯಾನ ತೆರಿ ಒಂಡೆ ಯಾನು ಮಸ್ತ್ ಜನ ತೂವೊಂದುಪೆ ದಾಲ ಒಂಜಿ ಹೆಚ್ಚು ಕಮ್ಮಿ ತೊಂದರೆಗಳು ಆಂಡ ಸುರುಟು ಜನಪ್ರತಿನಿಧಿ ನಮ್ಮನ್ನು ಸಂಪರ್ಕ ಮಲ್ಪುಣೆ ನಿಜವಾದ ಜನ ಅಕ್ಲೇ ನಮ್ಮ ಸಂಪರ್ಕ ಮಲ್ಪುಣೆ ಅಂಡ ಮುಲ್ಪ ಕೆಲವು ವ್ಯತ್ಯಾಸ ನಮ್ಮನ್ನು ಅಕ್ಲೇ ಸಂಪರ್ಕ ಮಲ್ತು ದಾನ ಎಂಡು ಸ್ವಾಮಿಲಿ ಎಂದು ಕೇಂಡೊಂಚಿನ ಗುಣ ಯಾನ್ ಭವಿಷ್ಯ ಅರಡೆ ಒಂದು ಮುಖಸ್ತುತಿ ದಾಲ ಮಲ್ಪುಣೆ ಅತ್ತೆ ಖುದ್ದು ಬತ್ತದಕ್ಕೆ ಎಂದೇರಾಡೆಗೆ ಫೋನ್ ಮಲ್ತಿ ಕೇಂಡೊಂಜಿ ವಿಷಯವೈತೆ ಅವು ಮಸ್ತ್ ಗರಿಟ್ಟುಂಡ ಒಂದು ಸುಧಾರಿಸಿದ್ದು ಮಾರ್ರೆ ಅಂಚತ್ತು ಮೇರೆ ಬತ್ತದ ಆ ಜಾಗೆಗೆ ಬತ್ತದ ಎಂಚಿನ ಆತನ ದಾನ ಹತ್ರ ಎಂಕ್ಲಿಡ್ದು ದಾದ ಅವಳು ಆ ಮಟ್ಟಿಡು ದುಂಪೋಪೆರಿಂದಾಂಡ ಆ ದುಂಬುದ ಭವಿಷ್ಯಗೂ ಬಲ ಉಂಡು ಒಂದು ಯಾನ್ ತೆರೆಯೊಂಡಾಯಿ ಬಹುಶಃ ಅನುಕೂಲ ಆವಡು ಈ ಸಂದರ್ಭಡು ಪಂಡೊಂದುಲ್ಲೆ ಸಮಾಜದ ಒರಿಪುಗು ತನ್ನನ್ನು ಏರು ತೊಡಗಾವೇನ ಆಯೆ ಉಳ ಹಿಡ್ದಲ್ಲ ಬುಳೆಪೆ ಪಿದ ಹಿಡ್ದಲ್ಲ ಬುಳೆಪೆ ಎನ್ಪಿನ ಕೊಂಚ ಸಾಕ್ಷಿಯಾದ ಬುಳೆಯರೆ ಸಾಧ್ಯತೆ ಉಂಡು ಒಂದು ಈ ಸಂದರ್ಭಡು ಪಂಡೊಂದು ಯಾನು ಮುಲ್ಪ ಕೆಲವೊಮ್ಮೆ ಎರಡ ನಿಯಮಾವಳಿ ಮಾತತ್ತುಯೇ ಸಭೆ ಹೀಗಿರಬೇಕು ಖಂಡಿತವಾದಿಲ್ಲ ಹೀಗಿರಬೇಕು ಕೆಲವು ಕೊಡುವಂಥ ಓಳು ಆಪುಣ್ಯ ಉಂಡು ಯಾನು ತೆಲಿಕೆಗೆ ಬಂದ್ಮಾಡೋ ಕೆಂದು ಪೆರ್ಲೆ ಅವರು ಮರ್ರೆ ಮೂಡು ಈ ಸಭೆಟ್ಟು ಅಧ್ಯಕ್ಷರ ಅಪ್ಪನ ಭಾರಿ ಭಂಗದ ಕೆಲಸ ಭಾರಿ ಭಂಗದ ಬೆಲೆ ಆಯ್ತು ಇರು ವಯಸ್ಸು ನೋಡುದಲ್ಲ ಈ ಸಭೆಟ್ಟು ಅಧ್ಯಕ್ಷರು ವಯಸ್ಸು ನೆನ್ಪಂಡ ನೆನತಿ ಇತ್ತೇರು ಬರಬೇರಿತ್ತು ಸ್ವಾಗತ ಅಂತ ಆಂಡತ್ತೆ ನೆನತ ಧನ್ಯವಾದಗಳು ರೆಡಿ ಆಪ್ನೆ ಯಾರು ಬರೆಂದು ಪೇರು ಅವಳು ಮುಳು ತುಲೆ ಬೋಡುಂದಾಂಡ ಇಂಥವರು ಭಾಗವಹಿಸಿದರು ಹಾಗೆ ಹೀಗೆ ಅಂದ್ಪಂಡು ಯಾರು ಪಣ್ಪೇರು ನಿಜವಾದ ಇರು ಪಣ್ಣುಂಡು ಎಲ್ಲ ಬರೀಪನಲ್ಲಿ ಪಲ್ಲೆ ಮರೆಯದಲ್ಲ ಏನು ವಿರೋಧ ಅನ್ಪಣೆ ಇರ್ತಾವೆ ಪ್ರೋತ್ಸಾಹ ಅನ್ಪಣೆ ಐಕೆ ಅಂಚ ಬತ್ತದು ಧನ್ಯವಾದವಂತು ನಾನು ಪಂಡೊಂದುಲ್ಲರೆ ಇಂದಿನ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಇಂಥವರಿಗೆ ಅಂತ ಪಣ್ಣಾಗ ಅಧ್ಯಕ್ಷರಿಗೆ ಅಂತ ವೆಚ್ಚಾಡಿ ಉಂತಲಯ ಬೇಗ ಕೊಂಚ ನಮ್ಮನೆ ದುಂಬೆ ಸುರು ಬೋತುನೆ ಆಡಿದ ಐಕ್ ಧನ್ಯವಾದ ಪಣ್ಯಾರ ಕೈಕಾರಿ ಇಂಚಂಚ ಒಂದುಂಡು ಅಪ್ಪಗ ದಾದ ಅಂದಿಕ್ಕೇಂಡೆ ಎನ್ನಡ್ದಾಲ ತಪ್ಪಾತುನ ತಪ್ಪದಾಲ ಇಜ್ಜ ಈ ಸಹಿಸಿದ್ದು ಒಂದು ಈ ನೆನೆತ ಪಣ್ಣಾಗ ವಹಿಸಿದ್ದು ಒಂದು ಪಂಡತ ಐನು ಸಹಿಸಿದ್ದು ಒಂದು ಪನ್ನೋಡು 4 ಗಂಟೆ ನಾನು ಕೊಳ್ಳುದು ಮುಲ್ಪ ಸಭೆಟ್ಟು ನಾನು ಸಹಿಸುವುದೇ ಇಲ್ಲ ಅಂದು ಪಂಡೇರಿಗೆ ಕೆಲವಟ್ಟು ಲೆಕ್ಕದ ಒರಿ ಪೋದು ಕಡೆ ಅಧ್ಯಕ್ಷರು ಮಾತ್ರ ಒರಿನೆಲ್ಲ ಉಂಡು ಕೆಲವು ದಿಕ್ಕಡು ಭಾರಿ ಭಂಗದ ಸಂಗತಿ ಒಂದು ಆಂಡ ಮೇರೊಂಜಿ ಸಿಸ್ಟಮ್ ಅಂತಾರೆ ಇಂಚನೇ ಉಪ್ಪೋಡು ಅಧ್ಯಕ್ಷರ ದಾಲ ವಯಜ್ಜಿ ಆಗ್ಲಿ ಖಂಡಿತ ಒಪ್ಪೇರು ಇಂಚ ಉಪ್ಪೋಡು ಇನ್ಪಿನೇಕ ಆರೇ ಆದರ್ಶವಾದ ಆರೇ ಕುಳ್ಳೊಂದು ಇಂಚ ಆವಡೊಂದು ನಿಯಮಾವಳಿ ಮಾತ ಎಂತೂ ಮಸ್ತ್ ಕಡಿಟ್ಟು ಕೆಲವು ಸರ್ತಿ ಒರಿ ಬರ್ಪಣೆ ಒರಿ ಪೋಪ್ನೆ ಒರಿ ಕುಳ್ಳುನೆ ನೆನೊಂಜಾಪ್ನೆ ಮೂಳು ಈಚ ಆವಡಿ ಎಂಕ ದಾಲ ತೋಜುಜೋ ಪಂಚನ ದಾಲ ಒಂಜಿ ಆಂಡ ಆಯಿತು ಬೈಲುವಾರು ಸಮಿತಿ ಮಲ್ತದಲ್ಲ ಮಾತಿನಲ್ಲ ಹೊರ ವೇದಿಕೆಗೆ ಬರ್ಪಾವಡದಲ್ಲ ಒಂಜಿ ಮಲ್ಲ ಮನಸ್ಸು ಮಲ್ತದೆ ರತ್ತ ಅವು ನಿಜವಾದ ಒಪ್ಪಿಗೆದ ಸಂಗತಿ ಎಂದು ನೆನೆ ಅನ್ಪಡ್ಡು ಒಂದುಲ್ಲ ಮೂಳು ಮಸ್ತ್ ಅಪ್ಪೆನಕ್ಲು ಉಳ್ಳೇರಿ
ಮಸ್ತ್ ಜವಣೆರ ಕೂಟೊಂಡು ಮಸ್ತ್ ಹಿರಿಯಕ್ಲು ಒಳ್ಳೆರು ದಾಲ ಕಡಿಮೆ ಸಂಖ್ಯೆಡು ಇಜ್ಜೇರು ಜೋಕುಳ್ಳದಾಲ ಕಡಿಮೆ ಇಜ್ಜಿ ಮುಲ್ಪ ಏನು ಬಣ್ಣಗನೆ ತೂ ಒಂದುಲ್ಲೆ ಆ ಉಮೇದ್ ಮಾತ ತೂನಗ ನಿಜವಾದ ಭಾರತವು ಭವಿಷ್ಯ ಉಂಡು ನಿನಪಿನ ಮುಲ್ಪ ಇಂಕ ತೋಜಿದು ಬರೊಂದುಂಡು ಅಂತ ಅನ್ಪಂಡೊಂದುಲ್ಲೆ ಆ ಯುವಶಕ್ತಿ ನಿಜವಾದ ರಾಷ್ಟ್ರ ಕಟ್ಟಣ ಕಾರ್ಯಕ್ಕೂ ಅನುಕೂಲ ಆವಡು ಅಪ್ಪೆಲ್ಲೂ ಜಾಗೃತಿ ಆವಡು ನೆನೊಂಜು ಮೇಟ ಜೋಕ್ಲೆಗೆ ಅವು ಪಾಠ ಆದುಪ್ಪೋಡು ಹಿರಿಯಕ್ಲು ಬಿರಿಯಲ್ ತೋಜ್ಪಾಡು ಐನು ಮನ್ಪಲೆಪ್ಪ ನೇನು ಮನ್ಪಲೆಪ್ಪ ಅಂತ ಬಿರಿಯಲ್ ತೋಜ್ಪಾಡು ಆ ಬಿರಿಯಲ್ದ ಕೊಡಿಕ್ಬೋದು ಏರಿಡ್ದು ಕಾರ್ಯ ಮನ್ಪೆರ ಆಪುಂಡು ಅಂದ್ಕೊಂಡು ನಾವು ಯುವಶಕ್ತಿ ಹಿಡ್ದು ಆಪುಂಡು ಆ ಶಕ್ತಿ ಮುಲ್ಪ ಸರಿಯಾದ ರೀತಿಡ್ ಸದ್ದು ಬಳಕೆ ಆತನಂದು ಯಾನ್ ತಿರುವಣ್ಬೆ ಈ ಒಂಜಿ ಪೊರ್ಲ ಕಂಟದ ಲೇಸಿಡ್ ಮಸ್ತ್ ಯಾನ್ ಪಂಡೊಂದಿತ್ತೆ ಹೆಚ್ಚಿಗೆ ಯಾನ್ ಪಾತಿರ್ದು ಕುಳ್ಳುಜಿ ಖಂಡಿತ ಕುಳ್ಳುಜಿ ಇನಿ ದೇವಸ್ಥಾನ ಬ್ರಹ್ಮಕಲಶ ಜೀರ್ಣೋದ್ಧಾರ ಇನ್ನಿತ್ಯಾದಿ ಮಸ್ತ್ ಕಾರ್ಯಗಳು ಆವೊಂದುಂಡು ಆಂಡ ಅಡೆಗೆ ಮುಗಿಜಿ ನಮ್ಮಡ ಬೇಲೆ ದೇವಾಲಯ ಕಟ್ಟುನ ಭಾರಿ ಪೊಲ್ಲದ ಶಿಲ್ಪಶೈಲಿಗಳು ಮಾತ ಭಾರಿ ಮುಡ್ದು ಬೈದನು ಭಾರಿ ಸಂತೋಷ ಆತನು ಶಾಶ್ವತವಾದ ಬೇಲೆಗಳು ಮಾತ ಮುಲ್ಪ ಆತನು ನೆನ ಊರ್ದ ಭಕ್ತರಿಗೆ ಜವಾಬ್ದಾರಿ ಹೆಚ್ಚಾಂಡು ನೆನ ಹೆಚ್ಚಾಂಡು ಜವಾಬ್ದಾರಿ ನಂಗೆ ನೆನ ನಡಪವಂದು ಬೋಪುನಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ದೀಪ ಪೊತ್ತವನ ಮಲ್ಲ ಸಂಗತಿ ಅತ್ತು ಎಂಚಾಲ ಮಂತು ನಮ್ಮಂಜು ತುಡಾರು ಪೊತ್ತವ ಅಂಡ ತುಡಾರು ಪೊತ್ತವನ ಸಂಗತಿ ಅತ್ತೆ ಒರಿಪುಣ ಸಂಗತಿ ಉಂಡೈಕ್ ಒರಿಪೊಡುಂದಾಂಡ ಸುಲಭದ ಅಲಜ್ಜಿ ಅಪಗಪಗ ಎಚ್ಚರಡು ನಮ್ಮ ಇಂತು ಒಂದು ಪೊಡು ದೀಪ ಪೊತ್ತುಂಡ ಇಜ್ಜ ಕರಿಗಟ್ಟದನ್ನ ರಟ್ಟವಡ ಎಣ್ಣೆ ಕಮ್ಮಿ ಆತಂಡ ಪರ್ತಿ ಮುಗಿತಂಡ ಪಾತ್ರ ಸರಿ ಉಂಡ ನಿನ್ನ ಮಾತು ತೂದು ಜವಾಬ್ದಾರಿಗೆ ತೊನ್ನೊಂಜಿ ಐನೇ ಅನ್ ಕರ್ತವ್ಯ ಅಂತ ಪನ್ಪುಣು ಆ ಕರ್ತವ್ಯ ನಮ್ಮಡ ಹೆಚ್ಚಾಂಡು ಅಂದಾಂಡ ಒಂಜಿ ಆದರ್ಶವಾಯಿನ ದೇವಸ್ಥಾನ ನಿರ್ಮಾಣ ಮಾಡ್ತಾನೆ ಆಯ್ತು ನಡಪೊಂದು ಬರ್ಪುನಂಚಿನ ಕೀರ್ತಿಲ ಅವು ಖಂಡಿತ ಊರ್ದಕ್ಲೆಗೆ ಉಂಡು ಒಂದು ಮುಲ್ಪ ಅವು ಲಕ್ಕ ತೋಜೊಂದು ಎಂಕ್ಲು ನಡಪವಯ್ಯ ಕಟ್ಟಾರದಿರ ಹಿಂಗೆ ನಡಪವ ಎನ್ಪಿನೊಂಜಿ ಚಿಂತನೆ ನಿಕ್ಲೆಡ ಇತ್ತಿನಿಡ್ದಾದು ಅವು ಪೊರ್ಲ ಕಂಟ ನಡಪುನ ವಿಶ್ವಾಸ ನಿಕ್ಲೆದುಂಬುದು ಒಂದು ಈ ಸಮಯಡು ಸೇರ್ನಂಚಿನ ಮಾತೆರೆಗಿಲ್ಲ ಏನು ತೆಲಿಕೆ ಅಲ್ಪ ಪಂಡೊಂದು ಪೆದಾಲ ಎತ್ತನ ಇನ್ನು ಬುಡ್ದು ಬಿಡ್ಲೆ ತೆಲಿಪ್ಲೆ ಮಾತ್ರ ಬುಡ್ಲೆ ಇನ್ನು ಪತ್ತೊಂದು ಪೋವಾಡೆ ಬೊಕ್ಕ ಆಡೆ ಅಂದ್ಕೊಂಡು ಸ್ವಾಮಿಲು ಪಣ್ಣಿ ಮರ ಇಂಚ ಅಂಚದಾಲಜ್ಜಿ ತೆಲಿಕೆಗೆ ಮಾತ್ರ ಮುರಣಿ ಒಂಜಿ ಬಾಲೆ ಮೀದು ಬತ್ತದು ಎದುರು ಕುಳ್ಳೊಂದು ದೇವರ ಎದುರು ಕುಳ್ಳೋದು ಅಂಚಿಂಚು ತೂದು ಕೈ ಮುಗಿಯೊಂದು ಉಂಟು ಕೈ ಮುಗಿತಿನ ಎದುರುತ್ತಿನ ಚಿತ್ರ ಗಣಪತಿ ದೇವರನ್ನ ಆರ್ಲೊಂತೆ ತೆಲಿಕೆದ ದೇವರು ಯಾರಿಗೆಲ್ಲ ಕುಸಲ ಉಂಟು ತಾನೇ ಅಂದ್ ಕೇಳಿರಿ ಕೇಳೇನೆ ತಡ ಬಾಲೆ ಮನ್ಪುಂಡು ದೇವರೇ ಎನ್ನ ಮಮ್ಮಿಗೊಂಜಿ ಎಡ್ಡೆ ಬುದ್ಧಿ ಕೊರ್ಲೆ ನಿನ್ನ ಮಮ್ಮಿಗೊಂಜಿ ಎಡ್ಡೆ ಬುದ್ಧಿ ಕೊರ್ಲೆ ನನ್ನ ಗಣಪತಿ ತಾನೇ ನಿನ್ನ ಮಮ್ಮಿನ ತಾನೇ ಅದೆಲ್ಲ ತೊಂದರೆ ಉಂಟ ನೀಕು ಏಪಲ್ಲ ಮಮ್ಮಿ ಕೇನುಣೆ ಬಾಲೆಗೆ ಎಡ್ಡೆ ಬುದ್ಧಿ ಕೊರಡು ನೀನಂತೆ ತಿರುಗದನತ್ತ ಈ ಕೇನೊಂದಿಲ್ಲತ್ತ ಮಮ್ಮಿಗೆ ಬುದ್ಧಿ ಕೊರಡು ಒಂದು ದಾದ ಅಂತ ಕೇಳಿ ಅದು ಬರ್ತಾನಾಗ ಬಾಲೆ ಮನ್ಪುಂಡಿಗೆ ದೇವರೇ ತುಲೆ ನಾನು ಮೀಪದು ಕೊಣತ್ತು ಬಿಡ್ದು 1 ಗಂಟೆ ಆತನ ಇತ್ತೆಲ್ಲ ಚಡ್ಡಿಯೇ ಪಾಡ್ದು ಜರಿಂಕ್ ಅಂದು ಬಾಲೆ ಪಂಡೊಂದು ಉಂಡಿಗೆ 1 ಗಂಟೆ ಅನ್ನಿನಾದ್ರು ಎದುರು ಬಿಡ್ದು ಇತ್ತೆ ಮುಲ್ಪ ಇತ್ತೆಲ್ಲ ಚಡ್ಡಿ ಪಾಡ್ದು ನಿನ್ನ ಚಡ್ಡಿ ಏಪನ ತಿಂಡಿ ಏಪನ ತೀರ್ಥ ಏಪನ ಎಂಕೆ ಗೊತ್ತುಜ್ಜಿ ಎನ್ನ ಮಮ್ಮಿ ಆಡೊಂದುಲ್ಲೆ ದೇವರಿಕೆಂಡು ಓಳು ನಿನ್ನ ಮಮ್ಮಿ ಅದು ತುಲೆ ಓಲ್ಪ ದೂರಡು ಅಂತೊಂದು ಉರ್ದೊಂದುಲ್ಲೇರು ಚಾಟಿಂಗ್ ಇಡುಲ್ಲೇರು ಅಂತ ಪಂಡರಿಗೆ ಒಂದು ಹಳ್ಳಿಗತ್ತಿ ಅನ್ಪಣ್ಣೆ ಪೇಂಟೆಡ್ ಮಾತೊಪ್ಪು ಹಳ್ಳಿಡೈಕ್ ಅಪವಾದ ಅಂಡ ಅಂಚಿನ ಕಾರ್ಯ ನಮ್ಮನ್ನು ತೊಡಗಾಂಡ ಬಾಲೆಗು ದುಂಬು ತೆರಿಪಾವನ ಕ್ಲಿಯರ್ ಬಾಲೆ ಕಲ್ಪುಂಡ ಜೈನ್ ಎಲ್ಲೆ ಓಳಾಂಡ ತತ್ತದು ಎಂಕ್ಲ ಜೋಕ್ಲು ಎಂಕ್ಲೇನು ತೂಜಿರಂದು ಪಂಡುಂದಾಂಡ ಎಲ್ಲೇದೇನೊಟ್ಟು ಅವೇ ಜೋಕ್ಲು ನಮ್ಮನ್ನು ತೂ ಒಂದೇ ಸಾಧ್ಯ ಅಂಡ ಓಳು ವೃದ್ಧಾಶ್ರಮ ಉಂಡು ಒಂದು ನಾಡು ನಂಚಿನ ಪರಿಸ್ಥಿತಿ ಬರ್ಪಣಿಡು ದುಂಬು ನಮ್ಮ ಜಾಗೃತಿ ಆವಡು ಒಂದು ಪಂಡೊಂದು ಈ ಸಮಯಡು ಈ ಗ್ರಾಮ್ಯ ಉಳಾಯಿ ಭಾಗ ಎಂಗೆ ಭಾರಿ ಸಂತೋಷ ಆತನೇ ನಾನು ಪಟ್ಟೊಣ್ಣೆ ಆತೆ ನನಂಜು ಮೀಟ್ರ್ 2 ಗಂಟೆ ನಿಂಗೆ ಪಣ್ಣೀರೊಂಜು ವಿಷಯ ಎಲ್ಲ ತಿಕ್ಕಡು ಮುಲ್ಪದ ಇತ್ತನ್ನ ಇಂಚೊಪ್ಪಡು ಅಂತ ಎಡ್ಡೆ ಒಂಜಿ ಉದ್ದೇಶದಿ ಒಂದು 10 ಜನ ಮಂದಿನ ಮಾತು ಒಟ್ಟು ಪಡೋದು ಸುಲಭದ ಅಲಜ್ಜಿ ಒಂದೊಂದು ಸಮುದ್ರ ಮತನ ಮಂತ ಲೆಕ್ಕನೇ ವಿಶಾಲ ಬರು ಕೆಲವು ಸರ್ತಿ ಎಡ್ಡೆದನ್ನೆಲ್ಲ ಬರು ಕೆಲವು ಸರ್ತಿ ಪಟ್ಟೊಂದು ಬೇತೆ ಬೇತೆ ಪೋಯಿನ ಹಾಕ್ಲು ಒಳ್ಳೆಯರು ಕೆಲವರು ಹಾಕ್ಲಾಗ್ಲ ಪುದರ್ ಮಂತೊಂದು ಪೋಯಿನ ಕೆಲವರು ರೈಸುನೇ ಎಂದುಂಡು ಕೆಲವು ಸರ್ತಿ ರೈಸ್ ಆವಣೆ ಎಂದುಂಡು ಅಂಡ ಮೂಳು ಖಾಲಿ ರೈಸುನೆ ಎತ್ತು ರೈಸ್ ಅವಣಲ್ಲುಂಡು ರೈಸುನಲ್ಲ ಮತ್ತು ಒಟ್ಟು ಬೋಪಣೆ ಹಿಡ್ದು ಅಂದ ಮೂಲ ಅಪಾಯ ಹೆಜ್ಜಿಯಿಂದ ಅರ್ಥ ಅವಾಗಲೇ ತೀರು ಐನು ಮಂತು ತೋಜ್ಪಾವಣೆ ಎಂದುಂಟು ಅವು ನಿಜವಾದ ಸ್ವಯಂ ಮೆನ್ಕುಣೆ ಎಂದರ್ಥ ಅವು ಆ ಕಾರ್ಯ ಮಂತು ನಾವು ಪಲ್ ನೆಗತ್ತು ತೋಜುನು ಒಂದು ಪಂಡೊಂದು ಈತಲಾಯ್ಕದ ಚಪ್ಪರದ ಉಳಾಯ್ಡು ನಮ್ಮ ಉಳ್ಳ ತುಳುನಾಡು ಅಂದ್ಪಂಡು ಒಂಜಿ ಧರ್ಮದ ಚಾವಡಿ ಇಂದು ಪಂಡ ತಪ್ಪಾವಂತು
ಇನಿ ಎಂಕ್ ತೂನಗ ಬಾರಿ ಸಂತೋಷ ಆದ ಏನು ಐನೇ ಪಂಡೊಂದುಲ್ಲೆ ಉಪನಿಷತ್ತದ ಸಾರ ಪಂಪುಣೆ ಎನ್ನದ ಅಲತ್ತವು ಯಾನೇ ಕೂದಲು ಒಂಜಿ ವಚನದ ಸಂಗತಿಗಳನ್ನು ಕೂತುದು ಪ್ಯಾತೆ ಅಂಡ ಈ ಬಾಗೋಗ್ ಬಣ್ಣಗ ಮಾತ ಸಬೆಟ್ಲ ಅವಳು ಮುಳು ಪಾತೆರೊಂದು ಅಂಚಿಂಚಿ ಕಿರಿಕಿರಿ ಮಾತ ಒಪ್ಪುಂಡು ಅಂಡ ಮೂಳು ಬಾರಿ ಪಣ್ಪೆರತ್ತೆ ಸೈಲೆಂಟ್ ಪಣ್ಪೆರತ್ತೆ ಶಾಂತಿಯಿಂದ ಪಣ್ಪೆರತ್ತೆ ಅವು ಮುಲ್ಪನಂಕ ತುಯರೆಗಾತನು ಒಳ್ಳೆ ಗೊಂದಲಜ್ಜಿ ನಿಜವಾದ ಕೇನುಣ ಜನಕ್ಕಲೇ ನಮ್ಮ ಎದುರುಡು ಕುಳ್ಳದೇರಿ ನೆನಪಿನ ವಿಶ್ವಾಸವನ್ನು ದೀವೊಂದು ಎಡ್ಡೆ ವಿಚಾರವನ್ನು ಪಟ್ಟುಣಿಕೆ ದಾಲ ಸಂಶಯಜಿಂದ ಪಂಡ ಈ ಸಭೆ ಸಾಕ್ಷಿಯಿಂದ ಅನ್ನು ಪಂಡೊಂದುಲೆ ನಿಜವಾದ ಸಂತೋಷ ಆಗ್ತದೆ ಈಜಿನ ಅವಳೆ ಮೊಳೆ ಕಿರಿಕಿರಿ ಅವಳೆ ಬರಿಪುಣೆ ಮೂಳಿ ಬರಿಪುಣೆ ಓ ರಾಮ ಇನ್ನು ಪಂಡದ ಮಿನಿಸು ಕಜ್ಜಿ ದಾಯ ಒಳಿ ಬಂದು ಆಯ್ಗಳ ಗೊಂತಜ್ಜಿ ಕಡೆಗೆ ಅಂಡ ಮೂಳು ದಾಳ ಒಂಜಿ ಗೊಂದಲಜ್ಜಿ ಒಂಜಿ ರೀತಿಯ ಮಾತ ಶಿಸ್ತು ಬದ್ಧವಾದ ಮುಲ್ಪ ಕಾರ್ಯಕ್ರಮಗಳು ಒಂದು ನಿಜವಾಯಿನ ಒಂಜಿ ಕಾರ್ಯಕ್ರಮ ಅಂದು ಪಂಡೊಂದು ಇನಿ ಏನು ಪಂಡೆ ಒಂಜಿ ಪಾತೆರ ಏನು ಪಂಡದು ಏನು ಉಂತವೆ ಒಂತೆ ಉದ್ದಾತನು ಉಪನ್ಯಾಸಕರನ್ನ ನೈತ ಬಗೆಟ್ಟು ಧಾರ್ಮಿಕ ಚಿಂತನೆ ದುಂಬುದೀಪೇರು ಪಂಡೊಂದು ಧರ್ಮನಂದಾದೀಪ ಧರ್ಮನಂದಾದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗ್ ಬಲ್ಲಿ ಕತ್ತಲೆದ ಸುಳಿ ಕರಿದು ಬೊಲ್ಪುದಡೆ ನಡ ಪೆರೆಗ್ ಅಸತ್ಯದ ಗುರಿ ಬುಡುದು ಸತ್ಯನೋ ನಾಡೆರೆಗ್ ಮರಣೊಡ್ದು ಅಮೃತತ್ವದ ಪೊರ್ಲ ಚಾವಡಿಗ್ ಬೊಲ್ಪು ಕೊರುಪಿಂಚಿ ಸಾನದಿಗೆ ನಿಲಿಕೆ ಭಕ್ತಿ ಭಾವಾರ್ಥೋದೋ ಎಣ್ಣೆ ದಿಂಜವುಡು ಧರ್ಮನಂದಾದೀಪ ಭಕ್ತಿ ಭಾಮಿತೋ ದೆಣ್ಣೆ ಆಜರೆಗ್ ಬಲ್ಲಿ ಈ ಒಂಜಿ ಪೊರ್ಲುದ ಲೇಸಿಡ್ ಪಾಲ್ಪಡಿನ ಮಾತೆರೆಗ್ಲ ದೇವರೆಡ್ಡೆ ಪುದಿಪಾವಡು ಸಾಧ್ಯಾಣ ನಮ್ಮ ಮಾತ ರಾಷ್ಟ್ರ ಸೇನಾನಿ ಆಪನಂಚಿನ ಸಂಕಲ್ಪ ಇನಿ ಹಿಡಿದು ಎತ್ತಿಡ್ದು ಮಲ್ಪುಗ ಅಂದ್ಕೊಂಡು ನಿನ್ನ ಪಾತೆರನು ಅಂತವೆ ಅವಧೂತ ಚಿಂತನೆ ಗುರುದೇವದತ್ತ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಪರಮಪೂಜ್ಯರ ಪಾದಾರವಿಂದಗಳಿಗೆ ವಂದಿಸಿಕೊಂಡು ಸಭಾಧ್ಯಕ್ಷರು ಹಿರಿಯರು ಆದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ಕೇಳಿಕೊಂಡು ಈ ಸಭೆಯಲ್ಲಿ ನೆರೆದಿರುವಂತಹ ಊರಿನ ಎಲ್ಲ ಭಗವದ್ಭಕ್ತರಲ್ಲಿ ಕೇಳಿಕೊಂಡು ನನ್ನ ಕೆಲವು ಮಾತುಗಳನ್ನು ಹೇಳುವುದಕ್ಕಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಈಗಾಗಲೇ ಪರಮಪೂಜ್ಯ ಸ್ವಾಮೀಜಿಯವರು ಬಹಳ ಉಪಯುಕ್ತವಾದ ಮಹತ್ವದ ಮಾತುಗಳನ್ನು ಹೇಳಿದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇಂತಹ ಒಂದು ಉಪನ್ಯಾಸವನ್ನು ಕೇಳಿದ ಮೇಲೆ, ಇಂಥ ಆಶೀರ್ವಚನವನ್ನು ಕೇಳಿದ ಮೇಲೆ ನಾನು ಮಾತಾಡಬೇಕಾ ಎಂಬ ಸಂದೇಹ ಕೂಡ ನನ್ನನ್ನು ಬಾಧಿಸ್ತಾ ಇದೆ. ಆದರೂ ಸಹ ನಮ್ಮ ದೇವಸ್ಥಾನದ ವತಿಯಿಂದ ನನ್ನನ್ನು ಸಂಪರ್ಕಿಸಿ ನಮ್ಮಲ್ಲಿ ನೀವು ಬಂದು ಮಾತಾಡಬೇಕು ಅಂತ ಕೇಳಿಕೊಂಡಾಗ ನನಗೆ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ. ಯಾಕಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ನಾನು ಈ ಮಣ್ಣಿಗೆ ಅಳಿಯ, ನನ್ನ ಹೆಂಡತಿ ಈ ಊರಿನವಳು. ಹಾಗಾಗಿ ನಾನು ಇಲ್ಲ ಅಂತ ನಿರಾಕರಿಸುವ ಹಾಗಿರಲಿಲ್ಲ. ಇಲ್ಲಿ ನೆರೆದಿರುವಂತಹ ಇಷ್ಟೊಂದು ಜನ ಹಿರಿಯರ ಎದುರಿನಲ್ಲಿ ನಾನು ಬಹಳ ಸಣ್ಣವ, ವೃತ್ತಿಯಿಂದ ಅಧ್ಯಾಪಕ. ನನಗೆ ಸಂಘಟಕರು ಹೇಳಿದರು, ವಿಷಯ ಏನು ಮಾತಾಡಬೇಕು ಅಂತ ಕೇಳಿದರೆ ವಿಷಯ ನಿಮಗೆ ಬಿಟ್ಟದ್ದು, ಆದರೆ ಅರ್ಧ ಗಂಟೆಯಲ್ಲಿ ಮಾತಾಡಬೇಕು ಅಂತ ಹೇಳಿದರು. ಈ ಅಧ್ಯಾಪಕರಾದವರಿಗೆ ಇದೇ ಬಹಳ ಕಷ್ಟದ ಕೆಲಸ. ವಿಷಯವೊಂದನ್ನು ಕೊಡದಿದ್ದರೆ ಮಾತಾಡೋದು ಸ್ವಲ್ಪ ಕಷ್ಟ. ಹಾಗಲ್ಲ, ಏಕೆಂದರೆ ಯಾವುದೋ ಒಂದು ವಿಷಯಕ್ಕೆ ಅಂಟಿಕೊಂಡು ನಾವು ನಮ್ಮ ವಿದ್ಯಾರ್ಥಿಗಳ ದಿವಸ 2,500 ಮಕ್ಕಳೆದುರು ನಾವು ನಿಲ್ತೇವೆ. ಆದರೂ ಕೂಡ ಒಂದು ವಿಷಯ ಇರುತ್ತದೆ, ಅದರ ಮೇಲೆ ನಾವು ಮಾತಾಡ್ತಾ ಹೋಗ್ತೇವೆ. ಇಲ್ಲಿ ಹಾಗಲ್ಲ. ಇಲ್ಲಿ ಬಹಳ ಮುಖ್ಯವಾದದ್ದು ದೇವರು, ಧರ್ಮ, ಭಗವದ್ಭಕ್ತಿ, ಜೀವನಾನುಭವ ಇತ್ಯಾದಿ ಇತ್ಯಾದಿ. ಅದರ ಸಮಯಕ್ಕೆ ಶಾಲೆಯಲ್ಲಿ ಮಕ್ಕಳಿಗೆ ನಾವು ಮಾರ್ಕ್ ಹಾಕ್ತೇವೆ, ಇಲ್ಲಿ ನೀವು ನಮಗೆ ಮಾರ್ಕ್ ಹಾಕ್ತೀರಿ.
ಹಾಗಾಗಿ ಆ ಭಯ ಕೂಡ ಮನಸ್ಸಿನಲ್ಲಿರ್ತದೆ. ಇರಲಿ, ಆದರೂ ಸಹ ನನ್ನ ಉಪನ್ಯಾಸಕ ವೃತ್ತಿಯಲ್ಲಿ ಜೀವನದಲ್ಲಿ ನನಗೆ ಅನಿಸಿದ ಅಥವಾ ನಾನು ಕಂಡುಕೊಂಡ ಕೆಲವು ಸಂಗತಿಗಳನ್ನು ನಿಮ್ಮೆದುರು ಹಂಚಿಕೊಳ್ಬೇಕು ಅಂತಿದ್ದೇನೆ. ಈಗಾಗಲೇ ಸ್ವಾಮೀಜಿಯವರು ಹೇಳಿದ ಹಾಗೆ ನಮ್ಮ ದೇಶ ಅನ್ನುವುದು ಕೇವಲ ಒಂದು ಮಣ್ಣಲ್ಲ. ಈ ದೇಶಕ್ಕೆ ನಿನ್ನೆ ಮೊನ್ನೆ ಇತಿಹಾಸವೂ ಇಲ್ಲ. ನಾನು ಯಾವಾಗಲೂ ನನ್ನ ವಿದ್ಯಾರ್ಥಿಗಳಿಗೆ ಹೇಳಿಕೊಂಡು, ಮಕ್ಕಳೇ, ನೀವು ಬಹಳ ದೊಡ್ಡ ಒಂದು ಪರಂಪರೆಯ ಭಾಗ. ಆ ಪರಂಪರೆ ಎಷ್ಟು ದೊಡ್ಡದು ಅಂತ ಹೇಳುವ ಪರಿಕಲ್ಪನೆ ನಿಮಗಿಲ್ಲ, ತಿಳ್ಕೊಳ್ಬೇಕು ನೀವು ಅಂತೇಳಿ ಹೇಳ್ತೇನೆ. ಬಹುಶಃ ನಾನದನ್ನು ನಿಮ್ಮ ಎದುರು ಹೇಳಬಹುದು ಅಂತ ಕಾಣ್ತದೆ. ಕ್ರಿಸ್ತ ಶಕದಿಂದ ಈಚೆಗೆ ನಾವು 2020 ವರ್ಷಗಳ ಕಾಲ ಇತಿಹಾಸ ಹೊಂದಿದವರು. ನಮಗೆ ಸಿಕ್ಕಿದ ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿ ಹೀಗೆ ಕ್ರಿಸ್ತಪೂರ್ವ 2500 ವರ್ಷಗಳ ಇತಿಹಾಸ ಅಂತೆ. ಯೋಚನೆ ಮಾಡಿ, ಕ್ರಿಸ್ತಪೂರ್ವ 2500 ವರ್ಷಗಳ ಆ ಇತಿಹಾಸ, ಕ್ರಿಸ್ತ ಶಕದ 2000 ಚಿಲ್ಲರೆ ವರ್ಷಗಳ ಇತಿಹಾಸ ಅಂತ ಹೇಳಿದರೆ 4500 ವರ್ಷಗಳ ಇತಿಹಾಸ ಈ ನೆಲದ ನಮ್ಮದು. ಇತ್ತೀಚೆಗಿನ ಕಾರ್ಬನ್ ಡೇಟಿಂಗ್ ಅಂತ ಒಂದು ಪರೀಕ್ಷಾ ವಿಧಾನ ಇದೆ. ಆ ಪರೀಕ್ಷಾ ವಿಧಾನದ ಪ್ರಕಾರ ಪರೀಕ್ಷೆ ಮಾಡಿದಾಗ, ಹರಪ್ಪ ಮೊಹೆಂಜೊದಾರೋ ಸಂಸ್ಕೃತಿಯ ಅವಶೇಷಗಳನ್ನು ಪರೀಕ್ಷೆ ಮಾಡಿದಾಗ ಅದು 8000 ವರ್ಷಗಳ ಹಿಂದಿನದ್ದು ಅಂತ ವಿಜ್ಞಾನ ತೀರ್ಮಾನ ಮಾಡಿದೆ. ಜಸ್ಟ್ ಇಮ್ಯಾಜಿನ್. ಅಲ್ಲಿಗೆ ಕ್ರಿಸ್ತ ಪೂರ್ವದಲ್ಲಿ 8000 ವರ್ಷ, ಕ್ರಿಸ್ತ ಶಕದಲ್ಲಿ 2000 ವರ್ಷ, 8, 9, 10,000 ವರ್ಷಗಳ ಇತಿಹಾಸ ಈ ನಮ್ಮ ಭಾರತ ದೇಶಕ್ಕಿದೆ ಅನ್ನುವುದನ್ನು ನಾವು ನಮ್ಮ ಪೀಳಿಗೆಗೆ ಹೇಳಬೇಕಾಗಿದೆ. ಯಾಕಿದನ್ನು ಹೇಳ್ತೇನೆ ಅಂತ ಹೇಳಿದರೆ, ಒಮ್ಮೆ ನಮ್ಮ ದೇಶಕ್ಕೆ ಬ್ರಿಟಿಷರು ಬಂದ ಮೇಲೆ ಈ ದೇಶಕ್ಕೆ ಉಡ ಹೊಕ್ಕಿದ ಹಾಗಾಯಿತು. ಮನೆಗೆ ಉಡ ಹೊಕ್ಕಿದರೆ ಹೇಗಾಗ್ತದೆ ಹಾಗಾಯಿತು ಭಾರತದ ಕತೆ. ಯಾಕಂದರೆ ಈ ಬ್ರಿಟಿಷರು ನಮ್ಮದಾದ ಇತಿಹಾಸವನ್ನು ನಮಗೆ ತಿಳಿಯದ ಹಾಗೆ ಮಾಡಿ ಹಾಕಿದರು. ಪರಿಣಾಮ ಏನಾಯಿತು ಅಂತ ಹೇಳಿದರೆ, ಇವತ್ತು ನಾವು ನಮ್ಮ ಇತಿಹಾಸ ಗೊತ್ತಿಲ್ಲದೆ ಎಲ್ಲದಕ್ಕೂ ಹೊರದೇಶದ ಕಡೆಗೆ ಮುಖ ಮಾಡುವ ಸ್ಥಿತಿಗೆ ಬಂದಿದ್ದೇವೆ. ಈಗಾಗಲೇ ಸ್ವಾಮೀಜಿಯವರು ಹೇಳಿದರು, ಧರ್ಮದ ಬುಡ ಈ ಭಾರತ ಅಂತ. ಹೌದು, ಒಮ್ಮೆ ನಿಮ್ಮ ಗಮನಕ್ಕೆ ತರ್ತೇನೆ. ನಮ್ಮಲ್ಲಿ ವೇದಗಳಿದೆ, ಉಪನಿಷತ್ತುಗಳಿದೆ, ಗೀತೆ ಇದೆ, ಮಹಾಕಾವ್ಯಗಳಿದ್ದಾವೆ, 2 ರಾಮಾಯಣ ಮಹಾಭಾರತಗಳು, 18 ಪುರಾಣಗಳಿದ್ದಾವೆ, ಸಂಗೀತ, ನಾಟ್ಯಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಆಯುರ್ವೇದ, ಯೋಗ, ಇದಿಷ್ಟು ಒಂದು ಹಂತದ್ದಾಯಿತು. ಇದ್ರ ಜೊತೆಗೆ ನಿಮಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಸಾವಿರಾರು ಸಾಲುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡಿರುವಂತಹ ಸಿರಿ ಮಹಾಕಾವ್ಯ ಇದೆ. ಮಂಗಳೂರಿನ ಗೋಪಾಲ್ ನಾಯ್ಕರ ಮನಸ್ಸಿನಲ್ಲಿದೆ. ಅದನ್ನು ಈಗ ಪುಸ್ತಕ ರೂಪಕ್ಕೆ ತಂದಿದ್ದಾರೆ. ಉತ್ತರ ಕರ್ನಾಟಕದ ಕಡೆಗೆ ಮಂಟೇಸ್ವಾಮಿ ಕಾವ್ಯ ಇದೆ, ಆಮೇಲೆ ಮಲೆ ಮಹದೇಶ್ವರ ಕಾವ್ಯ ಇದೆ. ಇದೆಲ್ಲ ಸಾವಿರಾರು ಸಾಲುಗಳ, 100 ಸಾಲುಗಳ ಮಹಾಕಾವ್ಯಗಳು ಗಂಟಲಿನಲ್ಲಿ ಉಳಿದಿದೆ. ಜನಪದರು ಸೃಷ್ಟಿ ಮಾಡಿದ್ದಾರೆ. ನನ್ನ ಪ್ರಕಾರ ಬೃಹತ್ ಭಾರತ ಅಂತ ಹೇಳಿದರೆ ಇದು ಸಮೃದ್ಧವಾದ ಜನಪದ ಸಾಹಿತ್ಯ, ಸಮೃದ್ಧವಾದ ಲಿಖಿತ ಸಾಹಿತ್ಯ, ಈ ಎಲ್ಲವನ್ನು ನಮ್ಮ ಹಿರಿಯರು ಸೃಷ್ಟಿ ಮಾಡಿದ್ದಾರೆ. ಸೃಷ್ಟಿ ಮಾಡಿ ನಮಗೆ ಬಿಟ್ಟು ಹೋಗಿದ್ದಾರೆ. ದುರಂತ ಅಂದರೆ ಇದು ನಮ್ಮ ಪಠ್ಯಪುಸ್ತಕದಲ್ಲಿ ಬರಲಿಕ್ಕೆ 70 ವರ್ಷಗಳು ಕಳಿಬೇಕಾಯಿತು, ಇನ್ನೂ ಪೂರ್ತಿ ಬರಲಿಲ್ಲ. ಯಾಕೆ ಹೀಗಾಯಿತು ಎಂಬ ಪ್ರಶ್ನೆ ಕೇಳಿಕೊಂಡ್ರೆ ಆಗ ನಮಗೆ ಒಂದು ಸಂಗತಿ ಗೊತ್ತಾಗ್ತದೆ. ಈ ದೇಶದ ಜನ ಅವರ ಇತಿಹಾಸವನ್ನು ತಿಳಿಬಾರದು ಅಂತ ಬ್ರಿಟಿಷರು ತಂತ್ರ ಮಾಡಿದರು. ಹಾಗಾಗಿ ಅವರೊಂದು ಶಿಕ್ಷಣ ಕ್ರಮವನ್ನು ತಂದರು. ಅದನ್ನೇ ಇಂಗ್ಲೀಷ್ ಶಿಕ್ಷಣ ಕ್ರಮ ಅಂತ ಹೇಳ್ತಾರೆ.
ಇಂಗ್ಲಿಷ್ ಕಲಿಯುವುದು ಮಾತ್ರ ಅಲ್ಲ, ನಮ್ಮದಲ್ಲದ ಇತಿಹಾಸ ಮೊದಲಾದ ವಿವರಗಳನ್ನು ಓದುವುದು ಅಂತ. ಹಾಗಾಗಿ ಬ್ರಿಟಿಷರು 300 ವರ್ಷಕ್ಕೆ ಮೇಲೆ ಆಡಳಿತ ಮಾಡಿದರು. ಬ್ರಿಟಿಷರ ನಂತರ ನಾವು 70 ಚಿಲ್ಲರೆ ವರ್ಷಗಳಲ್ಲಿ ಸ್ವತಂತ್ರವಾಗಿ ಬದುಕ್ತಾ ಇದ್ದೇವೆ. ಆದರೆ ನಾವು ಯಾರು ಈ ಇಷ್ಟು ದೀರ್ಘಕಾಲದವರೆಗೆ ನಮ್ಮದು ಅಂತ ಹೇಳುವ ಯಾವುದನ್ನು ಸ್ಟಡಿ ಮಾಡಲೇ ಇಲ್ಲ, ಅಧ್ಯಯನ ಮಾಡಲೇ ಇಲ್ಲ, ನಮ್ಮ ಪೀಳಿಗೆಗೆ ಹೇಳಲೇ ಇಲ್ಲ. ಹಾಗಾಗಿ ಇವತ್ತು ಮತ್ತೆ ಎಲ್ಲವನ್ನೂ ನೆನಪು ಮಾಡಬೇಕಾಗಿದೆ. ಅದು ಅಷ್ಟಮಂಗಲ ಇರಬಹುದು, ಅದು ಬ್ರಹ್ಮಕಲಶ ಇರಬಹುದು, ಅಥವಾ ನಮ್ಮ ಸ್ವಾಮೀಜಿಗಳು ಹೇಳುವ ಉಪನ್ಯಾಸಗಳಿರ್ಬೋದು. ಪ್ರತಿಯೊಂದು ಕೂಡ ಮತ್ತೆ ನೆನಪು ಮಾಡಿಕೊಳ್ಳುವಂಥ ಕಾರ್ಯ ಮಾಡ್ತಾ ಇದೆ. ಅಷ್ಟಮಂಗಲ ಅಂತ ಹೇಳ್ತೇವೆ. ಇದು ನೀವು ಯೋಚನೆ ಮಾಡಬೇಕು, ಇದು ನಮ್ಮ ಭಾರತೀಯರ ಕಾಲಜ್ಞಾನ. ಕಾಲಜ್ಞಾನ ಅಂದರೆ ಏನು? ಹಿಂದೆ ಆಗಿ ಹೋದ ಕಾಲವನ್ನು ನಮ್ಮ ಎದುರು ಬಿಚ್ಚಿಡುವುದು ಅಂತ. ಹಿಂದೆ ನಡೆದದ್ದನ್ನು ಬಿಚ್ಚಿಡುವುದು. ಆಧುನಿಕ ವಿದ್ಯೆ ಅದನ್ನು ಒಪ್ಪುತ್ತದೋ ಬಿಡ್ತದೋ ಬೇರೆ ವಿಷಯ. ಆದರೆ ಇವರು ನಮ್ಮ ಜ್ಞಾನ ಪರಂಪರೆ ಇದು. ಒಂದು ದೇವಸ್ಥಾನದ್ದು, ಒಂದು ಮನೆಯದ್ದು, ಒಂದು ಕುಟುಂಬದ್ದು, ಅಥವಾ ಇನ್ಯಾವುದೇ ಸಂಗತಿದು ತಗೊಳ್ಳಿ, ಪ್ರಾಚೀನ ಕಾಲದಲ್ಲಿ ಏನು ನಡೀತು ಅನ್ನೋದನ್ನು ನಮ್ಮ ಎದುರು ಬಿಚ್ಚಿಡ್ತಾ ಹೋಗ್ತಾರೆ. ಇದು ಭಾರತೀಯರ ಕಾಲಜ್ಞಾನ. ನಾವು ಮತ್ತೆ ಅಂತಹ ಸಂಗತಿಗಳ ಮೂಲಕ ಹಿಂದಿನದನ್ನು ಅರ್ಥ ಮಾಡಿಕೊಳ್ತಾ ಹೋಗಬೇಕಾಗಿದೆ. ಈ ಥರದ ಯೋಚನಾ ಕ್ರಮಗಳು ನಮ್ಮಲ್ಲಿ ನಿಧಾನಕ್ಕೆ ಬರಲಿಕ್ಕೆ ಶುರುವಾದದ್ದು ಈಗ ಒಂದು ವೇಗ ಪಡ್ಕೊಂಡಿದೆ. ಹಾಗಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ನಾವು ನಮ್ಮ ಹಿಂದಿನ ತಲೆಮಾರಿನ ಬದುಕನ್ನು ಮತ್ತೆ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದೇವೆ, ಮಾಡಬೇಕಾಗಿದೆ. ಅದರ ಭಾಗವಾಗಿ ಇದು ನಡೀತಾ ಇದೆ. ದೇವರು, ಧರ್ಮ, ನಂಬಿಕೆಯ ವಿಷಯ. ನಂಬಿಕೆಯ ವಿಷಯ, ಆ ನಂಬಿಕೆಯೇ ಬದುಕಿಗೆ ಆಧಾರ. ನೋಡಿ, ನಾವು ಸತ್ಯ ಅಂತ ಹೇಳ್ತೇವೆ. ಈ ಸತ್ಯ ಅನ್ನುವುದು ನಮ್ಮ ಪಂಚೇಂದ್ರಿಯಗಳ ವ್ಯಾಪ್ತಿಗೆ ಒಳಪಟ್ಟದ್ದು. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಅದರ ಜೊತೆಗೆ 6ನೆಯ ಇಂದ್ರಿಯ ಒಂದಿದೆ, ಅದು ಮನಸ್ಸು ಅಂತ ಹೇಳ್ತೇವೆ, ಅಂತರಂಗ ಅಂತ ಹೇಳ್ತೇವೆ, ಅಂತಃಕರಣ ಅಂತ ಹೇಳ್ತೇವೆ. ಈ 5, 1, 6 ಅಂಗಗಳು ಬಹಳ ಮುಖ್ಯವಾದದ್ದು. ಪ್ರಪಂಚದ ಕುರಿತಾದ ಜ್ಞಾನವನ್ನು 5 ಇಂದ್ರಿಯಗಳು ಕೊಟ್ಟರೆ, ಅದನ್ನು ಮೀರಿದ ಸಂಗತಿಯ ಕುರಿತಂಥ ಜ್ಞಾನವನ್ನು ಮನಸ್ಸು ಕೊಡ್ತದೆ. ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ. ಮನಸ್ಸು ಕಣ್ಣಿಗೆ ಕಾಣುವುದಿಲ್ಲ, ಭಗವಂತನೂ ಕಣ್ಣಿಗೆ ಕಾಣುವುದಿಲ್ಲ. ಅಮೂರ್ತ ಅಂತ ಹೇಳ್ತೇವೆ, ಕಣ್ಣಿಗೆ ಕಾಣದ್ದು ಅಂತ. ಆದರೆ ಯೋಚನೆ ಮಾಡಬೇಕು, ಕಣ್ಣಿಗೆ ಕಾಣದ ಮನಸ್ಸು, ಕಣ್ಣಿಗೆ ಕಾಣದ ಭಗವಂತ, ಇದು ಎರಡು ಒಂದಕ್ಕೊಂದಕ್ಕೆ ಅರ್ಥ ಆಗ್ತದೆ. ಕಣ್ಣಿಗೆ ಕಾಣದ ಮನಸ್ಸಿಗೆ ಕಣ್ಣಿಗೆ ಕಾಣದ ಭಗವಂತ ಅನುಭವಕ್ಕೆ ಬರ್ತಾನೆ. ಅನುಭವಕ್ಕೆ ಬರಬೇಕು ಅಂತೇಳಿ ಆದರೆ ನೀವು ಮನಸ್ಸನ್ನು ಟ್ಯೂನ್ ಮಾಡಬೇಕಾಗ್ತದೆ. ನಾವು ರೇಡಿಯೋವನ್ನು ಸ್ಟೇಷನ್ಗಳಿಗೆ ಟ್ಯೂನ್ ಮಾಡ್ತೇವೆ, ಹಾಗೆ ನಾವು ಮನಸ್ಸನ್ನು ಟ್ಯೂನ್ ಮಾಡಬೇಕಾಗ್ತದೆ. ಹಾಗೆ ಟ್ಯೂನ್ ಮಾಡಿದಾಗ ಆ ಭಗವಂತನ ಇರುವಿಕೆ ನಮಗೆ ಗೊತ್ತಾಗ್ತದೆ. ಇದು ಟ್ಯೂನಿಂಗ್ ಕೆಲಸ. ನಮ್ಮ ದೇವಸ್ಥಾನಗಳಲ್ಲಿ, ನಮ್ಮ ಧಾರ್ಮಿಕ ಸಭೆಗಳಲ್ಲಿ, ಪ್ರವಚನಗಳಲ್ಲಿ ಅಥವಾ ಚಟುವಟಿಕೆಗಳಲ್ಲಿ, ಸಮಾಜದಲ್ಲಿ ನಾವು ಟ್ಯೂನ್ ಮಾಡ್ತಾ ಹೋಗಬೇಕು ಮನಸ್ಸನ್ನು. ನಾವು ಭಾರತೀಯರು ಬದುಕಿದ್ದೇ ಹಾಗೆ, ನಮಗದು ಗೊತ್ತೇ ಇಲ್ಲ. ಕಳೆದ 70 ವರ್ಷಗಳಲ್ಲಿ ನಾವು ಪ್ರಪಂಚದ ಕಣ್ಣಿಗೆ ಕಾಣುವುದರ ಬಗ್ಗೆ ಬೇಕಾದಷ್ಟು ತಿಳ್ಕೊಂಡಿದ್ದೇವೆ, ಕಣ್ಣಿಗೆ ಕಾಣೋದನ್ನು ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದೇವೆ. ಸೊ ಈಗ ನಾವು ಯೋಚನೆ ಮಾಡಬೇಕು, ಕಣ್ಣಿಗೆ ಕಾಣದ್ದು ಕೂಡ ಇದೆ ಅನ್ನುವ ತಿಳುವಳಿಕೆಯನ್ನು ಕೊಡುವಂಥ ಆ ಭಾಗ ಇದೆಯಲ್ಲ, ಅದು ಇಂತಹ ಸಂದರ್ಭಗಳಲ್ಲಿ ಪ್ರವರ್ಧಮಾನಕ್ಕೆ ಬರಬೇಕು. ನಾವು ಒಮ್ಮೆ ಇಂಗ್ಲಿಷ್ ವಿದ್ಯಾಭ್ಯಾಸದ ಸಂಪರ್ಕಕ್ಕೆ ಬಂದು
ಆಧುನಿಕ ಜೀವನ ವಿಧಾನಗಳನ್ನು ರೂಢಿಸಿಕೊಂಡು, ಈಗಾಗಲೇ ಸ್ವಾಮೀಜಿ ಮೊಬೈಲ್ ವಿಷಯ ಹೇಳಿದರು, ತಂತ್ರಜ್ಞಾನ ತಪ್ಪಲ್ಲ, ಆದರೆ ಅದನ್ನು ನಮಗೆ ಪೂರಕವಾಗಿ ಬಳಸಿಕೊಳ್ತಾ ಹೋಗಬೇಕಷ್ಟೆ. ಯಾವಾಗ ನಾವು ಆಧುನಿಕ ವಿದ್ಯಾಭ್ಯಾಸದ ಸಂಪರ್ಕಕ್ಕೆ ಬಂದೆವೋ ನಮ್ಮ ಯೋಚನೆಯಲ್ಲಿ ಬಹಳ ದೊಡ್ಡ ಬದಲಾವಣೆ ಆಯಿತು. ಒಂದು ಕ್ಷಣ ನಾನು ಹೇಳುವುದನ್ನು ಗಮನಿಸಿ. ನಾವು ಈ ಹೊಸ ವಿದ್ಯೆಯನ್ನು ಕಲಿಯುವುದಕ್ಕೆ ಮೊದಲು ನಾವು ಯೋಚನೆ ಮಾಡ್ತಾ ಇದ್ದ ಕ್ರಮಕ್ಕೂ ಅದು ಕಲಿತ ಮೇಲೆ ನಾವು ಯೋಚನೆ ಮಾಡ್ತಾ ಇದ್ದ ಕ್ರಮಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಗಮನಿಸಿ. ನೆಲದ ಬಗ್ಗೆ, ನೀರಿನ ಬಗ್ಗೆ, ಗಾಳಿಯ ಬಗ್ಗೆ, ಆಕಾಶದ ಬಗ್ಗೆ, ನಾವು ಪಂಚಭೂತಗಳು ಅಂತ ಹೇಳ್ತೇವಲ್ಲ, ಇದರ ಬಗ್ಗೆ ನಾವು ಯೋಚನೆ ಮಾಡ್ತಾ ಇದ್ದ ಕ್ರಮ ಎಷ್ಟೊಂದು ಸುಂದರವಾಗಿತ್ತು ಅಂತ ಹೇಳಿದರೆ, ನೆಲವನ್ನು ನಾವು ತಾಯಿ ಅಂತ ಹೇಳ್ತಾ ಇದ್ದೇವೆ, ಭೂಮಿ ತಾಯಿ ಅಂತ. ಕೆಡ್ಡೋಸದ ದಿವಸ ಭೂಮಿ ತಾಯಿ ಋತುಮತಿ ಆಗ್ತಾಳೆ ಅಂತೇಳಿ ಆ ತಾಯಿಗೆ ಶುದ್ಧಿ ಆಗುವುದಕ್ಕೆ ಬೇಕಾದ ಪರಿಕರಗಳನ್ನು ನೀಡಿ ನಡ್ಕೊಳ್ಳುವಂಥ ಕ್ರಮ ಚಾಲ್ತಿಯಲ್ಲಿದೆ. ಹಾಗಾಗಿ ಭೂಮಿಯನ್ನು ತಾಯಿ ಅಂತ ಹೇಳುವ ಸಂಸ್ಕೃತಿ ನಮ್ಮದು. ಆಧುನಿಕ ವಿದ್ಯೆ ಅದನ್ನು ಡೆಡ್ ಅಂತ ಹೇಳ್ತದೆ. ಇಟ್ಸ್ ಡೆಡ್, ಇದು ನಿರ್ಜೀವ ಅಂತ ಹೇಳ್ತದೆ. ನೀರನ್ನು ನಮ್ಮವರು ಗಂಗೆ ತಾಯಿ ಅಂತ ಹೇಳ್ತಾರೆ. ನಮ್ಮಮ್ಮ ನನ್ನ ಸೋದರ ಮಾವನ ಮನೆಗೆ, ಅಂದರೆ ಅವರ ತವರ ಮನೆ ಕರ್ಕೊಂಡು ಹೋಗುವಾಗ ಹೊಳೆ ದಾಟಿ ಹೋಗಬೇಕಾಗಿತ್ತು. ಪೆರಾಜೆಯಲ್ಲಿ ಎತ್ತಿಕೊಂಡು ಹೋಗುವಾಗ ಹೊಳೆ ನೀರನ್ನು ತಲೆ ಮೇಲೆ ಹಾಕಿ ಶುದ್ಧಿ ಆಯಿತು ಅಂತೇಳಿ ಹೋಗ್ತಾಯಿದ್ರು. ತೀರ್ಥ ಅಂತ ಭಾವಿಸಿಕೊಂಡ ಪರಂಪರೆ ನಮ್ಮದು. ನೀರನ್ನು ನಾವು ಗಂಗೆ, ತಾಯಿ, ತೀರ್ಥ ಅಂತ ಭಾವಿಸಿದ್ದೇವೆ. ಆಧುನಿಕ ವಿದ್ಯೆ ಅದನ್ನು H2O ಅಂತ ಹೇಳ್ತದೆ. ಸತ್ಯವೋ ಸತ್ಯವೇ, ಸತ್ಯ ಅಲ್ಲ ಅಂತ ಹೇಳಿದಲ್ಲ, ಆದರೆ ಭಾವನೆಯಲ್ಲಿ ಹೋಯಿತು. ನೀರನ್ನು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅಣುಗಳ ಮೊತ್ತ ಅಂತ ಹೇಳುವ ಆಧುನಿಕ ವಿದ್ಯೆಗೂ, ನೀರನ್ನು ಗಂಗೆ ತಾಯಿ ಅಂತ ಹೇಳುವಂತಹ ಆ ಭಾವನೆಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಕಾಶವನ್ನು, ಆಮೇಲೆ ಗಾಳಿಯನ್ನು, ಬೆಂಕಿಯನ್ನು ಪೂಜೆ ಮಾಡಿದವರು ನಾವು. ವಾಯುದೇವ ಅಂತ ಹೇಳಿದೆವು ನಾವು. ಆ ವಾಯುದೇವನಿಗೆ ನಾವು ಹನುಮಂತನನ್ನು, ಭೀಮನನ್ನು ಮಕ್ಕಳು ಅಂತ ಹೇಳಿದೆವು. ಇವತ್ತಿನ ಮಕ್ಕಳಿಗೆ ಭೀಮ ವಾಯುದೇವನ ಮಗ ಅಂತ ಹೇಳಿದರೆ ಗಾಳಿಗೆ ಹೇಗೆ ಮಗ ಹುಟ್ಟಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಅಗೇನ್ ನಾವು ವಾಯುವನ್ನು, ಆಮೇಲೆ ಬೆಂಕಿ ಅಗ್ನಿಯನ್ನು, ಆಮೇಲೆ ಆಕಾಶವನ್ನು ಪೂಜಿಸುವ ಮನಸ್ಥಿತಿಯಲ್ಲಿಲ್ಲ. ಆದುದರಿಂದ ಆಧುನಿಕ ವಿದ್ಯೆ ನಮ್ಮಲ್ಲಿ ಬಿತ್ತಿದಂತಹ ಈ ಭಾವನೆ ಅದು ನಮ್ಮನ್ನು ಬೇರೆ ಬೇರೆ ದಿಕ್ಕಿಗೆ ತಗೊಂಡು ಹೋಗುವಾಗೆ ಮಾಡಿತು. ಸತ್ಯವೋ ಸತ್ಯವೇ ಭಾವನೆ ಹೊರಟು ಹೋಯ್ತಲ್ಲ. ಪರಿಣಾಮ ಏನಾಗಿದೆ? ಇವತ್ತು ನೇತ್ರಾವತಿ ನದಿಯಿಂದ ಇರ್ಬೋದು, ನಮ್ಮ ಸುತ್ತಮುತ್ತಿನ ಹೊಳೆ ನದಿಗಳಿರ್ಬೋದು, ಎಲ್ಲವೂ ಕಲುಷಿತಗೊಂಡಿದ್ದಾವೆ. ಸಿಕ್ಕಿದ್ದನ್ನು ಪೂರದಕ್ಕೆ ಬಿಸಾಡ್ತಾ ಇದ್ದೇವೆ. ನೆಲಕ್ಕೆ ಹಾಕದ ವಿಷ ಇಲ್ಲ, ಎಲ್ಲವನ್ನೂ ಹಾಕ್ತಾ ಇದ್ದೇವೆ. ಈ ಕಡೆ ಆಕಾಶ ಇಡೀ ಮಾಲಿನ್ಯಮಯವಾಗಿದೆ, ಗಾಳಿಯೂ ಮಾಲಿನ್ಯಗೊಂಡಿದೆ. ಬಹುಶಃ ಬೆಂಕಿಯನ್ನು ನಾವು ಹಾಳು ಮಾಡಲಿಕ್ಕೆ ತಯಾರಿದ್ದೇವೆ. ಅಷ್ಟರ ಮಟ್ಟಿಗೆ ನಮ್ಮ ಔದಾಸೀನ್ಯ ಮುಂದೆ ಹೋಗಿದೆ. ಹೀಗೆ ಹೋಗ್ತಾ ಹೋಗ್ತಾ ನಾವು ತಾಂತ್ರಿಕತೆ ಅಂತ ಹೇಳ್ತಾ ಇದ್ದೇವೆ. ಒಂದು ಕಡೆ ನೀರನ್ನು ಶುದ್ಧಿ ಮಾಡುವುದಕ್ಕೆ ಹೊಸ ಯಂತ್ರ ತರ್ತಾ ಇದ್ದೇವೆ, ಗಾಳಿಯನ್ನು ಶುದ್ಧೀಕರಿಸುವುದಂತೆ, ನೆಲವನ್ನು ಶುದ್ಧೀಕರಿಸುವುದಂತೆ, ಒಮ್ಮೆ ಎಲ್ಲವನ್ನು ಹಾಳು ಮಾಡಿ ಮತ್ತೆ ಪುನಃ ಶುದ್ಧೀಕರಿಸುವ ಈ ನಾಗರಿಕತೆ. ಇದ್ರ ಜೊತೆಗೆ ನೀವು ಹೋಲಿಕೆ ಮಾಡಿಕೊಳ್ಳಿ. ನಮ್ಮ ಪ್ರಾಚೀನರು ಎಲ್ಲವನ್ನು ದೈವಿಕ ಸ್ಥಾನದಲ್ಲಿಟ್ಟಿದ್ರು, ಎಲ್ಲದನ್ನು ಪರಿಶುದ್ಧವಾಗಿಟ್ಟಿದ್ರು. ನಾವು ಭಾರತೀಯರು ಅದರಲ್ಲೇ ಬೆಳೆದು ಬಂದವರು. ಆಗ ನಮಗೆ ನೆಲ ಪರಿಶುದ್ಧವಾಗಿತ್ತು, ನೀರು ಪರಿಶುದ್ಧವಾಗಿತ್ತು, ಗಾಳಿ ಪರಿಶುದ್ಧವಾಗಿತ್ತು, ಆಕಾಶವು ನಿರ್ಮಲವಾಗಿತ್ತು. ಶುದ್ಧಿ ಮಾಡಬೇಕಾದ ಅಗತ್ಯ ಇರಲಿಲ್ಲ, ನಾವು ಸುಖವಾಗಿ ಬದುಕಬಹುದಾಗಿತ್ತು. ಇಂತಹ ಪರಂಪರೆಯನ್ನು ಸೃಷ್ಟಿ ಮಾಡಿದ್ದು ಈ ಭಾರತದಲ್ಲಿ ಬದುಕುವ ಹಿರಿಯರ ತಲೆಮಾರು, ಅದು ನಮ್ಮದು.
ಆದರೆ ಇವತ್ತು ನಾವು ಆಧುನಿಕವಾಗಿ ಏನನ್ನು ಕಲಿತಾ ಇದ್ದೇವೋ, ಯಾವುದು ಆಧುನಿಕ ನಾಗರಿಕ ಬದುಕು ಅಂತ ಹೇಳ್ತೇವೋ ಅದು ಎಲ್ಲವನ್ನು ಕೊಲಗೆಡಿಸಿದೆ. ಹಾಗಿದ್ರೆ ಶುದ್ಧೀಕರಣ ಎಲ್ಲಿಂದ ಶುರುವಾಗಬೇಕು? ಮನಸ್ಸಿನಿಂದ ಶುರುವಾಗಬೇಕು. ಆ ಮನಸ್ಸಿನಿಂದ ಶುರುವಾಗಬೇಕು ಅಂತ ಹೇಳಿದ್ರೆ ಆ ಸಂಸ್ಕಾರ ಬೇಕು. ಆ ಸಂಸ್ಕಾರ ಬೇಕು ಅಂತ ಹೇಳಿದ್ರೆ ಇಂಥದ್ದು ನಡಿಬೇಕು. ಹಾಗೆ ನಡೆದಾಗ ನಮ್ಮ ಪೀಳಿಗೆಗಳಿಗೆ ಅದರ ಮಹತ್ವ ಗೊತ್ತಾಗ್ತದೆ. ಇಲ್ಲದೆ ಹೋದರೆ ನಾವು ಮತ್ತೆ ನರಕದಲ್ಲೇ ಬೀಳಬೇಕಾಗ್ತದೆ. ಸತ್ತ ಬಳಿಕ ಅಲ್ಲ, ಬದುಕಿರುವಾಗಲೇ. ನಾನು ಬಂದಾಗ ನೋಡಿದೆ, 1 ವರ್ಷದಲ್ಲಿ ಈ ಕೆಲಸ ಕಾರ್ಯಗಳು ನಡೀತು ಸರ್ ಅಂತ ಹೇಳಿದರು. ಇಲ್ಲಿ ನೋಡಿದರೆ ಈಗಾಗಲೇ ಅದನ್ನು ಸ್ವಾಮೀಜಿಯವರು ಹೇಳಿದ್ದಾರೆ. ಸ್ವಚ್ಛತೆ ಇರಬಹುದು, ವ್ಯವಸ್ಥೆ ಇರಬಹುದು, ಜನರ ಒಂದು ವರ್ತನೆಗಳಿರ್ಬೋದು, ಒಂದೆರಡಲ್ಲ, ಇದು ನಮ್ಮದು ಅಂತ. ಪ್ರಾಚೀನವಾಗಿ ನಮ್ಮಲ್ಲಿದ್ದದ್ದು ಇಂಥ ಸಂಸ್ಕಾರ, ನಮ್ಮ ಪೀಳಿಗೆಗಳಿಗೆ ಹೋಗಬೇಕಾದದ್ದು ಇಂಥ ಸಂಸ್ಕಾರ. ಹಾಗಾಗಿ ನಾವು ಭಾರತದಲ್ಲೆಲ್ಲ ಹಾಳಾಯಿತು ಅಂತ ಹೇಳಿ ಚಿಂತೆ ಮಾಡಬೇಕಾಗಿಲ್ಲ. ನಮ್ಮಲ್ಲಿ ಮತ್ತೆ ಅದು ಉದ್ದೀಪನಗೊಳ್ತಾ ಇದೆ, ಬೆಳೀತಾ ಇದೆ. ನಾವು ನಮ್ಮದೇ ಆದಂತಹ ದೇವರಿರಬಹುದು, ಧರ್ಮ ಇರಬಹುದು, ತಾತ್ವಿಕ ಚಿಂತನೆ ಇರ್ಬೋದು, ಅದರ ಕುರಿತಂತೆ ಮಕ್ಕಳಿಗೆ ಮತ್ತೊಮ್ಮೆ ತಿಳಿ ಹೇಳುವ, ಮಕ್ಕಳನ್ನು ತರಬೇತು ಮಾಡುವ, ಮಕ್ಕಳನ್ನು ಎಚ್ಚರಿಸುವ ಕೆಲಸವನ್ನು ಮಾಡಬೇಕಾಗಿದೆ. ಆ ಜವಾಬ್ದಾರಿ ಇವತ್ತು ತಂದೆ ತಾಯಿ ಆಗಿರೋ ಎಲ್ಲರ ಮೇಲೂ ಇದೆ. ಶಾಲಾ ಕಾಲೇಜುಗಳಿಂದ ಹಿಡಿದದ್ದು ಎಲ್ಲ ಮಠಮಾನ್ಯಗಳವರೆಗೆ ಈ ಎಚ್ಚರಿಸುವ ಕೆಲಸವನ್ನು ಮಾಡಲೇಬೇಕಾಗಿದೆ. ಹಾಗೆ ಮಾಡಿದಾಗ ನಾವು ಮತ್ತೊಮ್ಮೆ ನಮ್ಮ ಪರಂಪರೆಯ ಜೊತೆಗೆ ಲಿಂಕ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಕಟ್ಟಾಗಿ ಬಿಟ್ಟಿದೆ. ಹಾಗಿದ್ರೆ ನಮ್ಮ ಪ್ರಾಚೀನ ಪರಂಪರೆಯನ್ನು, ನಮ್ಮ ದೈವದೇವರುಗಳ ಪರಿಕಲ್ಪನೆಯನ್ನು ಅಥವಾ ನಮ್ಮ ಚಿಂತನೆಗಳನ್ನು ಅರ್ಥ ಮಾಡಿಕೊಳ್ಳೋದು ಹೇಗೆ? ನಾನು ಈ ಹಿನ್ನೆಲೆಯಲ್ಲಿ ನನ್ನಷ್ಟಕ್ಕೆ ಬಹಳ ಸಲ ಯೋಚನೆ ಮಾಡ್ತಾ ಹೋಗಿದ್ದೇನೆ. ಹಾಗೆ ಯೋಚನೆ ಮಾಡುವಾಗ ನಮ್ಮ ದೈವ ಕಲ್ಪನೆಗಳಿರ್ಬೋದು, ನಮ್ಮ ಧಾರ್ಮಿಕ ಚಿಂತನೆಗಳಿರ್ಬೋದು, ನಮ್ಮ ಪ್ರಾಚೀನರ ಜೀವನ ವಿಧಾನ ಇರ್ಬೋದು, ಇದರ ಕುರಿತಂತೆ ನಮ್ಮದೇ ಆದ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಹೋದರೆ ನಮಗೊಂದು ಅರ್ಥ ಕಾಣ್ತದೆ. ನನಗೆ ಇಷ್ಟವಾದ ದೇವರು ಶಿವ. ಯಾಕೆ ಅಂತ ಹೇಳ್ತೇನೆ. ಶಿವ ಮತ್ತವನ ಸಂಸಾರ, ಗಂಗೆ, ಗೌರಿ, ಗಣಪತಿ, ಷಣ್ಮುಖ, ಒಂದು ಸುಂದರವಾದ ದೈವ ಕಲ್ಪನೆ ಇದು. ನಾವು ಇದಕ್ಕೆ ಬಹಳಷ್ಟು ವಿವರಗಳನ್ನು ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ನಿರೂಪಣೆಗಳಲ್ಲಿ ನೋಡ್ತೇವೆ. ಆದರೆ ಈ ದೈವ ಕಲ್ಪನೆಯಲ್ಲಿ ಏನೆಲ್ಲ ತುಂಬಿದೆ ಅಂತ ಸ್ವಲ್ಪ ಗಮನಿಸಿ. ಶಿವನನ್ನು ನಾವು ಭೂಮಿ ಅಂತ, ಶಿವನೆಂದರೆ ನೆಲ, ಶಿವನೆಂದರೆ ಜಲ ಅಂತ ಹೇಳ್ತೇವೆ. ಶಿವ ನೆಲ, ಅವನ ಪತ್ನಿ ಗಂಗೆ ನೀರು, ಗೌರಿ ಸಸ್ಯ. ಇಷ್ಟಾದಾಗ ನಮಗೆ ಬಹಳ ಅಗತ್ಯವಾದ ಸಂಗತಿ ಅಂತ ಹೇಳಿದರೆ ಅದೇನೆ, ನೆಲ, ನೀರು, ಸಸ್ಯ. ಹೇಗೆ ಸಾರ್ ಹೇಳ್ತೀರಿ ನೀವು ಇದನ್ನು ಅಂತ ಕೇಳ್ಬೋದು. ನನ್ನದೇ ನಿರೂಪಣೆ ಅದು. ಒಮ್ಮೆ ಯೋಚನೆ ಮಾಡಿ ನೋಡಿ. ಶಿವ ಅವನ ರೂಪವನ್ನೊಮ್ಮೆ ಹೇಳಿಬಿಡ್ತಾನೆ. ಶಿವನ ತಲೆಯಲ್ಲಿ ಜಟಾಜೂಟ ಇದೆ. ಜಟಾಜೂಟದಲ್ಲಿ ಗಂಗೆ ಇದ್ದಾಳೆ. ಶಿವನ ತಲೆಯಲ್ಲಿ ಚಂದ್ರ ಇದ್ದಾನೆ. ಶಿವ ವ್ಯೋಮಕೇಶ, ಅವನ ಕೂದಲುಗಳನ್ನು ವ್ಯೋಮ, ಆಕಾಶದ ತುಂಬ ಹರಡಿಕೊಂಡಿರುವವನವನು. ಶಿವ ನಾಟ್ಯಾಚಾರ್ಯ. ಶಿವನಿಗೆ ಹಣೆಗಣ್ಣಿದೆ. ಶಿವನ ಪತ್ನಿ ಗೌರಿ, ಪರ್ವತರಾಜನ ಮಗಳವಳು. ಶಿವ ಎತ್ತಿನ ಮೇಲೆ ಕೂತಿದ್ದಾನೆ. ಮಗ ಗಣಪತಿ ಮತ್ತು ಷಣ್ಮುಖ. ಹೀಗೆ ಇದ್ದ ಶಿವನ ಸ್ವರೂಪವನ್ನು ನಾವು ಸ್ವಲ್ಪ ಬೇರೆ ರೀತಿಯಿಂದ ಯೋಚನೆ ಮಾಡಿ ನೋಡೋಣ. ನನಗೆ ಪ್ರಶ್ನೆಗಳು ಬರುವುದು ಜಾಸ್ತಿ. ನಾನು ನನ್ನ ವಿದ್ಯಾರ್ಥಿಗಳಲ್ಲಿ ಒಂದು ಪ್ರಶ್ನೆ ಕೇಳಿದೆ. ಮಕ್ಕಳೇ, ಶಿವನ ತಲೆಯಲ್ಲಿ ಚಂದ್ರ ಹಾಕಿದ್ದಾನೆ? ಗೊತ್ತಿಲ್ಲ ಸರ್ ಅಂತ ಹೇಳಿದರು. ನೀವು ಹೋಗಿ ಇವತ್ತು ಮನೆಯಲ್ಲಿ ಕೇಳಿಕೊಂಡು ನೆಕ್ಸ್ಟ್ ಕ್ಲಾಸಿಗೆ ಬಂದು ನನಗೆ ಹೇಳಿ ಅಂತ ಹೇಳಿದೆ. ಅವ್ರು ಹೇಳಿದ್ರು, ನಮಗೆ ಮನೆಯಲ್ಲಿ ಗೊತ್ತಿಲ್ಲ ಅಂತ ಹೇಳಿದರು ಸರ್ ಅಂತ ಹೇಳಿದರು. ನಾನು ಹೇಳಿದೆ, ನೋಡಿ,
ಉಳಿದ ಯಾವ ದೇವರುಗಳ ತಲೆಯಲ್ಲೂ ಚಂದ್ರ ಇಲ್ಲ, ಶಿವನ ತಲೆಯಲ್ಲಿ ಮಾತ್ರ ಚಂದ್ರ ಇದ್ದಾನೆ. ಶಿವ ಭೂಮಿ ಅಂತ ಹೇಳೋದಕ್ಕದು ಒಂದನೇ ಸಾಕ್ಷಿ. ಯಾಕಂದ್ರೆ ತಲೆಯಲ್ಲಿ ಚಂದ್ರ ಇದೆ, ಭೂಮಿಯನ್ನು ಬಿಟ್ಟು ಚಂದ್ರನಿಗೆ ಅಸ್ತಿತ್ವ ಇಲ್ಲ. ಹಾಗಾದರೆ ಗಂಗೆ ಶಿವನ ಒಳಗೇ ಇದ್ದಾಳೆ, ಭೂಮಿಯ ಒಳಗೇ ನೀರಿದೆ. ಗೌರಿ ಯಾರು ಅಂತ ಕೇಳಿದರೆ ಸಸ್ಯ. ಗೌರಿ ಗಣೇಶ ಹಬ್ಬ ಯಾವಾಗ ಆಚರಣೆ ಮಾಡ್ತಾರೆ ಅಂತ ನೆನಪು ಮಾಡಿಕೊಳ್ಳಿ ನೀವು. ಸಸ್ಯ ಸಮೃದ್ಧಿ ತುಂಬಿದ ಕಾಲ ಅದು. ಶಿವನ ಹಣೆಗಣ್ಣು ಏನು ಅಂತ ಕೇಳಿದರೆ ಭೂಮಿಯ ಮೇಲಿನ ಜ್ವಾಲಾಮುಖಿಯೇ ಶಿವನ ಹಣೆಗಣ್ಣು, ಬೇರೇನೂ ಅಲ್ಲ. ಹಣೆಗಣ್ಣು ತೆರೆದ ತಕ್ಷಣ ಎಷ್ಟೊಂದು ನಾಗರಿಕತೆಗಳು ನಾಶ ಆಗಿ ಹೋಗಿದ್ದಾವೆ ಜ್ವಾಲಾಮುಖಿ ಸಿಡಿದು. ಶಿವ ನಾಟ್ಯಾಚಾರ್ಯ, ಭೂಮಿ ಚಲಿಸ್ತಾ ಇದೆ, ಆ ಚಲನೆಯ ಸಂಕೇತ ಅದು. ಆಮೇಲೆ ಇಂಥ ಶಿವ ಎಷ್ಟೊಂದು ಚಂದದಲ್ಲಿ ಭೂಮಿಗೆ ಒಂದು ರೂಪಕವಾಗ್ತಾನೆ ಅಂತ ಹೇಳಿದರೆ, ಶಿವ ಸ್ಮಶಾನದಲ್ಲಿರುವವನು, ಸ್ಮಶಾನವಾಸಿ. ಯೋಚನೆ ಮಾಡ್ಕೊಳ್ಳಿ, ಯೋಗಿಯಾಗಿದ್ದ ಶಿವನಲ್ಲಿ ಗಂಗೆಯೂ ಇರಲಿಲ್ಲ, ಗೌರಿಯೂ ಇರಲಿಲ್ಲ. ಗಂಗೆ ಗೌರಿ ಎರಡೂ ಇಲ್ಲದಿದ್ದರೆ ಶಿವ ಮತ್ತೆಂಥದ್ದು? ನೀರು ಮತ್ತು ಸಸ್ಯ ಎರಡೂ ಭೂಮಿಯ ಮೇಲೆ ಇಲ್ಲದಿದ್ದರೆ ಭೂಮಿ ಎಂಥದ್ದು? ಶಿವ ಸುಡುಗಾಡಿನಲ್ಲಿದ್ದವನು ಎಂಬುದರ ಅಂತರಾರ್ಥ ಅದು ನನ್ನ ಪ್ರಕಾರ. ಅಂಥ ಯೋಗಿಯಾಗಿದ್ದಂತಹ ಶಿವನಿಗೆ ಗಂಗೆ ಮತ್ತು ಗೌರಿ ಬಂದ ಮೇಲೆ ಜೀವ ಉತ್ಪತ್ತಿಯಾಗ್ತದೆ. ನೀರು ಮತ್ತು ಸಸ್ಯ ಎರಡು ಸೇರಿದಾಗ ಭೂಮಿ ಸಮೃದ್ಧಿಯಾಗಿರ್ತದೆ. ಎಷ್ಟು ಅದ್ಭುತವಾದ ಪರಿಕಲ್ಪನೆ ಅಂತ ಹೇಳಿದ್ರೆ, ನಾನು ಮಾರು ಹೋಗಿಬಿಟ್ಟೆ ಈ ಕಲ್ಪನೆಗೆ. ನಮ್ಮ ಪ್ರಾಚೀನರು ನಾವು ವಾಸ ಮಾಡುವ ಭೂಮಿಯನ್ನು ಶಿವ ಅಂತ ಪರಿಕಲ್ಪನೆ ಮಾಡಿಕೊಂಡು ನೀರನ್ನು ಗಂಗೆ ಅಂತ ಹೇಳಿ, ಸಸ್ಯವನ್ನು ಗೌರಿ ಅಂತ ಹೇಳಿ ಒಂದು ಅದ್ಭುತ ದೈವ ಕಲ್ಪನೆಯಲ್ಲಿ ಅದನ್ನು ನಮಗೆ ಹಿಡಿದುಕೊಟ್ಟರು. ಗಂಗಾವತರಣ ಎನ್ನುವ ಕಥೆಯ ಸ್ವಾರಸ್ಯವನ್ನು ನೀವು ಗಮನಿಸಬೇಕು. ಭಗೀರಥ ತಪಸ್ಸು ಮಾಡ್ತಾನೆ, ಭೂಮಿಯಲ್ಲಿ ತನ್ನ ಸಹೋದರರಿಗೆ ಮೋಕ್ಷ ಕೊಡಬೇಕು ಅಂತ. ಕತೆ ಗೊತ್ತಿದೆ. ಗಂಗೆ ಬರ್ತಾಳೆ, ದೇವಲೋಕದಿಂದ ಮೇಲಿಂದ ಬರ್ತಾಳೆ. ಗಮನಿಸಿ, ದೇವಲೋಕದಿಂದ ಬರುವ ಗಂಗೆಗೆ ಸೊಕ್ಕಿತ್ತು ಈ ಶಿವನನ್ನು ಕೊಚ್ಚಿಕೊಂಡು ಹೋಗಿಬಿಡ್ತಾನೆ ಅಂತ. ಶಿವನಿಗೂ ಅದು ಗೊತ್ತಿತ್ತು, ಇವಳ ಗೌರವ ಭಂಗ ಮಾಡಬೇಕು ಅಂತ ಯೋಚನೆ ಮಾಡಿದ. ತನ್ನ ಕೂದಲನ್ನು ಇಡೀ ವ್ಯೋಮದಲ್ಲಿ ವ್ಯಾಪಿಸಿ ಆಕಾಶದಿಂದ ಬೀಳುವ ಗಂಗೆಯ ಒಂದೊಂದು ತೊಟ್ಟನ್ನು ಬಿಡದೆ ತನ್ನೊಳಗೆ ಬಂಧಿಸಿಕೊಂಡು ಬಿಟ್ಟ. ಕಂಗಾಲಾದ ಯಾರು ನಮ್ಮ ಭಗೀರಥ, ಬೇಡಿಕೊಂಡ ಮತ್ತೆ ಸಣ್ಣ ರೂಪದಲ್ಲಿ ಬಿಟ್ಟ. ಎಂಥ ಅದ್ಭುತವಾದ ರೂಪಕ್ಕೆ ಅಂತ ಹೇಳಿದರೆ, ಯೋಚನೆ ಮಾಡಿ, ಮಳೆಗಾಲದಲ್ಲಿ ಬೀಳುವ ಮಳೆ ನೀರು ಆಕಾಶದಿಂದ ಬೀಳ್ತದೆ, ದೇವಗಂಗೆ ಅದು. ಆ ಗಂಗೆಯನ್ನು ಒಂದು ತೊಟ್ಟು ಬಿಡದ ಹಾಗೆ ಶಿವ ತನ್ನೊಳಗೆ ಬಂಧಿಸಿಕೊಂಡು ಬಿಡ್ತಾನೆ. ಬಿದ್ದ ನೀರೆಲ್ಲವೂ ಇಂಗಿ ಹೋಗ್ತದೆ ಭೂಮಿಯ ಒಳಗಡೆ. ನಾವು ಭಗೀರಥರು ನೀರು ಬೇಕಾದಾಗ ಆ ಶಿವನನ್ನು ಬೇಡಿಕೊಂಡು ತುಂಬೆ ಹೂವು ಹಾಕಿ ಬಾವಿ ತೋಡ್ತೇವೆ, ಸ್ವಲ್ಪ ಸ್ವಲ್ಪ ನೀರು ಬರ್ತದೆ. ನಮ್ಮ ಪ್ರಾಚೀನರು ನಾವು ಬದುಕುವ ಈ ಭೂಮಿಯನ್ನು, ಅದರಲ್ಲಿರುವ ನಮ್ಮ ಜೀವನಾವಶ್ಯಕಗಳನ್ನು ಇದಕ್ಕಿಂತ ಚೆನ್ನಾಗಿ ದೈವದ ರೂಪದಲ್ಲಿ ಹೇಳುವುದನ್ನು ನಾವು ಬೇರೆ ಕಾಣಲಿಕ್ಕೆ ಸಾಧ್ಯವಾ? ಆಯಿತು, ಗಂಗಾವತರಣದ ಕಥೆ ಅಂತ ಹೇಳಿದರೆ ಮಳೆಗಾಲದಲ್ಲಿ ನೀರು ಬಿದ್ದು ಭೂಮಿ ಇಂಗಿಸಿಕೊಳ್ಳೋದು. ಭಗೀರಥ, ನಾವು ಭಗೀರಥನ ಮಕ್ಕಳು ನಾವು ಅದರ ಮೂಲಕ ನಮ್ಮ ಜೀವನಕ್ಕೆ ಬೇಕಾದದನ್ನು ಪಡ್ಕೊಳ್ತೇವೆ. ಸರಿ, ಶಿವ ಯಾಕೆ ಎತ್ತಿನ ಮೇಲೆ ಕೂತ? ಶಿವ ಎತ್ತಿನ ಮೇಲೆ ಕೂರಬೇಕು ಅಂತ ಹೇಳಿದರೆ ಆ ಎತ್ತು ಏನು ಅಂತ ಯೋಚನೆ ಮಾಡಿ ನೀವು. ನಂದಿ, ಬೇಸಾಯ ಮಾಡುವವನು ಎತ್ತನ್ನು ಬೆಳೆಸ್ತಾನೆ. ಆ ಎತ್ತಿನ ಬಳಕೆಯನ್ನು ಯಾರು ಮಾಡ್ತಾನೋ ಅವನಿಗೆ ಭೂಮಿ ಶಿವನಾಗಿರ್ತಾನೆ. ಹಾಗಾಗಿ ವ್ಯವಸಾಯಗಾರರು ತಮ್ಮ ವ್ಯವಸಾಯಕ್ಕೆ ಒದಗುವಂತಹ ನಂದಿಯನ್ನು ಶಿವನ ವಾಹನವಾಗಿ ಮಾಡಿ ಆ ಮೂಲಕ ಇಡೀ ತಮ್ಮ ಜೀವನಾವಶ್ಯಕ ಸಂಗತಿಯನ್ನು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರು. ಈ ನಂದಿಯ ಹೊಟ್ಟೆಯಿಂದ ಬಂದ ಸೆಗಣಿಯಿಂದ ಗಣಪತಿಯನ್ನು ಮಾಡೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸಿಂದ ಅಲ್ಲ, ಮಣ್ಣಿನಿಂದ ಅಲ್ಲ. ಯಾಕಂದರೆ 12ನೇ ಶತಮಾನದಲ್ಲಿದ್ದಂತಹ ಬಸವಣ್ಣ ಹೇಳ್ತಾನೆ, ಸೆಗಣಿಯ ಬೆನಕಂಗೆ ಸಂಪಗೆ ಎರಳಲ್ಲಿ ಪೂಜಿಸಿದಡೆ
ರಂಜನೆಯಲ್ಲದೆ ಗಂಜಳ ಬಿಡದಣ್ಣ ಅಂತ ಅರ್ಥ ಏನು ಅಂತ ಹೇಳ್ತೇನೆ. ಸೆಗಣಿಯ ಬೆನಕ, ಆ 12ನೇ ಶತಮಾನ ಕಾಲದಲ್ಲೇ ಸೆಗಣಿಯಿಂದ ಗಣಪನನ್ನು ಮಾಡ್ತಾ ಇದ್ರು. ಸೆಗಣಿಯ ಬೆನಕನನ್ನು ಮಾಡಿ ಸಂಪಗೆ ಹೂವಿನಿಂದ ಪೂಜೆ ಮಾಡಿದರೆ ನಿಮಗೆ ಗಂಜಳ ಗೋಮೂತ್ರದ ಪರಿಮಳ ಹೋಗ್ಲಿಕ್ಕಿಲ್ಲ, ಸ್ಮೆಲ್ ಹೋಗ್ಲಿಕ್ಕಿಲ್ಲ, ರಂಜನೆ ಆದಿತ್ತಷ್ಟೇ. ನೀವು ಶಿವನನ್ನು ಬೇರೆ ಥರದಲ್ಲಿ ಆರಾಧನೆ ಮಾಡಿ ಅಂತ ಅವ ಹೇಳ್ತಾನೆ. ಅವ ಎನ್ನ ಕಾಲೇಕಂಬ ದೇಹವೇ ದೇಗುಲ ಶಿರಹೊನ್ನ ಕಳಸವಯ್ಯ ಅಂತೇಳಿ, ನಾನೇ ಶಿವನ ದೇವಸ್ಥಾನ ಅಂತ ಹೇಳಿ ನನ್ನೊಳಗೆ ಶಿವ ಇದ್ದಾನೆ ಅಂತ ಹೇಳಿದ ಆ ಮಾತು ಬೇರೆ. ಹಾಗಾಗಿ 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ ಆ ಮಾತಿನಲ್ಲಿ ಸೆಗಣಿಯಿಂದ ಗಣಪತಿಯನ್ನು ಮಾಡುವುದು ಅಂತ ಹೇಳೋದು ಸ್ಪಷ್ಟ ಆಗ್ತದೆ. ಇವತ್ತಿಗೂ ಕೂಡ ತಮಿಳುನಾಡಲ್ಲಿ ಸೆಗಣಿಯಿಂದಲೇ ಗಣಪತಿಯನ್ನು ಮಾಡ್ತಾರೆ. ಈ ಸೆಗಣಿ ಗೌರಿ ಬೆಳೆಯುವುದು ಅದರಿಂದ, ಸಸ್ಯ ಬೆಳೆಯುವುದು ಅದರಿಂದ. ಹಾಗಿದ್ದರೆ ಗಣಪತಿ ಯಾರು ಅಂತ ನೀವು ಕೇಳ್ಬೋದು. ಸ್ವಲ್ಪ ಯೋಚನೆ ಮಾಡಿ ನೋಡಿ. ಗಣಪತಿಯನ್ನು ವಿಘ್ನನಾಶಕ ಅಂತ ಹೇಳ್ತೇವೆ, ವಿಘ್ನಗಳಿಗೆ ಒಡೆಯ ಅಂತ ಹೇಳ್ತೇವೆ. ನನ್ನ ಪ್ರಕಾರ ಗಣಪತಿ ಅಂದರೆ ವಿಘ್ನಗಳಿಗೆ ಕೊಟ್ಟ ರೂಪ. ಯಾಕಂದರೆ ಆನೆಯ ತಲೆ ಇದೆ, ಹಾವನ್ನು ಕಟ್ಟಿಕೊಂಡಿದ್ದಾನೆ, ಇಲಿಯ ಮೇಲೆ ಕೂತಿದ್ದಾನೆ. ಈ ಮೂರೂ ಸಂಗತಿಗಳು ಕೂಡ ಯಾರಿಗೆ ದೊಡ್ಡ ಶತ್ರು ಅಂತ ಹೇಳಿದರೆ ಕೃಷಿಕನಿಗೆ. ಆನೆ ಬಂದರೆ ಒಂದು ತಲೆಮಾರು ಮಾಡಿದ್ದಿಡೀ ನಾಶವಾಗ್ತದೆ. ಹಾವು ಬಹಳ ವಿಷಕಾರಿ, ಕೃಷಿಕನಿಗೆ ಮುಟ್ಟಿದರೆ ಯಾವ ಪ್ರಾಣವನ್ನೇ ಬಿಡಬೇಕಾಗ್ತದೆ. ಇಲಿ ಅವನ ಇಡೀ ದವಸ ಧಾನ್ಯಗಳನ್ನು ತಿಂದು ಹಾಕಿಬಿಡ್ತದೆ. ಹಾಗಾಗಿ ತಮಗೆ ತೊಂದರೆಯಾದಂಥ ಈ ಸಂಗತಿಗಳನ್ನು ನೋಡಿ, ಈ ಸಂಗತಿಗಳನ್ನು ದೇವರು ಅಂತ ಪೂಜೆ ಮಾಡಲಿಕ್ಕೆ ಶುರು ಮಾಡುವಂಥದ್ದು, ಆ ಮೂಲಕ ತೊಂದರೆಯಿಂದ ಬಿಡುಗಡೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನಿಸುವಂಥದ್ದು. ಆದ್ದರಿಂದ ಗಣಪತಿ ವಿಘ್ನನಾಶಕ ಅಲ್ಲ, ವಿಘ್ನಕ್ಕೆ ಕೊಟ್ಟ ರೂಪ. ಯಾಕಂತ ಹೇಳಿದರೆ ತಾಯಂದಿರು ಒಂದು ಉದಾಹರಣೆ ಹೇಳ್ತೇನೆ. ತಾಯಂದಿರು ರಾಮನ ಹಾಗಿದ್ದ ಮಗ ಬೇಕು, ಕೃಷ್ಣನ ಹಾಗಿದ್ದ ಮಗ ಬೇಕು ಅಂತ ಕೇಳ್ತಾರೆ. ಗಣಪತಿಯ ಹಾಗಿದ್ದ ಮಗ ಬೇಕು ಅಂತ ಯಾರೂ ಕೇಳೋದಿಲ್ಲ. ಯಾಕಿದ್ದನ್ನು ಹೇಳ್ತೇನೆ ಅಂತ ಹೇಳಿದರೆ, ಎಲ್ಲ ದೇವರುಗಳನ್ನು ಸೃಷ್ಟಿ ಮಾಡುವಾಗ ನಮ್ಮವರು ಬಹಳ ಯೋಚನೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಬದುಕಿನ ಸೂಕ್ಷ್ಮಗಳನ್ನು ತುಂಬಿಟ್ಟಿದ್ದಾರೆ. ಹಾಗೆ ತುಂಬುವ ಮೂಲಕ ತಾವು ಬದುಕುವ ಇಡೀ ಪರಿಸರವನ್ನು, ಅದಕ್ಕೆ ಬೇಕಾದಂತಹ ಅನುಕೂಲದ ವ್ಯವಸ್ಥೆಗಳನ್ನೆಲ್ಲ ದೈವಿಕ ಸ್ಥಾನದಲ್ಲಿಟ್ಟು ಪೂಜೆ ಮಾಡಿದ್ದಾರೆ. ಆಧುನಿಕ ವಿದ್ಯೆ ಇದೆಲ್ಲವನ್ನು ಪ್ರಶ್ನೆ ಮಾಡ್ತದೆ. ಆದರೆ ಆ ಪ್ರಶ್ನೆಯಿಂದ ನಮ್ಮ ನಂಬಿಕೆ ಅಲ್ಲೋಲ ಕಲ್ಲೋಲವಾಗಿ ಬಿಡ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ದೈವ ಕಲ್ಪನೆಯನ್ನು ನಾವು ನೋಡಬೇಕಾಗ್ತದೆ. ಹಾಗೆ ನೋಡಿದಾಗ ನಮಗಲ್ಲಿ ಭಿನ್ನ ನೋಟ ಕಾಣ್ತದೆ. ಬ್ರಹ್ಮನಿಗೆ ಮೂರ್ತಿಯೇ ಇಲ್ಲ, ಆಧ್ಯಾತ್ಮಿಕರ ಸೃಷ್ಟಿ ಅದು. ವಿಷ್ಣು ಲಕ್ಷ್ಮಿಯರ ಕೈಯಿಂದ ಹಣವೇ ಬೀಳ್ತದೆ, ಅದು ವ್ಯಾಪಾರಿಗಳ ಸೃಷ್ಟಿ. ಅದು ಇವತ್ತು ನಾವೆಲ್ಲರೂ ಆರಾಧನೆ ಮಾಡ್ತೇವೆ, ಅದು ಬೇರೆ ವಿಷಯ. ಹಾಗಾಗಿ ನಾವು ನಮಗೆ ಬೇಕಾದಂತಹ ಸಂಗತಿಗಳನ್ನು ನಾವು ದೈವದ ಹಿನ್ನೆಲೆಯಲ್ಲಿಟ್ಟು ಪೂಜೆ ಮಾಡ್ತಾ ಬದುಕ್ತಾ ಬಂದಿದ್ದೇವೆ. ಅದು ನಮಗೊಂದು ಸಂಸ್ಕಾರವನ್ನು ಕೊಟ್ಟಿದೆ. ಆ ಸಂಸ್ಕಾರ ನಮ್ಮ ಸಂಸ್ಕೃತಿಯಾಗಿ ಬೆಳೆದು ಬಂದಿದೆ. ನಮ್ಮ ತಲೆಮಾರುಗಳಿಂದ ಅದು ಬಿಟ್ಟು ಹೋಗಿದೆ. ನಾವು ಅದನ್ನು ಮತ್ತೆ ಕಟ್ಟಿಕೊಡಬೇಕಾಗಿದೆ. ಹಾಗೆ ಕಟ್ಟಿಕೊಡುವುದಕ್ಕೆ ನಮಗೆ ಅಷ್ಟಮಂಗಲಗಳು ಬೇಕು, ಬ್ರಹ್ಮಕಲಶಗಳು ಬೇಕು, ದೈವ ಚಿಂತನೆಗಳು ಬೇಕು, ಉಪನ್ಯಾಸಗಳು ಬೇಕು, ಜಿಜ್ಞಾಸೆಗಳು ಬೇಕು. ಆ ಮೂಲಕ ಕಳೆದು ಹೋದ ನಮ್ಮ ಪ್ರಾಚೀನ ಭಾರತವನ್ನು, ಅದರ ವೈಭವವನ್ನು ನಾವು ಮತ್ತೆ ಕಟ್ಟಬೇಕಾಗಿದೆ. ಬ್ರಿಟಿಷರು ಬಂದು ಸ್ವಾತಂತ್ರ್ಯ ಸಿಕ್ಕಿದ ಮೇಲಿನ 370 ವರ್ಷಗಳ ಕಾಲದಲ್ಲಿ ಜಗತ್ತು ಮೆಚ್ಚಿಕೊಳ್ಳುವ ಏನನ್ನಾದರೂ ನಾವು ಕೊಟ್ಟಿದ್ದೆವು ಅಂತ ಹೇಳಿದ್ರೆ ಏನೂ ಇಲ್ಲ. ಯೋಚನೆ ಮಾಡಿ, ಇವತ್ತು ಜಗತ್ತಿನ ಎದುರು ನಾವು ನಮ್ಮ ಶ್ರೇಷ್ಠ ಸಂಗತಿಗಳು ಅಂತ ಹೇಳ್ತೇವಲ್ಲ, ಇದೆಲ್ಲ ಸೃಷ್ಟಿಯಾದದ್ದು ಪ್ರಾಚೀನ ಕಾಲದಲ್ಲಿ. ಯಾಕೆ ನಮಗೆ ಆಧುನಿಕವಾಗಿ ಇಂತಹ ತಿಳುವಳಿಕೆ ಎಲ್ಲವೂ ಇದ್ದರೂ ಕೂಡ ಜಗತ್ತನ್ನು ಮೆಚ್ಚಿಕೊಳ್ಳುವ ಹಾಗೆ ಏನನ್ನೂ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಒಂದಷ್ಟು ದಡ್ದಿರ್ಬೋದು, ಅದು ಬೇರೆ ವಿಷಯ. ಸೊ ಇದನ್ನು ನಾವು ಯೋಚನೆ ಮಾಡಬೇಕು. ನಮ್ಮ ಪ್ರಾಚೀನ ಭಾರತದ ವೈಭವವನ್ನು, ಸೂಕ್ಷ್ಮಗಳನ್ನು, ಆಮೇಲೆ ಅದರ ಜ್ಞಾನಗಳನ್ನು ಮತ್ತೆ ನಮ್ಮ ಪರಂಪರೆಯ ಜೊತೆಗೆ ಜೋಡಿಸಿಕೊಳ್ಳುವ ಕೆಲಸ ಆಗಬೇಕು. ಅಂಥದ್ದಾದಾಗ ನಮ್ಮಲ್ಲಿ ನಿಜವಾದ ಅರ್ಥದಲ್ಲಿ ಭಾರತ ಬಲಾಢ್ಯವಾಗ್ತದೆ, ದೇಶ ಸುಭಿಕ್ಷವಾಗ್ತದೆ, ನಮ್ಮ ಸಂಸ್ಕೃತಿ ಸಮೃದ್ಧವಾಗಿ ಮುಂದುವರಿತದೆ ಅಂತ ಹೇಳ್ತಾ, ನನ್ನನ್ನು ಇಲ್ಲಿಗೆ ಕರೆಸಿಕೊಂಡು ನನ್ನ 4 ಮಾತುಗಳನ್ನು ಕೇಳಿ, ಶಾಂತವಾಗಿ ಕೇಳಿ, ನನ್ನನ್ನು ಗೌರವಿಸಿದ ಈ ಊರಿನ ಎಲ್ಲ
ಗೌರವಾನ್ವಿತರಿಗೆ ಕೈ ಜೋಡಿಸಿ ವಂದಿಸಿಕೊಂಡು ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ವೇದಿಕೆಡು ಇತ್ತನಂಚಿನ ಪೂಜ್ಯ ಸ್ವಾಮೀಜಿಲು ಅತಿಥಿ ಅಭ್ಯಾಗತರು ಪಂಡ್ಲೆಕೊನೆ ಈ ಗ್ರಾಮೀಣ ಪ್ರದೇಶಡು ಈತ ಪೊರ್ಲುದ ದೇವಸ್ಥಾನ ಲಕ್ಕದುಂತೋಡುಂದಾಂಡ ಆ ದೇವಸ್ಥಾನದ ಅಭಿವೃದ್ಧಿ ಕಾರ್ಯಲಗು ಪರವೂರದ ಮಹನೀಯರ ನಕಲ್ನ ಕೊಡುಗೆಲ ಬಾರಿ ಮಲ್ಲ ಮಟ್ಟುಡುಂಡು ಆ ನೆಲೆಟ್ಟು ಇನಿ 2 ಜನ ಹಿರಿಯ ವ್ಯಕ್ತಿನಕಲು ಪರವೂರದ ದಾನಿನಕ್ಲೇನು ಒಂಜಿ ಸನ್ಮಾನ ಮಲ್ಪನಂಚಿನ ಒಂಜಿ ಕಾರ್ಯಕ್ರಮನು ಪಾಡೊಂದ ಸುರುಕಾದು ಹಿರಿಯರು ಕುಂಟ್ಯಾನ ಪನ್ಪುಣ ಒಂಜಿ ಪುದಾರಡು ಕೃಷಿಕ ಕುಟುಂಬಡು ಜವನೇರೆಗ್ ಒಂಜಿ ರೀತಿದ ಹೊಸ ಸಾಧಿನ ತೋಜ್ಪಾವಲೆಕ ಕೃಷಿಟ್ ಅನನ್ಯ ಸಾಧನೆ ಮಲ್ತೊಂದು ಬೇತೆ ಬೇತೆ ಕಡಿಮೆ ಅವಧಿಡು ಕಡಿಮೆ ಖರ್ಚಿಡು ಹೊಸ ಕೃಷಿನು ಮಲ್ಪುನಲ್ಪ ಎಡ್ಡೆ ರೀತಿದೊಂಜಿ ಸಾಧನೆ ಮಲ್ತೊಂದು ಅವೇ ರೀತಿ ಕುಂಟ್ಯಾನ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರ ಬುಕ್ಕ ಬ್ರಹ್ಮಕಲಶೋತ್ಸವದ ಆ ಒಂಜಿ ಆರ್ನ ಮುತಾಲಿಕೆಡು ಮಲ್ತೊಂದು ಈ ನೆಲೆಟ್ಟು ದೇವಸ್ಥಾನಗಳೆಗಳ ಆರಡ ಇತ್ತನಂಚಿನ ಅಮೂಲ್ಯವಾಯಿನ ಮರಕ್ಕುಲೇನು ದೇವಸ್ಥಾನಗಳಿಗೆ ನಮ್ಮ ಈ ಷಣ್ಮುಖ ದೇವಸ್ಥಾನಗೂ ಒದಗಿಸೋದು ಕೊಡ್ತೇರು ಆರು ಸನ್ಮಾನದ ಪೀಠೋಗು ಬರಡು ಬಂದು ಬ್ರಹ್ಮಕಲಶೋತ್ಸವ ಸಮಿತಿ ಬುಕ್ಕ ಮಾತ ಸಮಿತಿಯ ಪರವಾದ ವಿನಂತಿ ಮಂತಲ್ಲ ಆಯ್ತು ಒಟ್ಟಿಗೂ ನನೋರಿ ಮರತ ದಾನಿಲು ನಂಗೆ ಮಾತೆರೆಗಳ ಗೊತ್ತಿ ತಿಳ್ಕೊಂಡು ದೇವಸ್ಥಾನಕ್ಕೆ ಬೋಡ್ತನಂಚಿನ ಅಮೂಲ್ಯ ಮರನ್ನು ಒದಗಿಸಾಯಿನಾರು ಶಶಿಧರ್ ರಾವ್ ಬಳಿಕಳ ಮಾಡಾವು ಕೆಯ್ಯೂರಿಗೆ ದಂಬಾಡಿ ಸೇವಾ ಸಹಕಾರಿ ಬ್ಯಾಂಕ್ದ ಅಧ್ಯಕ್ಷರಾದಿತ್ತೊಂದು ಮೂಲತಃ ಕೃಷಿ ಕುಟುಂಬಡು ಪುಟ್ಟುದು ಕಾನೂನು ಪದವೀಧರರಾದ ಸಾಮಾಜಿಕ ಕ್ಷೇತ್ರಡು ತನ್ನವೇನ ಚಾಪನು ಮೂಡಿಸೈನಾರು ಆರಲ ಈ ದೇವಸ್ಥಾನಗೂ ಅಮೂಲ್ಯವಾಯಿನ ಮರಣ ಒದಗಿಸೋದು ಕೊಡ್ತೇರು ಆ 2 ಜನಕ್ಕಳ ದಾನಿನಕ್ಲೆಗೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಪರವಾದ ಒಂದು ಸನ್ಮಾನ ಕಾರ್ಯಕ್ರಮ ದಿವಂದ ದಯಮಲ್ತದ ಆಕಳು ವೇದಿಕೆದ ಮಿತ್ತಪೋದು ಪೂಜ್ಯ ಸ್ವಾಮೀಜಿಲಿಡ್ದು ಅವೇ ರೀತಿ ಅತಿಥಿಲಿಡ್ದು ಆ ಸನ್ಮಾನನು ಸ್ವೀಕಾರ ಮಲ್ಪಡು ನಿಂಕಲ್ನ ಊರದ ಮಾತ ಭಕ್ತವೃಂದದಕ್ಲು ನಿಕ್ಲೆ ಕೊರ್ಪುನಂಚಿನ ಒಂದು ಎಲ್ಯ ಮರ್ಯಾದೆ ಸುಬ್ರಹ್ಮಣ್ಯ ದೇವರಿಗೆ ಅಡ್ಡ ಬರೋಂದು ಇನ್ನಿತ ಈ ಒಂಜಿ ಧರ್ಮಸಭೆಟ್ಟು ನಂಗೆ ಆಶೀರ್ವಚನ ಮಲ್ತದೆ ಹಿಂದೂ ಜಾಗೃತಿದ ಬಗ್ಗೆ ಎಚ್ಚರ ಮಲ್ತನಂಚಿನ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವನಂದ ಸ್ವಾಮೀಜಿನ ಅಡಿದವರಿಗೆ ವಂದಿಸವಂತು ಈ ಒಂಜಿ ವೇದಿಕೆಡೆ ಉಪಸ್ಥರಿಪುಣಂಚಿನ ಬಂಡಾಡಿದ 2 ಮರ್ಮಯನಗಳು ತೋಲ್ಪಾಡಿ ದಿವಂಗತ ಸುಬ್ರಾಯರ್ನ ಮರ್ಮೈ ನಮ್ಮ ಪೇಜಾವರ ಸುಧಾಕರ್ ಪೇಜಾವರ್ ಅಗರಿ ದಿವಂಗತ ಕೇಶವಗೌಡ್ರನ ಮರ್ಮೈ ನಮ್ಮ ಕರುಣಾಕರ್ ನಿಡಿಂಜಿ ದಯಪಂಡ ಏರ್ನ ಮರ್ಮ ಏನಾಗಲಿ ಗೊಂತಿಜ್ಜಾನ್ ಬಂಡಾಡಿದ ಮರ್ಮ ಎಂದು ಪಂಡೋದಿತ್ತೇರು ಅಂಚನೆ ನಿನ್ನ ಆ ಒಂಜಿ ಬ್ರಹ್ಮಕಲಸದ ಇಡೀ ಕಾರ್ಯಕ್ರಮಕ್ಕೂ ಶೋಭೆ ಕೊರನಂಚಿನ ನಮ್ಮ ಜನಾರ್ದನ ಗೌಡ್ರು ಅಂಚನೆ ದೇವ ಪೂಜಾರ್ಲೆ ಮೂಲ ಸೇರ್ತನಂಚಿನ ಶ್ರದ್ಧೆದ ಅಪ್ಪೆನಗಲೆ ಸಜ್ಜನ ಬಂಧುಲೆ ಮಾಧ್ಯಮದ ಮಿತ್ರರೇ, ನಮ್ಮ ವೇದ ಉಪನಿಷತ್ತು ಒಂಜಿ ಪಾತ್ರೆ ಪನ್ಪುಣು ಸತ್ಯಮೇವ ಜಯತೆ ಸತ್ಯ ಪಂಡ ಏಪಲೈಕ್ ಸತ್ಯಕ್ಕೂ ಜಯ ಉಂಡು. ಆ ಸತ್ಯಮೇವ ಜಯತ್ತೇನು ಈ ದೇಶದ ಪ್ರಧಾನಿ ಒಂಜಿ ಕಲ್ಪನೆ ಕೊರತು ಸ್ವಾಮೀಜಿನ ಉಲ್ಲೇಖ ಮಲ್ತಲೆ ಕೊನೆ ನಮ್ಮ ಆರೋಗ್ಯ ಸ್ವಚ್ಛತೆ ಹೆಂಚೆ ಪಡುವ ಅನ್ಪಣೆಗೆ ಸ್ವಚ್ಛಮೇವ ಜಯತೆ ಎಂದು ಬಂಡೇರಿ ಈ ದೇಶದ ಪ್ರಧಾನಿ ಅವು ಬಹುಶಃ ನಿಗ್ಲೇನು ಮಾತ ತೂತು ಯಾನು ಇಡೀ ಬತ್ತನ ಹಿಡ್ದು ಮುರಾಣಿದವಕ್ಕೆ ಯಾನು ಎನ್ನ ಮನಸ್ಸಲ್ಲಿ ಶ್ರಮಮೇವ ಜಯತೆ ಎಂದು ಆ ಶ್ರಮ ಪರಿಶ್ರಮ ಗಲ ಜಯ ತಿಕ್ಕೊಂಡು ಒಂದು ಬಹುಶಃ ಅವು ನಿಗಲೇರ್ದು ತಿಕ್ಕಂಡು ನಿಗಲ್ನ ನೆತ್ತೇರು ಬೆಗರಾತ ಪರಿವರ್ತನೆ ಮಲ್ತದು ಇಲ್ಲು ಬಿತ್ತಲು ಬಿಡುತ್ತೋ ಕಂಜಿ ಕೈಕಂಜಿಲ್ಲ ಬಿಡುತ್ತೋ ಮೂಲ ರಾತ್ರಿ ಪಗಲು ಬೆಂದು ನಾವು ಇಡೀ ಭಗವಂತಗೆ ಸಂತೃಪ್ತಿ ಆತನ ಎಂದು ಬಹುಶಃ ಸ್ವಾಮೀಜಿ ಇಲ್ಲ ಬಾಕಿ ನಮ್ಮ ಉಪನ್ಯಾಸ ಮಂತ್ರಗಳು ಪಂಡೇರಿ ಇಂದುವೆ
ಜನಾರ್ದನ ಸೇವೆ ಜನರ ಸೇವೆ ಜನಾರ್ದನ ಸೇವೆ ಅಂತ ಬಂತು. ಇನಿ ಈ ಭಾಗದ ಮಹಾಂತ ಜನಕ್ಕಳು ಎನ್ನ ಊರ್ತ ಭಗವಂತನ ಆ ಸೇವೆ ಮಲ್ಪನ ಮುಖಾಂತರ ಇಡೀ ಹಿರೇಬಂಡಾಡಿದ ಜನ ನೆಮ್ಮದಿ ಸಮೃದ್ಧಿದ ಆ ಪ್ರೀತಿ ವಿಶ್ವಾಸದ ಸಹಬಾಳ್ವೆದ ಬದುಕು ಮಲ್ಪಡು ಮಲ್ಪನ ಉದ್ದೇಶಡು ಬಹುಶಃ ಈಗಲೂ ಮಾಂತ ಸೇರ್ತಾರೆ. ಈ ಒಂಜಿ ಕಾಯಕವು ಕೈ ಪಾಡ್ತಾರೆ. ಈ ಕೆಲಸ ಮಲ್ಪಡ್ದಾಂಡ ಆರಂಭ ಮಲ್ಪಣಕ್ಕೆ ಸುಮಾರು ಜನ ಪಂಡ ಹೋಯ್ತೇರಿ. ನಿಗ್ಲಿಗೆ ಶಾಸಕೀರುಳ್ಳೇರು ಮಾರ್ರೆ ಎಂಕಲೈತೀನಿ ಎನ್ನ ತರೆಟ್ಟು ಒಂಚೂರು ಅಂಡ ಇನಿ ಎನ್ನ ಮನಸ್ಸು ಮಲ್ಪುಂಡು ಈ ಸುಳ್ಳು ಬಂಡೊಂದುಲ್ಲ ಆ ಕುಲ್ಲುನ ಸಾವಿರಾರು ಜನ ಉಳ್ಳಿರತ್ತ ಅಗ್ಲೈಕ್ ಕಾರಣ ಕರ್ತೇರು ಸಂಜೀವ ಮಟ್ಟಂದೂರು ಹತ್ತಂದು ಸಾವಿರಾರು ಕೈ ಸೇರಂಡ ಎಂಚ ಹಾಪುಣಂದು ಈ ಚಪ್ಪರ ಒಂಜಿ ಉದಾಹರಣೆ. ಸಾವಿರಾರು ಮನಸ್ಸು ಒಂಜಾಂಡ ಎಂಚ ನಮ್ಮ ಜ್ಞಾನ ದೇಗುಲ ನಮ್ಮ ಶ್ರದ್ಧಾ ಕೇಂದ್ರ ಎಂಚ ಹಾಪುಣಂದು ಬುಕ್ಕೊಂಜಿ ಉದಾಹರಣೆ. ಸಾವಿರಾರು ಅಪ್ಪೆನಗಲು ಒಂಜೇ ಬಣ್ಣದ ಸೀರೆ ತುತ್ತದ ಬತ್ತರಿಂದಾಂಡ ಎಂಚ ಹಾಪುಣಂದು ಆ ಹೊರೆ ಕಾಣಿಕೆ ಒಂಜಿ ಕಾರಣ. ಆ ರೀತಿದ ಒಂಜಿ ಸಾಧನೆ ಮಲ್ತದು ಇನಿ ತೋಜ್ಪೈನಂಚಿನ ನಮ್ಮ ಹಿರೇಬಂಡಾಡಿದ ಬಂಧುಲು ಇತರೆಗೆ ಒಂಜಿ ಮಾದರಿ ಇಂದಿ ಅನ್ಪಣರೆ ಎಣ್ಣಂತುಲ್ಲೆ ಒಂಜಿ ರೋಲ್ ಮಾಡೆಲ್ ನಮ್ಮಡೊಂಜಿ ವೈವಿಧ್ಯತೆ ಇಪ್ಪಡು ವಿಶಿಷ್ಟತೆ ಇಪ್ಪಡು ಬಾಕಿ ಲೆಕ್ಕ ಹತ್ತು ನಮ್ಮಡೊಂಜಿ ಶಿಸ್ತು ಇಪ್ಪಡು ನಮ್ಮಡೊಂಜಿ ಸಜ್ಜನಿಕೆ ಇಪ್ಪಡು ಅವೇ ಸಂಸ್ಕಾರ ಅಂತ ಪನ್ಪೇರು ಸ್ವಾಮಿಲ ಪಂಡೇರು ಸಂಸ್ಕಾರ ಇಜ್ಜಂಡ ವಾ ರೀತಿದ ಪುದರ್ ದಿನೊಂಡ ವಾ ರೀತಿದ ಆಯ್ ಕೆಲಸ ಮಲ್ತಿಲ್ಲ ಬಹುಶಃ ಸಮಾಜ ಏನು ತಿರಸ್ಕಾರ ಮಲ್ಪಣು ಸಮಾಜ ಪುರಸ್ಕಾರ ಮಲ್ಪಣಂಚಿನ್ನ ಒಂಜಿ ವ್ಯಕ್ತಿ ನಿರ್ಮಾಣ ಈ ಧರ್ಮಸಭೆಟ್ಟ ಆವಡು ಈ ಬ್ರಹ್ಮಕಲಸೋಡ ಆವಡು ಈ ದೇಶದ ಧರ್ಮ ಪುನರುತ್ಥಾನ ಆವಡು ಐಕ್ ಬೊಡಾತ ಬಹುಶಃ ಇನಿತ್ತ ಈ ಒಂಜಿ ಮಲ್ಲ ಧರ್ಮಸಭೆ ನಡತೊಂದುಂಡು ಯಾನ್ ದಿನನಿತ್ಯ ಮೂಲೈಪುವೆ ಒಂಜಿ ತಿಕ್ಕಂಡನ ಪಾತ್ರೆ ಕೊರಿಯರ ಒಂಜಿ 5 ನಿಮಿಷ ಪಾತ್ರೆ ಆಡೋದುಂಡು ದಿನವಲ್ಲ ಅಂಚದು ಜಾಸ್ತಿ ಪಾತ್ರೆ ಜಿನಿ. ಈ ದೇಶದ ಇತಿಹಾಸದ ಬಗ್ಗೆ ಕರುಣಾಕರ ಪಂಡೇರು ಒಂದು ನಮ್ಮರ್ಥ ಆಯ್ನಂಚಿನ ಈ ದೇಶದ ಬದುಕು ಅತ್ತು ನಮ್ಮ ಅಜ್ಜೆ ಪಿಜ್ಜೆ ಹಿರಿಯಾಗ್ಲಿರ್ತ ಆತಂಡು ಒಂಜಿ ತಲೆಮಾರು ಐಕ್ ಬೋಡಾತ್ ಭಾರಿ ವರ್ಷದಿಂಚಿ ಕೆಲಸ ಮಾಡ್ತಂಡು ಅಂದು ಒಂದು ದೇವಸ್ಥಾನಗಳು ಅಂಚನಿ ಏರೋ ವೇದಿಕೆ ಇಟ್ಕೊಳ್ಳೆಂಕಲ್ಲ ಶಾಲ್ಪಾಟ್ ನಗಲು ಮಲ್ತನ ಅತ್ತೆ ಒಂಜಾತು ಹಿರಿಯರ್ ನಗಲು ಯಾನು ಒಂಜಿ 5 ವರ್ಷ ದುಂಬು ಯಾನ್ ತೂಂದಿತ್ತೆ ನಾರಾಯಣ್ ತೋಳ್ಪಡ್ತಾ ಇರನ್ ಆರ ಅಂಗಿ ಪಾಡೊಂದಿಜ್ಜಾನ್ ಬಹುಶಃ ಒವ್ವೇ ಒಂಜಿ ದಾಲ ಇಜ್ಜಂತೆ ಮೂಲು ಪೂಜೆದೆ ಪುರಸ್ಕಾರ ಮಲ್ತೊಂದಿತ್ತೇರೆ 5 ಬುಕ್ಕ ಸುಬ್ರಾಯ ತೋಳ್ಪಡ್ತಾ ಬತ್ತೇರು ಆರ್ಲಂಚನೆ ಆರ್ನ ಕೊಡುಗೆ ಕೊರತು ಆ ದೇವಸ್ಥಾನದ ಪೂಜೆ ಪುರಸ್ಕಾರ ಮುಖಾಂತರ ಈ ಊರ್ದ ಜನಕುಲಿಗೆ ಆ ದೈವತ್ವದ ಪರಿಕಲ್ಪನೆ ಕೊರಿಯರು ಈತ ಗೋಪಾಲಕೃಷ್ಣ ತೋಲ್ಪಡ್ತಾ ಉಳ್ಳೇರು ಮುಗಳಿಗೆ 7 ಕೊರನಾಗಲು ಒಂದು 6 ಜನ ಉಳ್ಳೇರು ಪಿರಾವಟು ಈ ದೇವಸ್ಥಾನ ಎಂಚೆ ಇಪ್ಪೋಡು ಊರ್ದ ಜನಕುಲು ಎಂಚೆ ಇಪ್ಪೋಡು ದೈವ ಭಕ್ತಿ ಎಂಚೆ ಇಪ್ಪೋಡು ನಮ್ಮ ಸಂಸ್ಕಾರ ಎಂಚೆ ಇಪ್ಪೋಡು ಬನ್ನಾಗಲೇ ಒಂದು 6 ಜನ ಪಿರಾವಿತ್ತೇರು ಜತ್ತನಗೌಡರು ಮಠಂದವರು ಎಲ್ಲೆಣ್ಣಗೌಡರು ಶಾಂತಿ ತಡ್ಡ ಬಂಡಾಡಿ ಬಾಬುಗೌಡರು ಇಂಜೇನು 1-6 ಜನ ಉಲ್ಲೇಖ ಮಲ್ಪಲಿ ಗುಂಡಿಯ ಪೆರ್ನುಗೌಡರು ಅಡಿಕಾಲ ರಘುನಾಥ್ ರೈಕಲು ಒಂಜಾತು ಉಲ್ಲೇಖ ಮಲ್ಪನಂಚಿನ ವ್ಯಕ್ತಿಲು ಮೂಲು ಅಗಲ ಜೀವಿತದ ಅವಧಿಡು ಎಂಕಲ್ನ ಬದುಕನ್ನು ಈ ಸಮಾಜಕ್ಕೂ ಸಮರ್ಪಣೆ ಮಲ್ಪಡೆ ಅಂತ ತೋಜ್ಪಾತ ಕೊಡಂಚಿನ ವ್ಯಕ್ತಿರುಳ್ಳ್ಯಾರು ಅಗಲ ಸಮರ್ಪಿತ ಬದುಕು ಇನಿ ನಂಗೆ ಸುಖ ಕೊರ್ಪಣಂಚಿನ ಸಂಗತಿ ಆತಂದು ಇನಿ ನಮ್ಮ ಆ ಭಗವಂತನ ಇನಿ ಒಂಜಿ ಆರಾಧನೆ ಮಲ್ಪನ ಅವಕಾಶ ತಿಕ್ಕಂಡು ಐಕ್ ಬೊಡಾತ್ ಬಹುಶಃ ಒಂದು ನಿರಂತರ ಮೂಲ ಆವಡು ಮನ್ಪನ ದೃಷ್ಟಿಡು ಹಿರೇಬಂಡಾಡಿದ ಜನತೆ ಕರಿನ ಸುಮಾರು 45 ದಿನ ತಿಂಚಿ ಭಾರಿ ಪರಿಶುದ್ಧ ಜೀವನ ಮಲ್ತಂತುಳ್ಳೇರು ಏನಂತುಳ್ಳೆ ಗಾಂಧೀಜಿ ಪಂತೇರು ಗಾಂಧೀಜಿಯ 150ನೇ ಜನ್ಮ ದಿನೋತ್ಸವ ನಮ್ಮ ಆಚರಣೆ ಮಲ್ತ ದುಶ್ಚಟ ಮುಕ್ತ ಸಮಾಜ ವ್ಯಸನ ಮುಕ್ತ ಸಮಾಜ ಅಂತ ಬಂತಿತ್ತೇರೆ ನಮ್ಮಗುಲ ಮಲ್ಪಲ್ಲಿ ಒಂದು ಏನು ಕುಲ್ ನಲ್ಪಡ್ತಿ ಯೋಚನೆ ಮಲ್ತೊಂದಿತ್ತೆ 45 ದಿನ ನಾವು ಮಾಂತ ಬಿಡ್ತೋ ನಾನು ಒಂದೇ ದಿನ ನೆನ್ನೆ ಕಂಟಿನ್ಯೂ ಮಲ್ತೋಡ ನಮ್ಮ ಊರು ಎಂಚಾವು ಎನ್ನ ಇಲ್ಲಲ್ದ
ಅಪ್ಪೆ ಎನ್ನ ಇಲ್ಲದ ಜೋಕುಲು ಆ ರೀತಿದ ಜೀವನ ಮಲ್ಪಲಿ ಎನ್ನ ಬ್ಯಾಂಕ್ ಬ್ಯಾಲೆನ್ಸ್ ಏತ್ ಜಾಸ್ತಿ ಮಲ್ಪಲಿ ಎನ್ನ ಇಲ್ಲಲ್ಲ ಏತ್ ಇಲೆಕ್ಟ್ರಾನಿಕ್ಸ್ ಸಾಮಾನು ಕೊಂಡ್ರೋಲಿ ಒಂದು ಯೋಚನೆ ಮಲ್ಪಣಂಚಿನ ಸಂಗತಿಲ ಒಂದು ಯಾನು ಎನ್ನೊಂದುಲ್ಲೆ ಐಕ್ಯ ಬಡತ ಬ್ರಹ್ಮ ಕೆಲಸ ಭಗವಂತಗೆ ಮಾತ್ರ ಈ ಊರುಗಳ ಬ್ರಹ್ಮ ಕೆಲಸ ಒಂದು ಎನ್ನೊಂದು ಬಹುಶಃ ಇಲ್ಲಿ ಯಾನು ಆಕಸ್ಮಿಕವಾದ ಎನ್ನ ಸನ್ಮಿತ್ರರು ವಿಧಾನ ಪರಿಷತ್ ಸದಸ್ಯರಂಜಿನ ಹರೀಶ್ ಕುಮಾರ್ ಬರೋಡಿತೀನಿ ಆರ ಅಧ್ಯಕ್ಷತೆ ವಹಿಸ ಹೊಡಿತೀನಿ ಅನಿವಾರ್ಯ ಕಾರಣದಿಂಚಿ ಆರ್ನ ಒಂಜಿ ಸ್ಥಾನಡು ಕೊಲ್ಲೋದು ಬಹುಶಃ ರಡ್ಡು ಪಾತ್ರೆರ ಅವಕಾಶ ಆತನು ಐನ ಒಟ್ಟಿಗೆ 2 ಜನ ಹಿರಿಯರನಾಗಲೇ ಗೌರವ ಕೊಡ್ತಾಯಿನಿ. ಬುಳಿಕಲ ಶಶಿಧರ್ ರಾವ್ ಎನ್ನ ಮಾರ್ಗದರ್ಶಕರು ಹಿರಿಯರು ಮಾಲಿಂಗೇಶ್ವರ ದೇವರಿಗಳ ಆರಿಗಳ ಬಾರಿ ಮಲ್ಲ ಸಂಬಂಧ ನಮ್ಮ ದುರ್ಗಾ ಪರಮೇಶ್ವರಿ ದೇವರು ನಮ್ಮ ಅಲ್ದ ಕೆಯ್ಯೂರದ ಐನ ಧರ್ಮದರ್ಶಿ ಆತ ಕೆಲಸ ಮಾಡ್ತಾನೆ. ಕುಂಟ್ಯಾನ ಸದಾಶಿವನ ದೇವಸ್ಥಾನದ ಧರ್ಮದರ್ಶಿ ಆತ ಅಲ್ಪ ಜೀರ್ಣೋದ್ಧಾರದ ಕೆಲಸ ಮಾಡ್ತಾನಂಚಿನ ಕುಂಟ್ಯಾನ ಧರ್ನಪ್ಪ ಕೊಟ್ರು. ಆ 2 ಜನ ಬಹುಶಃ ಈ ದೇವಸ್ಥಾನಗ ಆ ಒಂಜಿ ಪ್ರತಿಯೊಂಜಿದ ಮರತ್ತ ವ್ಯವಸ್ಥೆಗಾಗಲಿ ಕಾರಣಕರ್ತಾರೆ. ಹೆಂಗೆ ಸಾಧಿ ತೋಜಿಪಾಯಿನಾರು ಮರ ಮೂಲ ಉಂಟು ಅಂತಾರ ಪರ್ನಾರು ಶಶಿಧರ್ ರಾವ್ ಐಕೆ ಸಾತು ಕೊರ್ನಾರು ಧರ್ನಪ್ಪ ಕೊಟ್ರು. ಒಂಜಿ 10 ಪೈಸೆ ನಮ್ಮ ದುಡಿಯ ತಂದಿದ್ದಾರೆ. ನಮ್ಮ ಕೊರ್ಪಣ ಬೇತೆ ನಮ್ಮ ಊರ್ತ ದೇವಸ್ಥಾನಕ್ಕೂ ನಮ್ಮ ದುಡ್ಡು ಕೊರ್ಪಣ ನಮ್ಮ ಊರ್ತ ದೇವರು ಇಂಚೆ ಪೊಡ್ದು ನಮ್ಮ ಯೋಚನೆ ಮಲ್ತಂದ ಇನ್ನು ಕಟ್ಟಣೋ ಅಂಡ ಎತ್ತನ ಮಾಮರ ಎತ್ತನ ಕೋಗಿಲೆ ಎಂದು ಬಂದ್ಪೇರು ಒಲ್ಪದವ ಕೋಗಿಲೆ ಒಲ್ಪದವ ಕುಕ್ಕುತ ಮರಗೆ ಅಂಚನೆ ಕುಂಟ್ಯಾನದ ಧರ್ನಪ್ಪ ಗೌಡ್ರೆಗ್ಲ ಆ ಒಂದು ಕೆಯ್ಯೂರದ ಶಶಿಧರ್ ರಾವ್ಗಳ ದಾಯ್ತ ಸಂಬಂಧ ಬಂಡಾಡಿತ ಎಂಕೆಲ್ಲ ಒಂಜಿ ಆತ ಒಂಜಿ ಪ್ರೀತಿ ವಿಶ್ವಾಸ ಇಪ್ಪು ಅಂಡ ಆಗಲೇ ಪ್ರಪಂಚನ ಹೃದಯ ವೈಶಾಲ್ಯತೆ ಆ ದೈವ ಭಕ್ತಿ ಇನಿ ಬಹುಶಃ ಆಗಲೇನು ಗುರುತಿಸಪ್ಪನ ಮುಖಾಂತರ ನಮಲ ಅಗಲ ಲೆಕ್ಕೋನೆ ಹೃದಯ ವೈಶಾಲ್ಯ ದೈವ ಭಕ್ತಿನ ನಮ್ಮ ಹೃದಯ ಇಡ್ಲ ನಮ್ಮ ಆ ಒಂಜಿ ದಿನನಿತ್ಯದ ನಮ್ಮ ಕಾರ್ಯ ಚಟುವಟಿಕೆಗಳ ತೋಜ್ಪತ್ತು ಕೊರೋಡುವ ದೃಷ್ಟಿಗೆ ಸಾಂಕೇತಿಕವಾದ ಆಗಲೇನು ಗೌರವಿಸಪ್ಪಿನ ಸಂಗತಿ ಮಲ್ತ ಆಗಲಿಗೆ ಆ ಸುಬ್ರಹ್ಮಣ್ಯ ದೇವರು ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊರತು ನಾನೊಂಜಾತ್ ಇಂಚ ಸೇವೆ ಮಲ್ಪರ ಅವಕಾಶ ಮಲ್ತು ಕೊರಡು ನಾನು ವಿನಂತಿ ಮಲ್ತಂತು ವೇದಿಕೆ ಪಂಚಿನ ಸ್ವಾಮಿಲೆಗೆ ತರೆ ತಗ್ಗಾತ್ ಮಾಂತ ಬಂಧುಲೆಗಳ ಏನ ಸೊಲ್ಮೇನ ಸಂದಾತಿಯನ್ನು 2 ಪಾತ್ರ ತಪೆ ಮಾಂತರಿಗಳ ಶುಭವಾಡು. ಶ್ರೀ ಷಣ್ಮುಖ ದೇವಸ್ಥಾನ ನವೀಕರಣ ಪುನಃ ಪ್ರತಿಷ್ಠಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಸುಸಂದರ್ಭಡೆ ನಡತನಂಚಿನ ಧಾರ್ಮಿಕ ಸಭೆಗೆ ಶುಭಾಶೀರ್ವಚನ ಮಂತಿನ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನಂ ಶ್ರೀ ದತ್ತಾಂಜನೇಯ ಕ್ಷೇತ್ರ ದಕ್ಷಿಣ ಗಾಣಗಾಪುರದ ಶ್ರೀ ಶ್ರೀ ಪೂಜ್ಯ ಸ್ವಾಮೀಜಿ ವರಿಯರೇಣ ಚರಣಕಮಲಗ ಬ್ರಹ್ಮಕಲಶ ಸಮಿತಿ ಅಂಚನೆ ಸೇರ್ದಿನ ಮಾಂತ ಬಂಧುಳಿನ ಪರವಾದ ಶಿರಸ ನಮನದ ಮೂಲಕ ಧನ್ಯವಾದವನ್ನು ಅರ್ಪಿಸುವಂದಲೆ ಅಂಚನೆ ಬ್ರಹ್ಮಕಲಶದ ಸುಸಂದರ್ಭಡೆ ಇಡೀ ಬರ್ಪುಣ ಮಾರ್ಗದ ಕಾಂಕ್ರೀಟೀಕರಣಗೆ 1 ಕೋಟಿ 5 ಲಕ್ಷ ಅಂಚನೆ ಈ ನಮ್ಮ ದೇವಸ್ಥಾನಕ್ಕೆ 15 ಲಕ್ಷ ಸರ್ಕಾರದ ಒದಗಾದು ಕೊರದು ಇನ್ನಿತ ಧಾರ್ಮಿಕ ಸಭೆತ ಗಣ ಅಧ್ಯಕ್ಷತೆಯನ್ನು ವಹಿಸೊಂದು ಈ ಬ್ರಹ್ಮಕಲಶೋತ್ಸವದ ಮೇಲುಸ್ತುವಾರಿಯನ್ನು ಎತ್ತೊಂದು ವ್ಯವಸ್ಥಿತವಾದ ನಡಪೊಂದು ಇಪ್ಪುನಂಚಿನ ನಮ್ಮ ನೆಚ್ಚಿನ ಶಾಸಕರಾಯಿನ ಸಂಜೀವನ್ನಾಗ ಉಡಲದಿಂಜಿನ ಸೊಲ್ಮ ಸಂದಾಯಿತ ಮಂತಂದಲ್ಲ ಅಂಚನೆ ಸಂಸ್ಕಾರಯುತ ಜೀವನಗೆ ಇಂಚಿನ ಧಾರ್ಮಿಕ ಸಭೆತ ಮೂಲಕ ಬೊಲ್ಪು ಕೊರ್ಪಿನ ಕೆಲಸ ಆವೊಂದುಂಡು ಇನ್ನಿತ್ತ ದಿನ ಧಾರ್ಮಿಕ ಉಪನ್ಯಾಸ ಮಂತಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜು ಮಡಿಕೇರಿದ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾಯನ ಡಾಕ್ಟರ್ ಕರುಣಾಕರ ನಿಡಿಂಜಿ ಎಂಬೆರೆಗಳ ಪ್ರೀತಿದಿಂಜಿನ ಧನ್ಯವಾದವನ್ನು ಅರ್ಪಿಸುವಂದರಲ್ಲೇ ಅಂಚನೆ ಬ್ರಹ್ಮಕಲಶೋತ್ಸವದ ಗೌರವ ಸಲಹೆಗಾರನ ಸುಧಾಕರ ಪೇಜಾವರ ಮೇರೆಗಳ ಆತ್ಮೀಯವೈನ ಧನ್ಯವಾದಗಳು. ಅಂಚನೆ ವೇದಿಕೆಡೆ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರೆಲ್ಲ ಉಪಸ್ಥಿತರಲ್ಲೇ ಮುಗಲೆಗಳ ಆತ್ಮೀಯವೈನ ಧನ್ಯವಾದಗಳು. ಅಂಚನೆ ಸೇರ್ದಿನ ಭಕ್ತ ಮಹಾಶಯರಿಗಳ ಅನಂತ ಧನ್ಯವಾದಗಳು. ಮುಲ್ಪ ಆಪುನ ಕಾರ್ಯಕ್ರಮನು ದೃಶ್ಯ ಮಾಧ್ಯಮ ಅಂಚನೆ ಪತ್ರಿಕಾ ಮಾಧ್ಯಮದ ಮೂಲಕ ಪ್ರಚುರಪಡಿಸಾಪುನ ಮಾಧ್ಯಮ ಬಂಧುಗಳಿಗಳ ಧನ್ಯವಾದ ಅರ್ಪಿಸುವ ಪ್ರತ್ಯಕ್ಷ ಅಂಚನೆ ಪರೋಕ್ಷವಾದ ಕೆಲಸ ಮಂತೊಂದು ಇಪ್ಪುನ ಮಾಂತ ಬಂಧುಗಳಿಗಳ ಧನ್ಯವಾದವನ್ನು ಪಂಡೊಂದು ನನ್ನ ದುಂಬು ನಡಪುನ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೂ ಸ್ವಾಗತ ಕೊರೊಂದು ಧಾರ್ಮಿಕ ಕಾರ್ಯಕ್ರಮದ್ದು ವಿರಮಿಸುವುದಿಲ್ಲ. ಜೈ ಹಿಂದ್ ಜೈ ಜನನಿ.